ಸ್ವಾಸ್ಥ್ಯ ಸಂಕಲ್ಪ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ವಿಶೇಷವಾಗಿ ಮದ್ಯಸೇವನೆ, ಸಿಗರೇಟ್ ಹಾಗೂ ಇನ್ನಿತರ ದುರಭ್ಯಾಸದ ಕಡೆಗೆ ವಿದ್ಯಾರ್ಥಿಗಳ ಗಮನ ಹೋಗುವುದರಿಂದ ಅದರ ವಿರುದ್ಧ ಹೇಗೆ ನಾವು ಬಿಡುಗಡೆ ಹೊಂದಬೇಕು ಎನ್ನುವ ಕಾರ್ಯಕ್ರಮದ ಬಗ್ಗೆ ಎನ್ನುವ ನಿಟ್ಟಿನ ಬಗ್ಗೆ ಇವತ್ತು ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದಕ್ಕೆ ಆಗಮಿಸಿದಂತಹ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಪಾಯಸ್ ಹಾಗೂ ತಾಲೂಕು ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾದ ಶಾರದಾ ರೈ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಕುಮಾರ್ ಮರೆಕ್ಕೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳಾದ ಅಶೋಕ್ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇವೆ. ಇವರಿಗೆ ನಮ್ಮನ್ನೆಂಬರ ಪರವಾಗಿ ಸ್ವಾಗತವನ್ನು ಕೊಡುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಯಶೋಧ, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿ ಭಾರತಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಉಪನ್ಯಾಸಕರು ಬಂಧುಗಳಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಉದ್ಘಾಟಿಸಲು ಬರೆದಿದ್ದಾರೆ ನಮ್ಮ ವಿದ್ಯಾರ್ಥಿನಿ ಅನುಜ್ಞ. ವಿನಾಯಕಂ ನಮಾಮ್ಯಹಂ ಶ್ರೀ ವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀ ವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ ವರಗಜವದನಂ ಅನನ್ವಯಚರಿತಂ ವರಗಜವದನಂ ಅನನ್ವಯಚರಿತಂ ಕರುಣಾರಸಸಿತೋಫಲನಯನಂ ವರಗಜವದನಂ ಅನನ್ವಯಚರಿತಂ ಕರುಣಾರಸಸಿತೋಫಲನಯನಂ ಕಲಿಮಲರಹಿತಂ ಸುರಗಣಮೋದಿತಂ ಕಲಿಮಲರಹಿತಂ ಸುರಗಣಮೋದಿತಂ ವ್ಯಾಸನಾನ ಜಾತಿ ಪೂಜಿತ ಪಾದಂ ಶ್ರೀ ವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀ ವಿನಾಯಕಂ ನಮಾಮ್ಯಹಂ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ದೀಪ ಪ್ರಜ್ವಲಿಸುವ ಮೂಲಕ ಕ್ಷಮಿಸಿ ಇದೀಗ
ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಲು ಬರೆದಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಅಶೋಕ್. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳ ಸಾನ್ನಿಧ್ಯದ ದೇವರುಗಳನ್ನು ಸ್ಮರಿಸ್ಕೊಳ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ, ಸಾವಿರ ಕತ್ತಲು ತುಂಬಿದ ಬದುಕಿಗೆ ಹೊಸ ಜೀವವನ್ನು ಕೊಟ್ಟಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಕೃಪಾಶೀರ್ವಾದನ ಸಂದರ್ಭದಲ್ಲಿ ಬೇಡ್ಕೊಳ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ, ಹಾಗೆಯೇ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವೇನಕೆರೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತ ದುಶ್ಚಟ ದುರಭ್ಯಾಸ ವಿರುದ್ಧ ಜಾಗೃತಿ ಮೂಡಿಸುವಂಥ ಸ್ವಾಸ್ಥ್ಯ ಸಂಕಲ್ಪ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು, ಗೌರವಾನ್ವಿತರು ಆಗಿರುವಂಥ ಡಾಕ್ಟರ್ ನವೀನ್ ಕುಮಾರ್ ಮರಿಕೆ ಇವರನ್ನು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥವರು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿದ್ದುಕೊಂಡು ಸಾಕಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಿ ಈಗೇನೆ ಮದ್ಯವರ್ಜನ ಶಿಬಿರ, ಅದರ ಜೊತೆಗೆ ಸ್ವಾಸ್ಥ್ಯ ಸಂಕಲ್ಪದಂಥ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನರಿಗೆ ಸೂಕ್ತ ಮಾಹಿತಿ ಮಾರ್ಗದರ್ಶನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಬಂದಿರುವಂಥ ಶ್ರೀಮತಿ ಶಾರದಾ ರೈ ಇವರನ್ನು ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಭಾರಿ ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಇರುವವರು, ನಿಮಗೆಲ್ಲ ಗೊತ್ತಿದ್ದ ಹಾಗೆ ದುಶ್ಚಟ ವಿರುದ್ಧ ಕೆಲಸ ಮಾಡುವಂಥದ್ದು ಭಾರಿ ದೊಡ್ಡ ಸವಾಲು, ಅದೊಂದು ದೊಡ್ಡ ಪೆಡಂಭೂತ ಹೌದು. ಆ ದುಶ್ಚಟ ಅನ್ನುವಂಥದ್ದು ಒಂಥರ ಕುಚ್ಚುಕೋಡಿ ಮನಸ್ಸು, ಹದಿಹರೆಯದ ವಯಸ್ಸುಗಳಿಗೆ ಅದು ತಮ್ಮನ್ನು ತಾನು ಅದೊಂಥರ ಪೆಡಂಭೂತವಾಗಿ ಕಾಡ್ತಾ ಇದೆ. ಇದರ ವಿರುದ್ಧ ಸಮರವನ್ನು ಸಾರುವಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡಿ ಸುಮಾರು ವರ್ಷಗಳಲ್ಲಿ ಸಾಕಷ್ಟು ಸಾವಿರಾರು ಲಕ್ಷಾರು ಕುಟುಂಬಗಳಿಗೆ ಹೊಸ ಬದುಕನ್ನು ಕೊಟ್ಟಂಥವರು ಇವತ್ತು ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂಥದ್ದು ನಮಗೆ ಖುಷಿ ಮತ್ತು ಸಂತೋಷ ಕೂಡ ಹೌದು. ಇವರೊಂದು ಸಣ್ಣ ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಶ್ರೀಯುತ ವಿವೇಕ್ ವಿನ್ಸೆಂಟ್ ಪಾಯಸ್ ಅವರು ಮೂಲತಃ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರ್ನವರು. ಇವರು ಬಿ ಎ MSW ಪೂರೈಸಿ ಪದವಿಯನ್ನು ಮಾಡಿ ಮಂಗಳೂರಲ್ಲಿ ಮಾಡಿರ್ತಾರೆ. ಇವರು ಮಂಗಳೂರಿನ ಲಿಂಕ್ ಸಲಹಾ ಸಂಸ್ಥೆಯ ಮಧ್ಯವರ್ಜನೆ ಕಾರ್ಯಕ್ರಮದ ಸಂಯೋಜಕರಾಗಿ ಇವರು ಕೆಲಸವನ್ನು ಮಾಡಿರ್ತಾರೆ. ಪ್ರಸ್ತುತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನ ನಡೆಯುವಂಥ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರದ ಯೋಜನಾ ನಿರ್ದೇಶಕರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮತ್ತು ಪ್ರಾದೇಶಿಕ ನಿರ್ದೇಶಕರಾಗಿ ಇವರು ಗೌರವಾನ್ವಿತರು ಕೆಲಸ ಮಾಡ್ತಾರೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಹತೋಟಿ ಮತ್ತು ನಿರ್ವಹಣೆಯಲ್ಲಿ ಪರಿಣತಿಯನ್ನು ಹೊಂದಿದ್ದು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ತರಬೇತಿಯನ್ನು ಪಡೆದಿರುತ್ತಾರೆ. ಮಾದಕ ವಸ್ತು ಸೇವನೆಯ ವಿರುದ್ಧ ಹೋರಾಡುವ ಅಂತಾರಾಷ್ಟ್ರೀಯ ಮಟ್ಟದ ISSUP ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಸಬ್ಸ್ಟೆನ್ಷನ್ ಯೂಸ್ ಪರ್ಫಾರ್ಮೆನ್ಸ್ ಈ ಒಂದು ಸಂಸ್ಥೆಯ ವೃತ್ತಿಪರ ತಂಡದ ಸದಸ್ಯರಾಗಿರುತ್ತಾರೆ ಮತ್ತು ವ್ಯಸನ ನಿರ್ವಹಣೆ ಸಾರ್ವತ್ರಿಕ ಚಿಕಿತ್ಸಾ ಪಠ್ಯದಲ್ಲಿ ಯೂನಿವರ್ಸಲ್ ಟರ್ಮಿನೇಟ್ ಕರಿಕ್ಯುಲಮ್ ಆನ್ ಅಡ್ಮಿಷನ್ ಇದರ UTC ಎಂಬ ಅಂತಾರಾಷ್ಟ್ರೀಯ ಮಟ್ಟದ ಸರ್ಟಿಫಿಕೇಟ್ ಕೋರ್ಸನ್ನು ಕೂಡ ಇವರು ಮಾಡಿರ್ತಾರೆ. ಪ್ರಸ್ತುತ 1970ರಲ್ಲಿ ಮಧ್ಯವರ್ಜನ ಶಿಬಿರದ ಮೂಲಕ 1,31,000ಕ್ಕೂ ಮಿಕ್ಕಿದ ವ್ಯಸನಿಗಳನ್ನು ಮದ್ಯಮುಕ್ತರಾಗುವಲ್ಲಿ ಪ್ರೇರಣೆ ಮತ್ತು ಸಲಹೆಯನ್ನು ನೀಡಿರ್ತಾರೆ. ಸುಮಾರು 2,000ಕ್ಕಿಂತ ಮಿಕ್ಕಿ ಸ್ವಯಂ ಸೇವಕರನ್ನು ಈ ನಿಟ್ಟಿನಲ್ಲಿ ತರಬೇತಿಗೊಳಿಸಿರ್ತಾರೆ. ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು, ಜನಪ್ರತಿನಿಧಿಗಳಿಗೆ ಗ್ರಾಮ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ವ್ಯಸನ ಮುಕ್ತರಿಗೆ ನವಜೀವನ ಸಮಿತಿ, ಮಠ ಮಂದಿರಗಳ ಯುವತಿಯರಿಗೆ ದುಂಡು ಮೇಜಿನ ಪರಿಷತ್ತಿನ TV9 ಪ್ರೋಗ್ರಾಮ್, ಡ್ರಗ್ಸ್ ಬೇಡ ಕರ್ನಾಟಕ ಯೋಜನೆ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಸಮಾವೇಶ, ಕೃಷಿ ಮೇಳಗಳು,
ಭಜನಾ ಕಮ್ಮಟಗಳು, ತರಬೇತಿಗಳು ಹಾಗೂ ಈ ರೀತಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾನ್ಯರು ನೀಡಿರ್ತಾರೆ. ಎಲ್ಲ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿ ವಿಚಾರ ಮಂಡನೆ ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಕಳೆದ 24 ವರ್ಷಗಳಲ್ಲಿ ಕರ್ತವ್ಯ ನಿರತರಾಗಿರುವಂಥ ಇವರು ಮಧ್ಯವರ್ಜನ ಶಿಬಿರದ ಸಂಹಿತೆ ಅವಲೋಕನ ಎನ್ನುವ ಪುಸ್ತಕವನ್ನು ಕೂಡ ಇವರು ಸಂಪಾದಿಸಿರುತ್ತಾರೆ. ಜೊತೆಗೆ ಖ್ಯಾತ ಚಲನಚಿತ್ರ ಸಂಪಾದಕರಾಗಿರುವಂಥ TS ನಾಗಾಭರಣ ರವರ ಮೂಲಕ ನಿರ್ಮಾಣಗೊಂಡ 4 ಕಿರುತೆ ಚಿತ್ರಗಳು ಮಧ್ಯ ರಾಕ್ಷಸ, ನಶೆ ಎಂಬ ನರಕ, ನಡಿಗೆ, ನವಜೀವನದೆಡೆಗೆ, ಪ್ರಗತಿಗಾಗಿ ಜನಜಾಗೃತಿ ಎನ್ನುವಂಥ 4 ಕಿರುಚಿತ್ರಗಳಿಗೆ ನಿರ್ದೇಶನವನ್ನು ಮಾಡಿರುವಂಥ ಹೆಗ್ಗಳಿಕೆ ಇವ್ರದ್ದು. ಈ ಅಲ್ಲದೆ ಮಧ್ಯಮರ್ದಿನಿ ಮತ್ತು ಪರಿವರ್ತನೆ ಎಂಬ ಧ್ವನಿ ಮುದ್ರಿಕೆಗಳು ಬಿಡುಗಡೆಯಾಗಿರುತ್ತದೆ. ಬಾಂಗ್ಲಾದೇಶಕ್ಕೂ ಪ್ರಯಾಣವನ್ನು ಬೆಳೆಸಿ ಕಿರು ಆರ್ಥಿಕ ವ್ಯವಹಾರ ಮತ್ತು ಮಾದಕ ವಸ್ತುಗಳ ಕುರಿತಂತೆ ಅಧ್ಯಯನ ನಡೆಸಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹತ್ವಾಕಾಂಕ್ಷೆಯ ವಿಶೇಷವಾದಂಥ ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮಗಳ ರಾಜ್ಯ ಮಟ್ಟದ ಅನುಷ್ಠಾನದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿರುವಂಥ ಕೀರ್ತಿ ಇವ್ರದ್ದಾಗಿರುತ್ತದೆ. ರಾಜ್ಯದಲ್ಲಿ 10,300 ವಿಪತ್ತು ನಿರ್ವಹಣಾ ಸ್ವಯಂ ಸೇವಕರ ತಂಡ ಈ ರಾಜ್ಯದಲ್ಲಿ ಕೆಲಸ ನೀಡುವಂಥದ್ದು. ಅದರ ಜೊತೆಗೆ ಇವರಿಗೆ ವಿಶೇಷವಾದ ತರಬೇತಿಯನ್ನು ಕೊಡುವುದರ ಮೂಲಕ ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಕೆಲಸ ಮಾಡುವಲ್ಲಿ ಇವರು ಮಾರ್ಗದರ್ಶನ ಮಾಡಿರ್ತಾರೆ. ಯೋಜನೆಯ ಮೂಲಕ ಹಸಿರು ಬೆಳೆಸಿ ಹಸಿರು ಬೆಳೆಸಿ ಉಸಿರು ಉಳಿಸಿ ಕಾರ್ಯಕ್ರಮದಲ್ಲಿ ವಾರ್ಷಿಕವಾಗಿ ದಶಲಕ್ಷ ಗಿಡಗಳನ್ನು ನಾಟಿ ಮಾಡುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಇವರಿಗೆ ಸ್ವಸ್ತಿ ಶ್ರೀ ರಾಜ್ಯ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ, ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಧಕ ಪ್ರಶಸ್ತಿ, ಯುವ ಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಯುವ ಪ್ರಶಸ್ತಿ, JC ಸಂಘಟನೆಗಳ ಸಾಧನಾ ಪ್ರಶಸ್ತಿ, ಒಡಿಯೂರು ಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಕೊಂಕಣ್ ಭಾಷಾ ಮಂಡಲ್ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, ಹೀಗೆ ಹಲವಾರು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಗ್ರಾಮ ಮಟ್ಟದ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇವರ ನಾಯಕತ್ವ ಗುಣ ಹೆಚ್ಚಿನ ಅಂಶ ನಿಮಗೆಲ್ಲ ಗೊತ್ತಿದ್ದಾಗೆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಫೌಂಡರ್ ಇದ್ದಾರೆ, ಮಾನ್ಯ ನಮ್ಮ ನಮ್ಮ ಈ ಕಾಲೇಜಿನ ಚೇರ್ಮನ್ ಅವರು ನನಗೆ 2-3 ಬಾರಿ ಕಾಲ್ ಮಾಡಿದಾಗಲೂ ಕೂಡ ಹೇಳಿದರು, ಸರ್ ಬರಬೇಕು, ವೇಕ್ ವಿನ್ಸೆಂಟ್ ಪಾಯಸ್ ಸರ್ ಬಂದರೆ ಅದೊಂಥರ ಶಕ್ತಿ ಬೇರೆಯೇ ಅನ್ನುವಂಥ ರೀತಿಯಲ್ಲಿ ಅವರು ಯಾವತ್ತೂ ಹೇಳ್ತಾಯಿದ್ರು. ಇವತ್ತೇನು ಅವರ ಅನುಪಸ್ಥಿತಿಯಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಆದರೂ ಕೂಡ ಸಂಪತ್ ಕುಮಾರ್ ಸರ್ ಅವರ ಆಶೆಯಂತೆ ಇವತ್ತು ಮಕ್ಕಳಿಗೆ ಒಳ್ಳೆಯ ಮಾಹಿತಿಯನ್ನು ಕೊಡೋದ್ರ ಮೂಲಕ ಇವತ್ತು ವಿದ್ಯಾರ್ಥಿಗಳ ದೆಸೆಯಲ್ಲಿ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿ ಇವತ್ತು ಮಾನ್ಯ ವೇಕ್ ವಿನ್ಸೆಂಟ್ ಪಾಯಸ್ ಸರ್ ಅವರು ನಮಗೆಲ್ಲರಿಗೂ ಮಾಹಿತಿ ಮಾರ್ಗದರ್ಶನ ಜೊತೆಗೆ ನಮ್ಮ ಮುಂದಿನ ದಿನಗಳ ಯಾವ ರೀತಿ ಇಡಬೇಕು ಅನ್ನುವಂಥ ಮಾಹಿತಿ ಮಾರ್ಗದರ್ಶನ ನೀಡಿದಂಥ ಮಾನ್ಯ ವೇಕ್ ವಿನ್ಸೆಂಟ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆಯೇ ಇಲ್ಲಿ ಉಪಸ್ಥಿತಿರುವಂಥವರು ಎಲ್ಲ ಈ ಕಾಲೇಜಿನ ಪ್ರಾಂಶುಪಾಲರು, ಆಮೇಲೆ ಜೊತೆಗೆ ಎಲ್ಲ ಉಪನ್ಯಾಸ ವೃತ್ತಿಯವರು, ಆಮೇಲೆ ಎಲ್ಲರನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ಎಲ್ಲರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಕಾರ್ಯಕ್ರಮ ನಡೆಸಿದೆ. ಪ್ರೀತಿಯಿಂದ ಸ್ವಾಗತಿಸಿದ ಶ್ರೀ ಅಶೋಕ್ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ಅಭಿನಂದನೆ. ಇದೀಗ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ನಮ್ಮ ಅತಿಥಿಗಳಿಂದ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಎದ್ದು ನಿಂತು
ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರು ತ್ವಂ ಕಲ್ಯಾಣಂ. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಅತಿಥಿಗಳಿಗೆ ಧನ್ಯವಾದಗಳು. ಇದೀಗ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಪಾಯಸ್ ಅವರಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಬಗ್ಗೆ ನುಡಿಗಳು. ಓಕೆ, ಒಂದು ಚಂದ ಚಪ್ಪಾಳೆ ಹಾಕಬೇಕು. ಇನ್ನು ನಿಮ್ಮೆಲ್ಲರ ಗಮನ ಇಲ್ಲಿರಬೇಕು. ಬೇಡ, ನಾನೊಂದು ಹೇಳಿಕೊಡ್ತೇನೆ. ಎಕ್ಸೆಲ್ ಶಾಲೆ ಭಾಳ ಶಿಸ್ತಿಗೆ ದೊಡ್ಡ ಪ್ರಾತಿನಿಧ್ಯ ಕೊಡ್ತದೆ. ಅದಕ್ಕಾಗಿ ಒಂದು ಶಿಸ್ತಿನ ಚಪ್ಪಾಳೆ ಹಾಕುವ ಚಪ್ಪಾಳೆ ನಾನು ಹೇಳಿಕೊಡ್ತೇನೆ, ಅದನ್ನೇ ಹಾಕಿ. ಇಷ್ಟೇ ಹಾಕಿ ನೋಡುವ. ಆಯ್ತಾ? ಇನ್ನೊಮ್ಮೆ ಹಾಕಿ. ಇನ್ನು ಯಾವತ್ತೂ ಇದೇ ಚಪ್ಪಾಳೆ ಇರಲಿ, ಚೆನ್ನಾಗಿರ್ತದೆ. ಓಕೆ, ಸರಿ. ಕರ್ನಾಟಕ ರಾಜ್ಯದ ಇನ್ನು ಇಲ್ಲ, ನನಗೆ ಎಲ್ಲರೂ ಕಾಣ್ತಾರೆ. ನಿಮ್ಮ ಗಮನ ಇಲ್ಲೇ ಇರಬೇಕು. ಎಲ್ಲರೂ ಕಾಣ್ತಾರೆ. ನಿಮಗೆ ನಾನು ಇವತ್ತು ಅತಿಥಿ. ಹಾಗಾಗಿ ನೀವು ಅತಿಥಿ ಸತ್ಕಾರ ಕೊಡೋದೇನು? ನಿಮ್ಮ ಶಿಸ್ತಿನ ಮೂಲಕ, ನಿಮ್ಮ ಪ್ರೀತಿಯ ನನ್ನ ಮಾತನ್ನು ಕೇಳುವುದರ ಮೂಲಕ. ಬೇರೆ ಇನ್ನು ಯಾವ ಸತ್ಕಾರನೂ ಬೇಕಾಗಿಲ್ಲ. ನನಗೆ ರೋಸ್ ಕೊಟ್ಟದ್ದು ವಾಪಸ್ ಕೊಟ್ಟೆ. ಓಕೆ, ಸರಿನಾ? ಸರಿನಾ? ಎಸ್, ಓಕೆ. ನಿಮ್ಮ ಒಪ್ಪಿಗೆ ತಗೊಂಡು ನಾನು ಕ್ಲಾಸ್ ಮಾಡ್ತೇನೆ. ಮೊದಲಿಗೆ ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮನ್ನು ಆಶೀರ್ವದಿಸುತ್ತಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ವಾತ್ಸಲ್ಯಮಯಿ ಹೇಮಾವತಿ ಹೆಗಡೆಯವರಿಗೆ ವಂದಿಸಿ, ಕ್ಷೇತ್ರದ ಎಲ್ಲ ಶಕ್ತಿಗಳಿಗೆ ಮತ್ತು ಈ ಗುರುವೇನಕೆರೆ ವ್ಯಾಪ್ತಿಯ ಎಲ್ಲ ಶಕ್ತಿಗಳಿಗೆ ಭಕ್ತಿಯಿಂದ ವಂದಿಸಿಕೊಂಡು, ನಮ್ಮ ಈ ಒಂದು ಸಂಸ್ಥೆಯ ದೊಡ್ಡ ಸಾಧಕರು, ನಿಮಗೆ ಬೇರೆ ಯಾರೂ ಇಲ್ಲಿ ಆದರ್ಶ ಅಂತ ನಾನು ಭಾವಿಸುವುದಿಲ್ಲ. ನಿಮ್ಮ ಕಣ್ಣ ಮುಂದೆ ಇರುವ ನಿಮ್ಮ ಚೇರ್ಮನ್ರವರು ಮಾನ್ಯ ಶ್ರೀ ಸುಮಂತ್ ಕುಮಾರ್ ಜೈನ್ರವರು ನನಗೂ ತುಂಬ ಆತ್ಮೀಯರು. ಅವರ ಸಾಧನೆ ಅದು ಹಿಮಾಲಯದಷ್ಟು ಎತ್ತರ. ಒಬ್ಬ ವ್ಯಕ್ತಿ ಏನು ಮಾಡ್ಬೋದು ಎನ್ನುವುದಕ್ಕೆ ಅವರೇ ನಿಜವಾದ ಉದಾಹರಣೆ. ಅವರನ್ನು ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನಪಿಸಿಕೊಂಡು, ನನಗೆ ಸಣ್ಣವರಾದರೂ ಅವರ ಆಶೀರ್ವಾದವನ್ನು ಬೇಡಿಕೊಂಡು, ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 5-6 ಸಾವಿರ ವಿದ್ಯಾರ್ಥಿಗಳನ್ನು ನಿರ್ವಹಿಸುವುದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಮನೆಯಲ್ಲಿ 2 ಮಕ್ಕಳು, ನನಗೆ 2 ಮಕ್ಕಳು, ಒಬ್ಬ ಹುಡುಗ ಹುಡುಗಿ ನಿಮ್ಮ ವಯಸ್ಸಿನವರು, ಸ್ವಲ್ಪ ದಾಟಿದ್ದಾರೆ. ಈಗ ಒಬ್ಬ ಜಾಬಲ್ಲಿದ್ದಾನೆ, ಇಂಜಿನಿಯರಿಂಗ್ ಓದಿ, ಮತ್ತೊಬ್ಬಳು ಕೆಲಸ ಹುಡುಕ್ತಾ ಇದ್ದಾಳೆ. ಈ 2 ಮಕ್ಕಳನ್ನು ನೋಡುವುದು, ಅವರನ್ನು ಬೆಳೆಸುವುದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಮಕ್ಕಳಂದರೆ ಅದು ಭೂಲೋಕದಲ್ಲಿರುವ ದೇವಲೋಕದ ಹೂಗಳು. ಆ ಹೂವನ್ನು ಕದೀಲಿಕ್ಕೆ ತುಂಬ ಮಂದಿ ಬರ್ತಾರೆ. ನಿಮ್ಮ ಮನಸ್ಸುಗಳು ಅಷ್ಟು ಮೃದು. ಒಂದು ಮಾತಿದೆ, ನಿಮ್ಮ ಜೀವ ಬೆಳೆದಿದೆ, ಆದರೂ ನೀವು ಮಕ್ಕಳೇ. ನಿಮ್ಮನ್ನು ನಾವು ಮಕ್ಕಳಂತಲೇ ಕರೀತೇವೆ. ಎಲ್ಲಿವರೆಗೆ? ಡಿಗ್ರಿ ಕಾಲೇಜ್ ಮುಗಿಯುವವರೆಗೆ, ನಮ್ಮ ಸಂಪೂರ್ಣ 21 ವಯಸ್ಸು ಆಗುವವರೆಗೆ ನೀವು ಮಕ್ಕಳೇ. ನಿಮ್ಮನ್ನು ಈಗ ಮಕ್ಕಳು ಅಂತ ಕರೆದ್ರೆ, ಇನ್ನು ಸ್ವಲ್ಪ ಮುಂದೆ ಹೋಗಿ ಡಿಗ್ರಿಗೆ ಹೋದಾಗ ನಿಮ್ಮನ್ನು ಹುಡುಗ ಹುಡುಗಿ ಅಂತ ಕರೀತಾರೆ ಅಷ್ಟೇ, ಯುವಕ ಯುವತಿ ಅಂತ ಕರೆಯಲ್ಲ. ಕಾಲೇಜು ಅಂತ ಹೇಳಿದರೆ PU ಕಾಲೇಜ್, ಎಕ್ಸೆಲ್ PU ಕಾಲೇಜ್ ಅಂತ ಹೇಳಿದರೆ ಕಾಲು ಏಜು, ಇನ್ನು ಮುಕ್ಕಾಲು ಏಜ್ ಬಾಕಿ ಇದೆ. ಇದು ಮುಕ್ಕಾಲು ಏಜಿಗೆ ನೀವು ಫೌಂಡೇಶನ್ ಹಾಕುವ ಪ್ರಾಯ. ಎಕ್ಸೆಲ್ ಸಂಸ್ಥೆಗಳು ಭಾಳ ಬಲವತ್ತಾದಂಥ ಫೌಂಡೇಶನ್ ಹಾಕಿಕೊಂಡಿದೆ. ಅದಕ್ಕಾಗಿ ಸಂಸ್ಥೆಗಳು, ಕಟ್ಟಡಗಳು ಚೆನ್ನಾಗಿ ನಿಂತಿವೆ. ನಮ್ಮ ಒಬ್ಬ ಸುಮಂತ್ ಕುಮಾರ್ ಸರ್ ಅವರ ಮನಸ್ಸಲ್ಲಿ ಈ ಸಂಸ್ಥೆಯ ಕಲ್ಪನೆ ಒಂದು 40 ವರ್ಷದ ಹಿಂದೆ ಆಗಿರಬೇಕು. ಅವತ್ತು ಬಿತ್ತಿದ ಆ ಮನಸ್ಸು ಇವತ್ತು ಮರವಾಗಿ ಬೆಳೆದಿದೆ. ವಿದ್ಯಾರ್ಥಿಗಳನ್ನು 6,000 ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಅದನ್ನು ಬಹಳ ಸಮರ್ಥವಾಗಿ ನೋಡುವವರೇ ಡಾಕ್ಟರ್ ನವೀನ್ ಕುಮಾರ್ ಅವರು. ನಾನು ಅವರನ್ನು ಸೆಲ್ಯೂಟ್ ಕೊಡ್ತೇನೆ. ಯಾಕಂತ ಹೇಳಿದರೆ ಯಾವಾಗಲೂ ನಗುಮುಖದವರು.
ಅವರ ಮುಖದಲ್ಲಿ ಪ್ರೆಷರೇ ಕಾಣ್ತಾ ಇಲ್ಲ ನನಗೆ. ಅಷ್ಟು ನಗ್ನಗ್ತಾ ಸರಳವಾಗಿ ಮತ್ತು ಅಷ್ಟೇ ನಾನು ಲಿಫ್ಟಲ್ಲಿ ಬರುವಾಗಲೇ ಅವರ ಸರಳತೆಯನ್ನು ಗಮನಿಸಿದೆ. ಒಂದು ಸ್ಟೂಡೆಂಟ್ ನೇರವಾಗಿ ಬಂದು ಲಿಫ್ಟಿಗೆ ಬಂದು ನಿಂತಿರ್ತಾರೆ. ಸರ್ ಬಂದರು ಅಂತೇಳಿ ಅವರು ಹೊರಗೆ ಹೋದಾಗ, ಬೇಡಮ್ಮ ನೀನು ಮೊದಲು ಹೋದವಳು, ನಿನ್ನ ಮೇಲೆ ಹೋಗು, ಮತ್ತೆ ನಾನು ಬರ್ತೇನೆ. ಅಷ್ಟಾದರೂ ವಿದ್ಯಾರ್ಥಿನಿ ಎಷ್ಟು ವಿನಂತಿಸಿದರೂ ಅವ್ರು ಬರಲಿಲ್ಲ. ಅದರ ಅರ್ಥ ವಿದ್ಯೆ ವಿನಯಕ್ಕೆ ಭೂಷಣ, ಬೇರೆ ಯಾವುದಕ್ಕೂ ಭೂಷಣ ಅಲ್ಲ. ಅಹಂಕಾರಕ್ಕೆ ಭೂಷಣ ಆದರೂ ಹೋಯ್ತು. ಸರ್, ನಿಮ್ಮನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಮತ್ತು ಎಲ್ಲ ವಿದ್ಯಾರ್ಥಿಗಳ ಮಧ್ಯೆ ವಿದ್ಯಾರ್ಥಿಯಾಗಿ, ಎಲ್ಲ ವಿದ್ಯಾರ್ಥಿಗಳಿಗೆ ಗುರುಗಳಾಗಿ, ಮತ್ತೆಲ್ಲ ಗುರುಗಳಿಗೆ ನಾಯಕರಾಗಿ ಕೆಲಸ ನಿರ್ವಹಿಸ್ತೀರಿ. ಇದು ಭಾಳ ದೊಡ್ಡ ಕೆಲಸ. ಅದನ್ನು ದೇವರು ನಿಮಗೆ ಇನ್ನಷ್ಟು ಮಾಡಲಿಕ್ಕೆ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಮಿತ್ರರೇ, ಒಂದು ಈ ಸಂದರ್ಭದಲ್ಲಿ ನಮ್ಮ ಶಾರದಕ್ಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅವರು ಜನಜಾಗೃತಿ ವೇದಿಕೆಯ ನಾವು ತಾಯಿ ಅಂತ ಕರಿತೀವಿ. ತಾಲೂಕಿನಲ್ಲಿ ಅವರು ಮಾಡಿದ ಕೆಲಸ ತುಂಬ ಇದೆ. ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಕೆಲಸ ಮಾಡಿದವರು ಅವರು. ಅದಕ್ಕಾಗಿ ನಾನು ಅವರನ್ನು ಕರೆದಿದ್ದೇನೆ. ಅವರು ಬಂದಿದ್ದಾರೆ, ಮತ್ತು ಅವರು ನಿಮಗೆ ಹಿತನುಡಿಯನ್ನು ಹೇಳ್ತಾರೆ. ಅಶೋಕ್ ಯೋಜನಾಧಿಕಾರಿಗಳಿದ್ದಾರೆ. ಇಲ್ಲಿರುವ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ವಂದಿಸಿ, ವಿದ್ಯಾರ್ಥಿನಿಯರೇ, ಎಕ್ಸೆಲಲ್ಲಿ ನಾನು ನೋಡಿದ ಹಾಗೆ, ನಾನು ಗಮನಿಸಿದ ಹಾಗೆ, ಇದು ನನ್ನದೇ ಊರು. 6 ಕಿಲೋಮೀಟರ್ ದೂರ ಹೋದರೆ ನನ್ನ ಮನೆ. ಇಲ್ಲಿ ಬಂದು ಓದುವುದಕ್ಕೆ ಮತ್ತು ಇಲ್ಲಿ ನೀವು ಸೇರುವುದಕ್ಕೆ ಒಂದು ನೀವು ಪುಣ್ಯ ಮಾಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಅದು ಈ ಸಂಸ್ಥೆಯ ಪುಣ್ಯವೂ ಹೌದು, ನಿಮ್ಮ ಪುಣ್ಯವೂ ಹೌದು, ನಿಮ್ಮ ತಂದೆ ತಾಯಿಯ ಪುಣ್ಯವೂ ಹೌದು. ನಿಮ್ಮ ತಂದೆ ತಾಯಿಯವರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬುದನ್ನು ಇದು ತೋರಿಸಿಕೊಡ್ತದೆ. ಆ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ನಿಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ. ಆದರೆ ನಿಮ್ಮ ಎಳೆ ವಯಸ್ಸಿನಲ್ಲಿ ನಿಮಗೆ ಅದು ಮನಸ್ಸಿಗೆ, ನನ್ನ ತಂದೆ ತಾಯಿ ನನ್ನನ್ನು ದೂರ ಇಟ್ಟಿದ್ದಾರೆ ಎನ್ನುವಂಥ ಕೊರಗು ಅಥವಾ ನೋವು ಇದ್ದಿರಬಹುದು. ಒಂದು ಮಾತು ನಿಮಗೆ ಹೇಳ್ತೀನಿ, ಕಾವಲಿ ಬಿಸಿಯಾಗದೆ ದೋಸೆ ಬರಲ್ಲ. ಯಾವುದಕ್ಕೂ ನಮ್ಮ ಬದುಕಿನಲ್ಲಿ ಕಷ್ಟಪಡದೆ, ಚಿನ್ನ ಅದಕ್ಕೊಂದು ರೂಪ ಕೊಡಬೇಕಾದ್ರೆ ಅದನ್ನು ಬೆಂಕಿಯಲ್ಲೇ ಹಾಕಬೇಕು. ಇವತ್ತು ನಿಮ್ಮನ್ನು ಸ್ವಲ್ಪ ಒತ್ತಡಕ್ಕೆ ಹಾಕಿದರೆ ನೀವು ಓದುವುದಕ್ಕೆ ಹೆಚ್ಚು ಗಮನ ಕೊಡ್ತೀರಿ, ಜವಾಬ್ದಾರಿ ಎಂಬುದು ಜಾಸ್ತಿ ಬರ್ತದೆ ಎಂಬುದೇ ನಿಮ್ಮ ಮನೆಯವರ ಒಂದು ಆಗ್ರಹ. ಹಾಗಾಗಿ ಅವರು ಇಲ್ಲಿ ಸೇರಿಸಿದ್ದಾರೆ. ನೀವು ಪ್ರಪಂಚ ಕಾಣದ ಅದ್ಭುತ ವಿದ್ಯಾರ್ಥಿಗಳಾಗಬೇಕು. ನಿಮ್ಮ ಪ್ರಿನ್ಸಿಪಾಲ್ ಥರ, ನಿಮ್ಮ ಚೇರ್ಮನ್ ಥರ, ನನ್ನ ಗುರುಗಳ ಥರ, ಹೆಗಡೆಯವರ ಥರ ನೀವು ಪ್ರಪಂಚ ಕಾಣದ ಅದ್ಭುತ ವ್ಯಕ್ತಿಗಳಾಗಬೇಕು. ನಿಮ್ಮನ್ನು ಯಾರು ಬೆರಳು ತೋರಿಸಿ ನೀನು ಆರೋಪಿ ಅಥವಾ ನೀನು ತಪ್ಪು ಮಾಡಿದ್ದೀಯಾ ಎನ್ನುವ ವಿಷಯವನ್ನು ಹೇಳುವಂಥ ವಿದ್ಯಾರ್ಥಿಗಳು ನೀವು ಆಗಬಾರ್ದು. ನೀವು ಸಿಕ್ಕಿ ಬೀಳುವ ವಿದ್ಯಾರ್ಥಿಗಳಾಗಬಾರ್ದು. ಈಗ ಸಿಕ್ಕಿ ಬೀಳಲಿಕ್ಕೆ ತುಂಬ ಕಾರಣಗಳಿವೆ. ಕ್ಲಾಸಲ್ಲಿ ಸಿಕ್ಕಿ ಬೀಳೋದು, ಅಲ್ಲಲ್ಲಿ ನಗುವಾಗ. ಇನ್ನು ಕೆಲವರು ಮೊಬೈಲಲ್ಲಿ ಸಿಕ್ಕಿ ಬೀಳೋದು. ನಿಮಗೆ ಅವಕಾಶ ಕೊಟ್ಟಿಲ್ಲ, ಕೊಟ್ಟಾಗ ನೀವು ತಪ್ಪು ಮಾಡುವುದು. ಅದನ್ನೆಲ್ಲ ನೀವು ಮಾಡಿ ಸಾಮಾನ್ಯ ಈಗ ಒಂದು ಮೊಬೈಲ್ ಕೈಯಲ್ಲಿ ಸಿಕ್ಕಿದರೆ ಸಾಕು, ಸಾಮಾನ್ಯ 1000 ಆರೋಪಗಳಿಗೆ ಮತ್ತು 1000 ತಪ್ಪುಗಳಿಗೆ ಅದು ಕಾರಣ ಆಗ್ತದೆ. ಇವತ್ತಿನ ಸಹವಾಸ ದೋಷ, ABCD ಎಂಬ 4 ಪದದಲ್ಲಿ ನಮ್ಮ ಜೀವನ ಒಳಗೊಂಡಿದೆ. A ಅಂತ ಹೇಳಿದರೆ ಬಿಡಿ, ಅದು A1, ಓಕೆ. B ಅಂದರೆ ಬರ್ತ್, C ಅಂತ ಹೇಳಿದರೆ ಚಾಯ್ಸ್, D ಅಂತ ಹೇಳಿದರೆ ಡೆತ್. ಬರ್ತ್ ಮತ್ತು ಡೆತ್ ಮಧ್ಯೆ ಬರುವಂಥದ್ದು ಚಾಯ್ಸ್. ನಿಮ್ಮ ಅಪ್ಪ ಅಮ್ಮ ಎಕ್ಸೆಲನ್ನು ಚಾಯ್ಸ್ ಮಾಡಿದರು, ನೀವು ಅದನ್ನು ಪ್ರೀತಿಸಬೇಕು. ಎರಡನೇದ್ದು, ಇದು ನಿಮ್ಮ ಬದುಕನ್ನು ಕಟ್ಟುವಂಥ ಒಂದು ಸಂಸ್ಥೆ ಆಗ್ತದೆ. ನೀವು ಚಾಯ್ಸ್ ಯಾವತ್ತೂ ನಾವು ಮಾಡುವಾಗ ಒಳ್ಳೆಯದನ್ನೇ ಮಾಡ್ತೇವೆ. ಇವತ್ತು ಬಹುತೇಕ ಡ್ರಗ್ ಅಡಿಕ್ಟ್ಗಳು, ನಿಮಗೆ ಗೊತ್ತಿಲ್ಲ ಯಾರು ಡ್ರಗ್ ಅಡಿಕ್ಟ್ ಅಂತ. ನಾನು ಡ್ರಗ್ ಅಡಿಕ್ಟ್ಗಳ ಜೊತೆಯಲ್ಲಿ ಕೆಲಸ ಮಾಡೋನು 30 ವರ್ಷದಿಂದ. 1.5 ಲಕ್ಷ ಆಲ್ಕೋಹಾಲಿಕ್ ಅಡಿಕ್ಟ್ಗಳ ಜೊತೆಯಲ್ಲಿ ಕೆಲಸ ಮಾಡಿದವನು. ಅವರ ಬವಣೆ, ಅವರ ಕಷ್ಟ ಅವರಿಗಿಂತಲೂ ಹೆಚ್ಚು ಅವರು ಸ್ವಯಂಕೃತವಾಗಿ ಅದನ್ನು ಕುಡಿದಿದ್ದಾರೆ, ಸೇವನೆ ಮಾಡಿದ್ದಾರೆ. ಅವರು ಸಮಸ್ಯೆ ಅನುಭವಿಸುವುದು ಸ್ವಾಭಾವಿಕ. ಉಪ್ಪು ತಿಂದವ ನೀರು ಕುಡಿಲೇಬೇಕು. ತಲೆಗೆ ಹಾಕಿದ್ದು ಕಾಲ್ಬುಡಕ್ಕೆ ಬಂದೇ ಬರ್ತದೆ. ಆದರೆ ಅವ್ರ ಮನೆಯವರು ಏನು ಪಾಪ ಮಾಡಿದ್ದಾರೆ? ಇವತ್ತು ನೀವು ಇಲ್ಲಿ ಕೂತಿದ್ದೀರಿ, ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಯಾರಾದರೂ ಇಂಥ ಎಡಿಕ್ಷನ್ಗೆ ಬಲಿ ಬಿದ್ದರೆ ಯಾರಿಗಾದರೂ ಸಮಾಧಾನ ಇದೆಯಾ? ಯಾವ ಪೇರೆಂಟು ನಮಗೆ ಕುಡುಕ ತಂದೆ ತಾಯಿ ಬೇಕು ಅಂತ ಬಯಸುವುದಿಲ್ಲ. ಯಾವ ವಿದ್ಯಾರ್ಥಿಗಳಿಗೂ ಕುಡುಕ ತಂದೆ ತಾಯಿ ಬೇಕಿಲ್ಲ.
ಯಾವ ಮಕ್ಕಳಿಗೂ ಕುಡುಕ ಅಪ್ಪ ಅಮ್ಮ ಬೇಕಿಲ್ಲ, ಯಾವ ಅಪ್ಪ ಅಮ್ಮನಿಗೂ ಕುಡುಕ ಮಕ್ಕಳು ಬೇಕಿಲ್ಲ, ಅಥವಾ ಯಾವ ಸಮಾಜಕ್ಕೊಬ್ಬ ಕುಡುಕ ಪ್ರಜೆ ಬೇಕಾಗಿಲ್ಲ, ಯಾವ ದೇಶಕ್ಕೊಬ್ಬ ಕುಡುಕ ಪ್ರಜೆ ಬೇಕಾಗಿಲ್ಲ, ಯಾವ ದೇವರಿಗೂ ಒಬ್ಬ ಕುಡುಕ ಅಥವಾ ಎಡಿಕ್ಟ್ ಭಕ್ತ ಬೇಕಾಗಿಲ್ಲ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಸ್ಮೋಕಿಂಗ್ ಈಸ್ ಶೇಮ್ ಅಂತ. ಅದೊಂದು ನಾಚಿಕೆಟ್ಟ ಅಭ್ಯಾಸ. ಡ್ರಿಂಕಿಂಗ್ ಈಸ್ ಡ್ಯಾಮಿನೇಷನ್ ಅಂತ, ದರಿದ್ರ, ಅದು ಬಹಳ ದರಿದ್ರ. ಒಂದು ಮಾತಿದೆ, ಇದು ಪಾಪ್ಯುಲರ್ ಸ್ಲೋಗನ್, ಅದು ಪಾಪ್ಯುಲರ್ ವ್ಯಾಖ್ಯಾನ. ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್ ಆರ್ ಡ್ರಗ್ಸ್ ಎನಿಥಿಂಗ್ ಎಡಿಕ್ಷನ್. ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್ ಅಂತ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್, ಇದು ಪಾಪ್ಯುಲರ್ ಒಂದು ವ್ಯಾಖ್ಯಾನ. ನೆಕ್ಸ್ಟ್ ಸ್ಟೇಜಿಗೆ ಬರುವಾಗ ಮ್ಯಾನ್ ಡ್ರಿಂಕ್ಸನ್ನು ತಗೊಳ್ಳೋದಿಲ್ಲ, ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. ಸ್ಟೇಜ್ ಬದಲಾಗ್ತದೆ. ಆರಂಭದಲ್ಲಿ ನಾವು ಅದರ ಹತ್ರ ಹೋಗ್ತೇವೆ, ಮತ್ತೆ ನಾವು ಹೋಗಬೇಕಾಗಿಲ್ಲ, ಅದೇ ನಮ್ಮನ್ನು ಎಳೀತದೆ. ಕೆಲವೊಮ್ಮೆ ಮಂಗಳೂರಿನಿಂದ ಚಾರ್ಮಾಡಿಗೆ ಟಿಕೆಟ್ ತೆಗೆದವರು ಗುರುವಾನ್ಕೆರೆಯಲ್ಲಿ ಇಳಿದು ಎಣ್ಣೆ ಹಾಕಿ ಹೋದವರಿದ್ದಾರೆ, ಬೆಳ್ತಂಗಡಿಯಲ್ಲಿ ಇಳಿದು ಹೋದವರು. ಒಂದು ಎಣ್ಣೆ ಎಕ್ಸಾಂಪಲ್ ನಾನು ಕೊಡೋದಿದ್ರೆ, ಸ್ಮೋಕ್ ಮಾಡುವವನಿಗೆ ಅದೊಂದು ಚಟ ಆಗ್ತದೆ. ನಾನು ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಕಂಪ್ಲೀಟ್ ಬ್ಯಾನ್, ನಿಮ್ಮಲ್ಲಿ ಮೊಬೈಲ್ ಕೊಡಲ್ಲ, ಏನೆಲ್ಲ ಮಾಡ್ತಾರಲ್ಲ ಆ ಶಿಸ್ತು ನಾನು ಅಲ್ಲಿ ಇಟ್ಕೊಂಡಿದ್ದೇನೆ. ಗುಡುಕ ಇರಲ್ಲ, ಸ್ಮೋಕಿಂಗ್ ಇರಲ್ಲ. ಆಗ ಕೆಲವರು ಬಂದು ನನ್ನಲ್ಲಿ ಹೇಳುವುದಿದೆ, ಸರ್ ಪ್ಲೀಸ್ ನಿಮ್ಮ ಕಾಲು ಹಿಡಿತೇನೆ ಸರ್. ಯಾಕೆ? ಬೇರೆ ಯಾವ ಕಾರಣಕ್ಕಲ್ಲ, ನನಗೊಂದು ಸಿಗರೇಟ್ ಕೊಡಿ, ಒಂದು ಬೀಡಿ ಕೊಡಿ. ಯಾಕಪ್ಪ ಅಂತ ಕೇಳಿದರೆ ನನಗೂ ಕಣಿಕರ ಇದೆ. ಅವನು ಕೇಳುವುದಕ್ಕೊಂದು ಕಾರಣ ಇದೆ. ಯಾಕೆ? ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್ ಅಂದರೆ ಅವನಿಗೆ ಬಿಡಬೇಕು ಅಂತ ಮನಸ್ಸಿದ್ರು ಅದು ಬಿಡೋದಿಲ್ಲ ಅವನನ್ನು. ಅರ್ಥ ಆಯ್ತಾ? ನಾನು ಈಗ ನಮ್ಮನ್ನು ಎತ್ತು ಗಾಣವ ಸುತ್ತಿದಂತೆ ಅಂತ ಹೇಳ್ತೇವೆ. ಎತ್ತು ಗಾಣವನ್ನು ಸುತ್ತುವುದಿದೆಯೇ ಈ ಪ್ರಪಂಚದಲ್ಲಿ? ಖಂಡಿತ ಸಾಧ್ಯ ಇಲ್ಲ. ಎತ್ತು ಗಾಣವನ್ನು ಸುತ್ತಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಯಾವಾಗ ಎತ್ತನ್ನು ನಾವು ಗಾಣಕ್ಕೆ ಕಟ್ಟಿ ಹಾಕ್ತೇವೆ ಆಗ ಮಾತ್ರ ಅದು ಸುತ್ತದೆ. ಅದಕ್ಕೆ ವಿಧಿ ಇಲ್ಲ. ನಾವು ಯಾವಾಗ ವ್ಯಸನಗಳಿಗೆ ಬಂಧಿತರಾಗ್ತೇವೆ ಆಗ ಮಾತ್ರ ಅದು ನಮಗೆ ಬೇಕು ಅಂತ ಅನಿಸ್ತದೆ. ಇಲ್ಲಿದ್ದವ್ರಿಗೆ ಯಾರಿಗೆ ಬೇಕು ಅಂತ ಅನಿಸೋದಿಲ್ಲ. ಸೊ ಅವನು ನನ್ನಲ್ಲಿ ಕೇಳ್ತಾ ಇರ್ತಾನೆ, ನನ್ನ ಮನೆಯಲ್ಲಿ ಅಕ್ವೇರಿಯಂ ಇದೆ, ನಿಮ್ಮ ಮನೆಯಲ್ಲಿ ಇರಬೇಕು. ಅಕ್ವೇರಿಯಂ ನೋಡಲಿಕ್ಕೆ ಚಂದ, ಕುಡುಕನ್ನು ನೋಡಲಿಕ್ಕೆ ಚಂದ, ಎಡಿಕ್ಟ್ ನೋಡಲಿಕ್ಕೆ ಚಂದ. ನೀವು ಚಂದ ಅಲ್ಲ ಅಂತ ಹೇಳಿದರು ದೇವಿದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್ ಇಂಥವರೆಲ್ಲ ನಾಟಕ ಮಾಡುವಾಗ ಪ್ರಧಾನ ಪಾತ್ರ ಕುಡುಕಂದು ಬರ್ತದೆ. ಅವನು ಬಂದು ಡ್ಯಾನ್ಸ್ ಮಾಡ್ತಾನೆ, ಅವನು ಬಂದು ಮಾತಾಡುವಾಗ ಆಚೆ ಈಚೆ ವಾಲುವಾಗ ನಮಗೆ ನಗು ಬರ್ತದೆ. ಅದೇ ನಮ್ಮ ಸ್ವತಃ ತಂದೆ ತಾಯಿ ಆ ರೀತಿ ಮಾಡಿದರೆ ನಮಗೆ ನಗು ಬರಲಿಕ್ಕೆ ಸಾಧ್ಯನಾ? ತಂದೆ ಗಂಡ ಅಂತ ಕೆಲಸ ಮಾಡುವಾಗ ಹೆಂಡತಿ ನಗಲಿಕ್ಕೆ ಸಾಧ್ಯನಾ? ಗಂಡ ಕುಡಿದು ರಸ್ತೆ ಬದಿಯಲ್ಲಿದ್ದಾಗ ಅವನು ನನ್ನ ಗಂಡನೇ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಒಂದು ಮಗ ಇದೇ ಬೆಳ್ತಂಗಡಿ ತಾಲೂಕಿನ ಒಂದೆರಡು ಸ್ಟೂಡೆಂಟ್ಗಳು ಶವವಾಗಿ ಮನೆಗೆ ಬಂದದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಮಂಗಳೂರಿನಲ್ಲಿ ಇಂಥ ಮೋಜು ಮಸ್ತಿಗೆ ಬಲಿಯಾದ ಎಷ್ಟೋ ವಿದ್ಯಾರ್ಥಿಗಳು ಸಮುದ್ರದ ಬದಿಯಲ್ಲಿ ಹಣವಾಗಿ ಸಿಕ್ಕಿದ್ದನ್ನು ನಾನು ನೆನಪಿಸ್ತೇನೆ. ಕಾಸರಗೋಡಿನ ಮಂಜೇಶ್ವರದಿಂದ ಕಾರವಾರದವರೆಗೆ ಆ ಕೋಸ್ಟಲ್ ಬೆಲ್ಟಲ್ಲಿ ದಿವಸಕ್ಕೆ ಒಂದೆರಡು ವಿದ್ಯಾರ್ಥಿಗಳು ಬಿದ್ದಿರ್ತಾರೆ. ವಿದ್ಯಾರ್ಥಿಗಳಲ್ಲದಿದ್ದರೆ ಅವರ ಹಿರಿಯರು ಅಥವಾ ನಾನು ಹೇಳುವುದಿದ್ದರೆ ಯುವಕರು, ಆ ಯುವತಿಯರು ಸಹಿತ. ಇತ್ತೀಚೆಗೆ ನನ್ನ ಸ್ಟೇಟಸಲ್ಲಿ ಒಂದು ಹುಡುಗಿಯ ಫೋಟೋ ಇತ್ತು, ಯೂನಿಫಾರ್ಮ್ ಹಾಕಿದ ಹುಡುಗಿಯ ಫೋಟೋ ಇತ್ತು ಬೇರೆಯವರ ಸ್ಟೇಟಸಲ್ಲಿ. ಮಿಸ್ ಯು ಡಿಯರ್ ಅಂತ ಹಾಕಿ ಕಣ್ಣೀರಿನ ಸಿಂಬಲ್ ಇತ್ತು. ನನ್ನ ಪರಿಚಯಸ್ಥರೇ ಅವರು ಆದದ್ರಿಂದ ಅವರಲ್ಲಿ ನಾನು ಕೇಳಿಕೊಂಡೆ ಏನಾಯಿತು ಅಂತ. ಅದೇ ಹೆಬ್ರಿಯ ಸೀತಾ ನದಿಗೆ 7 ವಿದ್ಯಾರ್ಥಿಗಳು ಹೋಗಿದ್ರಂತೆ, ಇವಳಲ್ಲಿ ಮುಳುಗಿ ಸತ್ಲಂತೆ, ಎಲ್ಲರೂ ಬಿಟ್ಟು ಬಂದರು. ನಾನು ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಸೆಲ್ಫಿಯ ನೆಪದಲ್ಲಿ ಇವತ್ತು ನಿನ್ನೆ ಒಬ್ಬ ಸೆಲ್ಫಿ ನೆಪದಲ್ಲಿ ಒಬ್ಬ ಶಿಕ್ಷಕನು ಬಿದ್ದು ಮೃತನಾದ. ಇವತ್ತು ವೀಲಿಂಗ್ ನೆಪದಲ್ಲಿ ವಿದ್ಯಾರ್ಥಿಗಳು, ಇತ್ತೀಚೆಗೆ ನಾನು ಮೈಸೂರಿಗೆ ಹೋದಾಗ ಒಂದು ಹುಡುಗಿ ಬೈಕಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಜೀಪು ಹಿಂದಿನಿಂದ ನಾವು ಹೋಗ್ತಾ ಇದ್ದೀವಿ. ಈ ಹುಡುಗಿ ಹೆಣ್ಮಗಳು ಅವನನ್ನು ಅಪ್ಪಿ ಹಿಡ್ದಿದ್ದಾಳೆ, ಆದರೆ ಅದು ವೀಲಿಂಗಲ್ಲಿ ಹೋಗ್ತಾ ಇದ್ದಾರೆ. ಟೈರ್ 2 ಇದೆ, ಆದರೆ ಅವರು ಒಂದು ಟೈರಲ್ಲಿ ಹೋಗ್ತಾ ಇದ್ದಾರೆ. ಅದು ಎಷ್ಟು ಅಲ್ಲ, ನಗುವುದು ವಿಷಯ ಅಲ್ಲಪ್ಪ ಅದು. ಎಲ್ಲಿವರೆಗೆ ಅಂದರೆ ಈ ಹೆಣ್ಮಗಳ ಜಡೆ ನೆಲಕ್ಕೆ ತಾಗ್ತಾ ಇದೆ, ಆದರೂ ಆ ಹುಡುಗಿ ಹೆದರುವುದಿಲ್ಲ, ನಗ್ತಾ ಇದ್ದಾಳೆ, ಅವನು ನಗ್ತಾ ಇದ್ದಾನೆ. ಒಂದು ವೀಲಲ್ಲಿ ಅವರು ಹೋಗುವ ರೀತಿ ನೋಡಿ ಇವರು ಖಂಡಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದೆ. ಆ ಕ್ಷಣದಲ್ಲೇ ಪೊಲೀಸರು ಅಡ್ಡ ಕಟ್ಟಿದ್ರು. ನೋಡುವಾಗ ಅವರಿಬ್ಬರು ಗಾಂಜಾ ಎಡಿಕ್ಟ್ ಆಗಿದ್ರು. ನಮ್ಮ ಸಂಸ್ಥೆಗಳು ಚೆನ್ನಾಗಿವೆ,
ಎಕ್ಸೆಲ್ ಬಗ್ಗೆ 2 ಮಾತಾಡಿದರೆ ನಾನು ಬಿಡೋದಿಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲ ಇಲ್ಲಿಯ ಸಂಸ್ಥೆಗಳು ಅಷ್ಟು ಚೆನ್ನಾಗಿವೆ. SDM ಏನು ಕಮ್ಮಿ, ಗುರುದೇವ ಏನು ಕಮ್ಮಿ, ವಾಣಿ ಏನು ಕಮ್ಮಿ, ಮೇರಿಸ್ ಏನು ಕಮ್ಮಿ, LSS ಕಾಲೇಜ್ ಏನು ಕಮ್ಮಿ, ನಾನು ಓದಿದ ರೋಶನಿ ನಿಲಯ ಏನು, ಶಾರದಾ ವಿದ್ಯಾಲಯ ಏನು, ಮಣಿಪಾಲ್ MITಯಲ್ಲಿ ನನ್ನ ಮಗ ಓದಿದ್ದು ಏನು ಕಮ್ಮಿ. ಇಡೀ ದೇಶದಲ್ಲಿ 20ನೇ ರ್ಯಾಂಕಿನಲ್ಲಿರುವಂಥ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಏನು ಕಮ್ಮಿ. ನಾನು ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ನಮ್ಮ ಕಾಲೇಜುಗಳು ಚೆನ್ನಾಗಿವೆ, ನಮ್ಮ ಲೈಬ್ರರಿಗಳು ಬ್ಯೂಟಿಫುಲ್, ನಮ್ಮ ಲೆಕ್ಚರರ್ಸ್ ವಂಡರ್ಫುಲ್. ಆದರೆ ನಮ್ಮ ಕ್ಯಾಂಪಸ್ನ ಹೊರಗೆ ಇಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಡ್ರಗ್ಸ್ ಸಿಗ್ತದೆ. ಟಾರ್ಗೆಟ್ ನಿಮಗೆ ವಿದ್ಯಾರ್ಥಿಗಳೇ, ಟಾರ್ಗೆಟ್ ವಿದ್ಯಾರ್ಥಿಗಳೇ. ಈಗಿನ SP ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುವುದು ಒಂದು ಕಾರಣಕ್ಕಾಗಿ, ಅವ್ರು ಬಂದ ಕೂಡಲೇ ವಿದ್ಯಾರ್ಥಿಗಳು ಈ ದೇಶದ ಬೆನ್ನೆಲುಬು, ಯುವಜನತೆ 65% ಈ ದೇಶದಲ್ಲಿದೆ. ಇವರನ್ನು ಉಳಿಸಬೇಕಾದ್ರೆ ಮಾದಕ ವಸ್ತುಗಳ ಜಾಲವನ್ನು ನಾವು ನಿರ್ನಾಮಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತೆಲ್ಲ ಟಾಸ್ಕ್ ಫೋರ್ಸ್ ಎಲ್ಲ ಮಾಡಿ ಯಾರೆಲ್ಲ ಎಡಿಕ್ಟ್ಗಳಿದ್ದಾರೆ ಅವರನ್ನೇ ಶೋಧಿಸಿ ಅದರಿಂದ ಹೊರಗೆ ತರುವ ನೆಪದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ಈಗ ಒಬ್ಬೊಬ್ಬರನ್ನೇ ಒಳಗೆ ಆಗ್ತಾ ಇದ್ದಾರೆ. ಇದೊಂದು ಸಂತೋಷದ ಸುದ್ದಿ. ಈಗ ಸ್ವಲ್ಪ ಈಚೆ ಕಡಿಮೆ ಆಗಿದೆ, ಭಯ ಅಷ್ಟಿದೆ. ಯಾಕೆ? ನಮ್ಮಲ್ಲಿ NDPS ಆ್ಯಕ್ಟ್ ಇದೆ. NDPS ಆ್ಯಕ್ಟ್ ಭಾಳ ಸ್ಟ್ರಾಂಗ್ ಆ್ಯಕ್ಟ್ ಇದೆ ಮಾದಕ ವಸ್ತುಗಳಿಗೆ, ಆದರೆ ಅದು ಅನುಷ್ಠಾನ ಆಗ್ತಾ ಇಲ್ಲ. 1 ವರ್ಷದಲ್ಲಿ 25 ಜನರಿಗೆ ಶಿಕ್ಷೆ ಆಗಲ್ಲ. ಇದರಿಂದಾಗಿ ಜನರಿಗೆ ಭಾಳ ಇದನ್ನು ಮಾಡಬೇಕು, ಏನು ಮಾಡೋದ್ರಲ್ಲಿ ತೊಂದರೆ ಅಂತೇಳಿ ಆಗತ್ತೆ. ಒಂದು ಸಿಗರೇಟ್ ತಗೊಳ್ಬೇಕಾದ್ರೆ ನಾವು ಗೂಡಂಗಡಿಗೆ ಹೋದರೆ ಸಿಗುತ್ತೆ, 100 ಮೀಟರ್ ಮೇಲೆ ಹೋದರೆ ಸಿಗುತ್ತೆ. ನಾಳೆ ನೀನೇ ಹೋಗಿ ನನಗೊಂದು ಪ್ಯಾಕೆಟ್ ಸಿಗರೇಟ್ ಕೊಡು ಅಂತ ಕೇಳಿದರೆ ಖಂಡಿತ ಕೊಡ್ತಾರಪ್ಪ. ಇವಳು ಹೋಗಿ ಕೇಳಿದ್ರು ಕೊಡ್ತಾರೆ. ನಿಮ್ಮ ವಯಸ್ಸೆಷ್ಟು ಅಂತ ಕೇಳಲ್ಲ. ಅಕಾರ್ಡಿಂಗ್ ಟು ಕೊಡ್ಫಾ ಕಾಯ್ದೆ ಅದರಲ್ಲಿ ಕೆಲವೆಲ್ಲ ನಿಯಮ ಇದೆ. ರಸ್ತೆ ಬದಿಯಲ್ಲಿ ಮಾಡಬಾರ್ದು, ಪ್ಯಾಸಿವ್ ಸ್ಮೋಕಿಂಗ್, ಡೈರೆಕ್ಟ್ ಸ್ಮೋಕಿಂಗ್ ಅಥವಾ ಚಿವಿಂಗ್ ಟಬಾಕೋ, ಅದು ಸ್ಟ್ಯಾಟ್ಯೂಟರಿ ವಾರ್ನಿಂಗ್, ಇದೆಲ್ಲ ತುಂಬ ಕ್ರಮ, ತುಂಬ ವಿಚಾರ ಇದೆ. ಆದರೂ ಇಲ್ಲಿ ಸಿಗುತ್ತೆ. ನಾನು ಒಂದು ಮಾತು ಹೇಳ್ತೇನೆ, ಇಲ್ಲಿ ಹೊರಗಿನ ಅಂಗಡಿಯಲ್ಲಿ ಸಿಗರೇಟ್ ಸಿಗುತ್ತೆ, ನೀವು ಕೇಳಿದರೆ ಕೊಡ್ತಾರೆ. ಆದರೆ ಅವರದ್ದೇ ಸ್ವಂತ ಮಗ ಹೋಗಿ ಕೇಳಿದರೆ ಕೊಡ್ತಾರ? ಕೊಡಲ್ಲ. ಈ ಸಮಾಜ ಅಷ್ಟು ಕೆಟ್ಟದು ಅಂತೇಳಿ ಅಲ್ಲ, ಈ ಸಮಾಜ ತಾನು ಬದುಕುವುದಕ್ಕೋಸ್ಕರ ಇನ್ನೊಬ್ಬರ ಒಳ್ಳೆತನವನ್ನು ಬಯಸುವುದಿಲ್ಲ. ಇಂಥ ಒಂದು ಸ್ಟೇಜಲ್ಲಿ ಹೋಗಿ ಮುಟ್ಟಿದೆ. ಯಾಕಂದರೆ ನೀನು ಸ್ಮೋಕ್ ಮಾಡಿದರೆ ನನಗೇನು, ನನ್ನ ಮಗ ಮಾಡಬಾರ್ದು, ನನ್ನ ಮಗಳು ಮಾಡಬಾರ್ದು, ಈ ಭಾವನೆಯ ಪ್ರಪಂಚ. ಇವತ್ತು ಮಾದಕ ವಸ್ತುಗಳಿಗೆ ಯಾವುದೇ ಅಂಗಡಿ ಇಲ್ಲ. ಎಲ್ಲಾದರೂ ಅಂಗಡಿ ಇದೆಯಾ ಕರ್ನಾಟಕದಲ್ಲಿ? ಇಲ್ಲ. ಅದೇ ಕರ್ನಾಟಕ ರಾಜ್ಯದಲ್ಲಿ ಮದ್ಯಪಾನ ಮಾಡುವುದಿದ್ರೆ 11,920 ವೈನ್ ಶಾಪ್ ಇದೆ. ಎಂಥ ಅವಸ್ಥೆ! ಅಷ್ಟು ದೇವಸ್ಥಾನ ಇಲ್ಲ, ಅಷ್ಟು ಶಾಲಾ ಕಾಲೇಜ್ ಇಲ್ಲ. ಇವತ್ತು ಫ್ಯೂಚರ್ ಕಟ್ಟುವ ಮಕ್ಕಳಿಗೆ ಬೇಕಾದ ಜಾಬ್ ಆಪರ್ಚುನಿಟೀಸ್ ಇಲ್ಲ, ಅಷ್ಟು ಕನ್ಸಲ್ಟೆನ್ಸಿ ಇಲ್ಲ. ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಜೀವನವನ್ನು ರೂಪಿಸಲಿಕ್ಕೆ ಇವತ್ತು ವಿದ್ಯಾರ್ಥಿಗಳು ಒದ್ದಾಡ್ತಾ ಇದ್ದಾರೆ. ಎಂತೆಂಥ ಓದಿದವರಿಗೂ ಸಾಮಾನ್ಯ ಕೆಲಸದಿಂದ ಸೇರಿ ಒಂದು ಹಂತಕ್ಕೆ ಬೆಳಿಬೇಕಾದ್ರೆ ಬಹಳ ಕಷ್ಟ ಇದೆ. ಯೋಚನೆ ಮಾಡಿ ನೀವು. ಥಿಂಕ್ 1000 ಟೈಮ್ಸ್ ಬಿಫೋರ್ ಡ್ರಿಂಕ್ ಅಥವಾ ಎನಿ ಡ್ರಗ್ಸ್ ತಗೊಳ್ಳುವ ಮೊದಲು ಯೋಚನೆ ಮಾಡಿ. ಸರಿ ಇದ್ದವನೇ ಬದುಕಲ್ಲ, ಟಾನಿಕ್ ಕುಡಿದವನೇ ಬದುಕಲ್ಲ. ಇವತ್ತು ನಾನು ನಿಮ್ಮ ಮುಂದೆ ನಿಲ್ಲುವವನು, ನನಗೇನು ನಾಚಿಕೆ ಇಲ್ಲ, ಲೈವ್ ಆದರೂ ನನಗೆ ಭಯ ಇಲ್ಲ. ನನಗೊಂದು 2-3 ಕಾಯಿಲೆ ಇದೆ, BP ಇದೆ, ಶುಗರ್ ಇದೆ. ಆದರೂ ನಿಮ್ಮ ಮುಂದೆ ಇಷ್ಟು ಗಟ್ಟಿಯಾಗಿ ನಾನು ಮಾತಾಡ್ತೇನೆ, ನೀರು ಕುಡಿಯೋದಿಲ್ಲ, ಗಟ್ಟಿಯಾಗಿ ಮಾತಾಡ್ತೇನೆ. ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ನಾಳೆ ನಿಮ್ಮ ಬದುಕಿಗೆ ಆ ಕಾಯಿಲೆ ಬರಬಾರ್ದು. ನಿಮ್ಮ ಬದುಕಿಗೆ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು. ನೀವು ಕ್ಲಾಸಲ್ಲಿ ಅಲ್ಲ, ಬಾಕಿ ಟೈಮಲ್ಲಿ ನೀರು ಕುಡಿಬೇಕು, ಆರಾಮದಲ್ಲಿ ಹೊತ್ತೊತ್ತಿಗೆ ಊಟ ಮಾಡಬೇಕು. ಈ ರೀತಿಯ ಒಂದು ವ್ಯವಸ್ಥೆಯನ್ನು ನೀವು ಮಾಡೋದ್ರಿಂದ, ದಿನಚರಿ ಚೆನ್ನಾಗಿ ನಿರ್ವಹಿಸುವುದರಿಂದ ಒತ್ತಡಗಳನ್ನು ನಿಭಾಯಿಸುವುದು ಹೇಗೆ? ಒತ್ತಡ ಪ್ರತಿಯೊಬ್ಬರಿಗಿದೆ. ನಿಮಗೆ ಒತ್ತಡ ಆಗಬಾರ್ದು. ಕೋಳಿ ಮೇಲೆ, ಮೊಟ್ಟೆ ಮೇಲೆ ಕೋಳಿ ಕೂರುತ್ತೆ. ಕೂರುವುದು ಮೊಟ್ಟೆಯನ್ನು ಒಡೆಯುವುದಕ್ಕೆ ಅಲ್ಲ, ಮೊಟ್ಟೆಗೆ ಶಾಖ ಕೊಡುವುದಕ್ಕೆ, ಅದಕ್ಕೆ ಮರುಜೀವ ಕೊಡುವುದಕ್ಕೆ. ಯಾವಾಗ ಮೊಟ್ಟೆಯ ಒಳಗೆ ಒತ್ತಡ ಬರ್ತದೆ ಆಗ ಸುಂದರವಾದ ಮರಿ ಬರ್ತದೆ. ಯಾವಾಗ ಮೊಟ್ಟೆಯ ಮೇಲೆ ಒತ್ತಡ ಬರ್ತದೆ ಅದು ಆಮ್ಲೆಟ್ ಆಗುತ್ತೆ. ಹಾಗಾಗಿ ಇವತ್ತು ನಿಮ್ಮ ಬದುಕಿನಲ್ಲಿ ನೀವು ಆಮ್ಲೆಟ್ ಆಗಬಾರ್ದು. ನಿಮ್ಮ ಮೊಟ್ಟೆಯ ಒಳಗೆ ಮೇಷ್ಟ್ರುಗಳು ನಿಂತು ಪಾಠ ಮಾಡ್ತಾರೆ. ನಾನಿಲ್ಲಿ ನಿಂತು ಪಾಠ ಮಾಡ್ತಾ ಇದ್ದೇನೆ.
2-3 ಕಾಯಿಲೆ ಇದ್ದವ ಅಂತ ಹೇಳಿದೆ. 210 ಮಾತ್ರ ತಿಂಗಳಿಗೆ ತಿಂತೇನೆ. ನಾನು ನಿಂತು ಪಾಠ ಮಾಡ್ತೇನೆ, ನೀವು ಕೂತು ಕೇಳ್ತಾ ಇದ್ದೀರಿ. ಒತ್ತಡ ಯಾರಿಗೆ? ನಿಮಗೆ. ಆಗಬಾರ್ದು. ವರ್ಷ ಪೂರ್ತಿ ಮೇಷ್ಟ್ರು ನಿಂತು ಪಾಠ ಮಾಡ್ತಾರೆ, ನಾನು ನೋಡಿದೆ ಎಲ್ಲ ಕ್ಲಾಸ್ ರೂಮಲ್ಲಿ. ನೀವು ಕೂತು ಕೇಳ್ತೀರಿ. ಆದರೂ ಒತ್ತಡ ಮಕ್ಕಳಿಗೆ ಆಗೋದಾದರೆ ಇದೆಂಥ ಒತ್ತಡ? ಇದು ನಕಾರಾತ್ಮಕ ಒತ್ತಡ. ಇದು ನಿಮಗೆ ಇಷ್ಟ ಇಲ್ಲದ ಒತ್ತಡ. ನೀವು ಇಷ್ಟ ಇದ್ದು ಓದಬೇಕು, ಇಷ್ಟ ಇದ್ದು ಬದುಕಬೇಕು, ಒಳ್ಳೆ ಆಯ್ಕೆ ಮಾಡಬೇಕು, ಒಳ್ಳೆಯ ಜನರ ಸಹವಾಸ ಮಾಡಬೇಕು. ಇಲ್ಲಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. 3/4 ಗಂಟೆಯಲ್ಲಿ ನಿಮ್ಮ ಬದಿಯಲ್ಲಿ ಕೂತವ ಅವನ ನಿರ್ಧಾರ ನಿಮ್ಮ ನಿರ್ಧಾರ ಅಲ್ಲ. ನಿಮ್ಮ ನಿರ್ಧಾರವೇ ನಿಮ್ಮ ಬದುಕನ್ನು ರೂಪಿಸ್ತದೆ. ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಈಚ್ ಎಜುಕೇಷನ್, ಈಚ್ ಟ್ರೈನಿಂಗ್, ಈಚ್ ರಿಲಿಜನ್ ಶುಡ್ ಬಿ ಎಂಡೆಡ್ ಇನ್ ಮ್ಯಾನ್ ಮೇಕಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಹೇಳಿದ್ದಾರೆ. ಎದ್ದೇಳು, ಗುರಿ ಮುಟ್ಟುವ ತನಕ ಹೋರಾಡು. ನಿನ್ನ ಜೀವನವನ್ನು ರೂಪಿಸುವ ಎಲ್ಲ ಶಕ್ತಿ ಸಾಮರ್ಥ್ಯ ಅದು ನಿನ್ನಲ್ಲಿ ಮಾತ್ರ ಇದೆ. ನಿನ್ನಲ್ಲಿ ಮಾತ್ರ ಇರೋದು, ನಮ್ಮಲ್ಲಿ ಅಲ್ಲ. ಇಲ್ಲಿ ಮೇಷ್ಟ್ರು ಪಾಠ ಮಾಡಿದ್ರು ಅವರ ಕೈಯಲ್ಲಿ ಇರೋದಿಲ್ಲ. ಎದ್ದೇಳು, ನಿನ್ನ ಭವ್ಯ ಭವಿಷ್ಯತ್ತಿನ ನಿರ್ಮಾಣಕ್ಕೆ ಇಂದು ಅಡಿಪಾಯ ಹಾಕು. ವಿದ್ಯಾರ್ಥಿಗಳು ಇವತ್ತು ಕನಸು ಕಾಣ್ತಾ ಇಲ್ಲ, ಭ್ರಮೆಯಲ್ಲಿದ್ದಾರೆ. ನನಗೆ ಆ ಬೈಕ್ ಬೇಕು, ಈ ಕಾರು ಬೇಕು, ಆ ಮೊಬೈಲ್ ಬೇಕು. ಭ್ರಮೆಯಲ್ಲಿ ಇರುವುದನ್ನು ಬಿಟ್ಟುಬಿಡಿ. ಇವತ್ತು ನಾನು ಆಗಲೇ ಹೇಳಿದೆ, ಸ್ಮೋಕಿಂಗ್ ಸಿಗಬೇಕಾದ್ರೆ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಸಿಗುತ್ತೆ. ಕುಡಿಲಿಕ್ಕೆ ಇಷ್ಟು ವೈನ್ ಶಾಪ್ ಇದೆ, ಅದು ಬೇರೆ ಬಿಟ್ಟು ಫಂಕ್ಷನ್ಸ್ಗಳಿಗೆ ಕೊಡ್ತಾರೆ. ಪಾರ್ಟಿ, ಮದುವೆ, ಈ ಪಾರ್ಟಿಗಳಲ್ಲಿ ಕೊಡ್ತಾರೆ. ಕುಡಿಯೋದಕ್ಕೆ ಅವಕಾಶ ಇದೆ. ಬಿಡುವುದಕ್ಕೆ ಒಂದೇ ಒಂದು ಡಿ ಅಡಿಕ್ಷನ್ ಸೆಂಟರ್ ಗೌರ್ಮೆಂಟ್ ಇದಿಲ್ಲ. ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅಲ್ಲಿ ಒಬ್ಬ ಸೈಕ್ಯಾಟ್ರಿಸ್ಟ್ ಕೊಟ್ಟರೆ ನಡೀತದೆ. ಆದರೆ ಅದು ಕೊಡುವುದಿಲ್ಲ. ಸೊ ಬಿಡುವುದಕ್ಕೆ ಅವಕಾಶ ಇಲ್ಲ. 3ನೇದ್ದು, ಎಲ್ಲರೂ ಅರ್ಥ ಮಾಡಿಕೊಳ್ಳಿ, ಮಾದಕ ವಸ್ತುಗಳಿಗೆ ಎಲ್ಲಿ ಅಂಗಡಿ ಇದೆ? ಎಲ್ಲೂ ಅಂಗಡಿ ಇಲ್ಲ. ವೆರಿ ರಿಸ್ಕ್. ನಿಮ್ಮ ಕೈಯಲ್ಲಿರುವ ಮೊಬೈಲ್ಗಳೇ ಅದರ ಮಾರುಕಟ್ಟೆ. ಇದು ನಾನು ಹೇಳಿದಲ್ಲ, ಪೊಲೀಸ್ ಕ್ರೈಮ್ ನ್ಯೂಸ್ ಹೇಳುತ್ತೆ. ಅದಕ್ಕೆ ಮಾರುಕಟ್ಟೆ ಯಾವುದು ಅಂತ ಕೇಳಿದರೆ ನಿಮ್ಮ ಕೈಯಲ್ಲಿರುವ ಮೊಬೈಲೇ. ಇಲ್ಲಿ ಕೇಳಿ, ಎಷ್ಟು ವಿಚಿತ್ರ ಅಂದರೆ, ಮಾದಕ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ನಿಮ್ಮ ಮೊಬೈಲ್. ಇದಕ್ಕಾಗಿಯೇ ಬೆಳಿಗ್ಗೆ ತಲೆ ಎತ್ತುವ ಡಾರ್ಕ್ ವೆಬ್ಸೈಟ್ಗಳು ರಾತ್ರಿ ವೇಳೆಗೆ ಅದು ಕಾಣೋದೇ ಇಲ್ಲ. ಇಲ್ಲಿ ಬಿಟ್ಕಾಯಿನ್ಗಳು ಚಾಲ್ತಿಯಲ್ಲಿ ಇರ್ತವೆ. ನಮ್ಮ ಹಣ ಅಲ್ಲ ಅದು, ಬಿಟ್ಕಾಯಿನ್ಗಳು. ಮಾದಕ ವಸ್ತುಗಳ ಮಾರಾಟ ಜಾಲದಲ್ಲಿ ಈ ಪಾರ್ಟಿಗಿಂತ ಮಹಿಳೆಯರೇ ಕಿಂಗ್ ಫಿನ್ಗಳು. ಒಂದು ಆಣೆಯನ್ನು ಕೆಡ್ಡಕ್ಕೆ ಹಾಕಲಿಕ್ಕೆ, ಗಂಡಾನೆಯನ್ನು ಕೆಡ್ಡಕ್ಕೆ ಹಾಕಲಿಕ್ಕೆ ಹೆಣ್ಣಾಣೆಯನ್ನು ನಿಲ್ಲಿಸ್ತಾರೆ. ಯಾಕೆ? ಗಂಡಾನೆಯ ವೀಕ್ನೆಸ್ ಯಾವುದು ಅಂತ ಹೆಣ್ಣಾನೆಗೆ ಗೊತ್ತಿದೆ. ಹೆಣ್ಣಾನೆಯ ವೀಕ್ನೆಸ್ ಯಾವುದು ಅಂತ ಗಂಡಾನೆಗೆ ಹಿಡಿಲಿಕ್ಕೆ ಒಂದಕ್ಕೊಂದು ಸ್ವಲ್ಪ ಆಸೆಯನ್ನು ಮತ್ತು ಆಕರ್ಷಣೆಯನ್ನು ಮೂಡಿಸುವ ಕೆಲಸ. ಇವತ್ತು ಗಂಡು ಮಕ್ಕಳನ್ನು ಈ ಹೆಣ್ಮಕ್ಕಳು ಕಿಂಗ್ ಫಿನ್ ಥರ ಮುಂದೆ ನಿಂತು ನಗುಮುಖ ತೋರಿಸ್ತಾರೆ, ಅವರನ್ನು ಕರೀತಾರೆ, ಒಲವು ತೋರಿಸ್ತಾರೆ, 1-2 ದಿನ ಪರಿಚಯ ಮಾಡಿಕೊಳ್ತಾರೆ, ಆತ್ಮೀಯತೆಯನ್ನು ಎಚ್ಚರಿಸಿಕೊಳ್ತಾರೆ. ಇದೇ ಬೆಂಗಳೂರಿನಲ್ಲಿ ಅಥವಾ ಹೈದರಾಬಾದ್ನಲ್ಲಿ, ಮುಂಬೈಯಲ್ಲಿ ಎಲ್ಲೂ ಆಗಿರ್ಬೋದು, ನಾನು ಹೇಳುವಂಥ ಜಾಗ ಎಲ್ಲೂ ಆಗಿರ್ಬೋದು, ಅಥವಾ ಮಂಗಳೂರಲ್ಲೇ ಆಗಿರ್ಬೋದು. ನಿಮ್ಮನ್ನು ಆಕರ್ಷಿಸ್ತಾರೆ. ಆದರೆ ಒಮ್ಮೆ ಒಳಗೆ ಹೋದ ನಂತರ ಮತ್ತೆ ನಿಮಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್, ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. 3ನೇ ಸ್ಟೇಜಿಗೆ ಬರುವಾಗ ಡ್ರಿಂಕ್ಸ್ ಟೇಕ್ಸ್ ದ ಮ್ಯಾನ್. ಮತ್ತು ಅದು ನಿಮ್ಮನ್ನು ಕೊಂದುಬಿಡ್ತದೆ. ಅರ್ಥ ಆಯ್ತು ನಾನು ಹೇಳಿದ್ದು? ಅದು ನಿಮ್ಮನ್ನು ಕೊಂದೇ ಬಿಡ್ತದೆ. ಮತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿ ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಇದ್ದ. ಸರಿ ಹೇಳಿದರೆ ಅದು ಅವರು ಏನಾದರೂ ನೋಡಿದರೆ ಅವರ ಮನೆಯವರಿಗೆ ಬೇಜಾರಾಗಬಹುದು. ಆ ವ್ಯಕ್ತಿ ಇಲ್ಲ. ಅವರು ಗೋಲ್ಡ್ ಮೆಡಲಿಸ್ಟ್ ಆಗಿ ಏನು ಪ್ರಯೋಜನ ಇಲ್ಲ. ಇವತ್ತು ನಾನು ಹೇಳಿದ ಪಾಠ ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ನೀವು ಎಕ್ಸೆಲ್ಗೆ ಬಂದರೂ ಪ್ರಯೋಜನ ಇಲ್ಲ. ಯಾಕೆ? ನಾನು ಹೇಳುವ ಪಾಠ ಜೀವನದ ಪಾಠ, ನೀವು ಓದುವ ಪಾಠ PUCಯ ಪಾಠ. ಅದನ್ನು 1 ವರ್ಷ ಹೇಳಿಕೊಡ್ತಾರೆ. ನೀವು ಚೆನ್ನಾಗಿ ಓದ್ತೀರಿ, ಅದರಲ್ಲಿ ಡೌಟೇ ಇಲ್ಲ. ಎಲ್ಲರೂ ಪಾಸ್ ಆಗ್ತಾರೆ. ನೀವಲ್ಲ, ಯಾರಾದರೂ ಫೇಲ್ ಆದರೆ ಅದಕ್ಕೆ ಸಪ್ಲಿಮೆಂಟ್ರಿ ಇದೆ. PUCಯಲ್ಲಿ ಸಪ್ಲಿಮೆಂಟ್ರಿ ಇದೆ. ಡಿಗ್ರಿಯಲ್ಲಿ ನಮಗೆ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ನಾವು, ಕಂತು ಕಟ್ಟಲಿಕ್ಕಿದೆ. ಫಸ್ಟ್ ಇಯರ್ ಫೇಲ್ ಆದರೆ ಸೆಕೆಂಡ್ ಇಯರ್ಗೆ ಓದ್ಬೋದು. ಫೈನಲ್ ಇಯರಲ್ಲಿ ಅವನು ಮುಗಿಸಿದರೆ ಆಯಿತು ಅಂತ ಏನೋ ಇರ್ಬೋದು. ನಿಮ್ಮ ವಿಷಯಕ್ಕೆ ನಾನು ಅದು ಹೇಳಿದ್ದಲ್ಲ. ನೀವು ಇಲ್ಲಿ ಕಂತು ಕಟ್ಟುವವರು ಯಾರೂ ಇಲ್ಲ.
ನೀವು ಇನ್ವೆಸ್ಟ್ ಮಾಡೋರೇ ಇರೋರು, ನಿಮ್ಮ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಿಮ್ಮ ಈ ಶಾಲೆಯಲ್ಲಿ ಓದಿದ ನನ್ನ ನೆರೆಕರೆಯ ಒಬ್ಬಳು ಹುಡುಗಿ ಇವತ್ತು MBBS ಓದ್ತಾಳೆ. ನಾನು ಅವಳನ್ನು ನೋಡೋದು, ಅವಳಲ್ಲಿ ಮಾತಾಡೋದೇ ನನಗೆ ಸಂತೋಷ. ಯಾಕಂದರೆ ಅಷ್ಟರ ಮಟ್ಟಿಗೆ ಅವಳಲ್ಲಿ ಒಂದು ಗುಣ. ಈ ಸಂಸ್ಥೆ ಕೇವಲ ವಿದ್ಯಾಭ್ಯಾಸ ಮಾತ್ರ ಕೊಡ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ಕಲಿಸ್ತಾ ಇದೆ. ಇವತ್ತು ಈ ಪಾಠ, ಈ ಒತ್ತಡದಲ್ಲಿ ಅವರು ಯಾಕೆ ಮಾಡಿದ್ದಾರೆ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಷ್ಟು ಪ್ರೀತಿಸ್ತಾರೆ ನನಗೆ ಗೊತ್ತಿಲ್ಲ. ಒಂದು ವೇಳೆ ಇವರು ನಿಮ್ಮನ್ನು ಇಲ್ಲಿ ಸೇರಿಸಿ ಅವ್ರ ಮನೆಯಲ್ಲಿ ಎಣ್ಣೆ ಹಾಕ್ತಾರಂತಾದರೆ ಅದು ಪ್ರೀತಿ ಅಲ್ಲ. ಆದರೆ ಈ ಸಂಸ್ಥೆ ನಿಮ್ಮ ತಂದೆ ತಾಯಿಗಿಂತಲೂ ಹೆಚ್ಚು ಪ್ರೀತಿಸ್ತದೆ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಒಂದು ಚಪ್ಪಾಳೆ ಯಾಕೆ ಅವರಿಗೆ? ಯಾಕೆ? ಮಾತಾಪಿತ ಪ್ರದಕ್ಷಿಣೆಯ ವೈಕುಂಠ ಪ್ರದಕ್ಷಿಣೆ. ತಂದೆ ತಾಯಿಯನ್ನು ಸುತ್ತುವರಿದ ಮಕ್ಕಳಿಗೆ ಸ್ವರ್ಗ ರಾಜ್ಯದ ಅನುಭವ ಆಗಬೇಕು. ಸಾಧ್ಯ ಇದೆಯಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಒಬ್ಬ ಎಣ್ಣೆ ಹಾಕುವ ಅಥವಾ ಕುಡುಕ ತಂದೆಯ ಸುತ್ತ ತಿರುಗಿದ ಮಗುವಿಗೆ ವೈನ್ ಶಾಪಿನ ಅನುಭವ ಆಗ್ಬೋದು, ಸ್ವರ್ಗಲೋಕದ ಅನುಭವ ಆಗಲಿಕ್ಕಿಲ್ಲ. ಮನೆ ಬಿಟ್ಟು ಎಲ್ಲಾದರೂ ಹೋಗೋಣ ಅಂತೇಳಿ ಕೆಲವು ಖುಷಿಯಿಂದ ಇಲ್ಲಿ ಇರ್ಬೋದು. ಈ ತಂದೆಯ ಕಿರಿಕಿರಿಗಿಂತ ಎಕ್ಸೆಲ್ ಹಾಸ್ಟೆಲ್ ಆಗಬಹುದು ಅಂತ ಹೇಳುವಂಥ ಸಂತೋಷ ನಿಮ್ಮಲ್ಲಿ ಇರ್ಬೋದು. ನಾನೊಂದು ಮಾತು ಹೇಳ್ತೀನಿ. ಇತ್ತೀಚೆಗೆ ನನ್ನ ಒಬ್ಬರನ್ನು ಇಲ್ಲಿ ನನ್ನ ಡಿ-ಅಡಿಕ್ಷನ್ ಸೆಂಟ್ರಿಗೆ ಅಡ್ಮಿಷನ್ ಮಾಡಿದರು. ಅಡ್ಮಿಷನ್ ಮಾಡಿ ಇವರನ್ನು 8 ದಿವಸ ಕಡಿಮೆ ಆಗ್ತದೆ ಸರ್, ಒಂದು 3 ತಿಂಗಳು ನಿಲ್ಲಿಸಿ ಅಂತ. ಯಾಕೆ ಸರ್? 3 ತಿಂಗಳಾದರೂ ನಾವು ಸಮಾಧಾನದಲ್ಲಿರ್ತೇವೆ ಅಂತ. ಹಣ ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ. ಪ್ರೀತಿಯ ಬಂಧುಗಳೇ, ಸಮಾಧಾನಕ್ಕೋಸ್ಕರ ಒಬ್ಬ ವ್ಯಸನಿಯನ್ನೇ ದೂರ ಇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನೀವು ಅರ್ಥ ಮಾಡಿಕೊಳ್ಳಿ. ಮತ್ತೊಂದು ಎಡಿಕ್ಟನ್ನು ಇತ್ತೀಚೆಗೆ ಸೇರಿಸಿದರು. ಸೇರಿಸುವಾಗ ಕೊನೆಗೆ ಸರ್ ನಾಡಿದ್ದು ಗುರುವಾರ ಮದುವೆ ನನ್ನ ಮಗಳದು, ನೀವು ಬರಬೇಕು ಅಂತ ಹೇಳಿದ್ರು. ನಿಮ್ಮ ಗಂಡನನ್ನು ಇಲ್ಲಿ ಸೇರಿಸ್ತಾ ಇದ್ದೀರಿ, ನಿಮ್ಮ ಮಗಳ ಮದುವೆ ಗುರುವಾರ ಅಂತ ಹೇಳ್ತೀರಿ, ಅವ್ರು ಬೇಡವಾ? ಬೇಡ ಸರ್, ಅವರಿದ್ದರೆ ಮದುವೆ ಹಾಳು ಮಾಡ್ತಾರೆ. ಸ್ವತಃ ತಂದೆ ತನ್ನ ಮಗಳ ಮದುವೆಗೆ ಬೇಡ ಅಂತ ಹೇಳುವ ಮಾತು ಸ್ವತಃ ಮಗಳೇ ಹೇಳೋದ್ರಿಂದ. ಯಾಕೆ? ಈ ಹಿಂದೆ ಒಂದು ಪ್ರಪೋಸಲ್ ಬಂದಿತ್ತಂತೆ, ಬಹಳ ಒಳ್ಳೆಯ ಪ್ರಪೋಸಲ್. ಮದುವೆ ದಿವಸನೇ ಕುಡಿದು ಎಂಗೇಜ್ಮೆಂಟ್ ದಿವಸವೇ ಕುಡಿದು ಅದನ್ನು ತಪ್ಪಿಸಿದರು ಸರ್. ಹಾಗಾಗಿ ಅವ್ರು ನಿಜವಾದ ತಂದೆ, ನಿಜವಾದ ಜವಾಬ್ದಾರಿ ಅವರಿಗೆ ಇಲ್ಲ ಅಂತ ಹೇಳುವ ಮಾತು ಒಂದು ತಾಯಿ ಮತ್ತು ಮಗಳು ಹೇಳುವಾಗ ನನಗೆ ದಾಖಲಿಸಬೇಕಾದಂಥ ಅನಿವಾರ್ಯತೆ ಬಂತು. ಮತ್ತು ಕೊನೆಗೆ ನಾನು ಅವನ ತಂದೆಯನ್ನು ಅಷ್ಟು ನೆಗ್ಲೆಕ್ಟ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಗುರುವಾರ ದಿವಸ ನನ್ನ ಜೊತೆನೇ ನನ್ನ ಜೀಪಲ್ಲಿ ಕರ್ಕೊಂಡು ಹೋಗಿ ನಾನು ಆ್ಯಸ್ ಎ ಕೌನ್ಸಿಲರ್, ಆ್ಯಸ್ ಎ ಸಲಹೆಗಾರನಾಗಿ ಅವರ ಮದುವೆಗೆ ಹೋಗಿ ತಂದೆಯಿಂದ ಅಕ್ಷತೆ ಕಾಳು ಹಾಕಿಸಿ ಆಶೀರ್ವಾದ ಕೊಟ್ಟು ನನ್ನ ಜೀಪಲ್ಲೇ ಡಿ-ಅಡಿಕ್ಷನ್ ಸೆಂಟ್ರಿಗೆ ಕರ್ಕೊಂಡು ಬಂದದ್ದು ನನಗೆ ನೆನಪಿದೆ. ಇದು 2-3. ಇವತ್ತು ಅದೇ ವ್ಯಕ್ತಿ, ಹೊಸನಗರದ ವ್ಯಕ್ತಿ, ಇವತ್ತು ಊರಿಗೆ ನವಜೀವನ ಸಮಿತಿಯ ಅಧ್ಯಕ್ಷನಾಗಿ ಇವತ್ತು 25-40 ಜನರನ್ನು ಬಿಡಿಸಿ ಜನಜಾಗೃತಿ ವೇದಿಕೆಯ ಸದಸ್ಯನಾಗಿ ಇವತ್ತು ಬೆಳೆದಿದ್ದಾನಂತಾದರೆ ಅವನಿಗೆ ಕೊಟ್ಟಂಥ ಅವಕಾಶ ಇವತ್ತು ಅದು ಆ ರೀತಿಯಲ್ಲಿ ಬೆಳೀಲಿಕ್ಕೆ. ಹಾಗಾಗಿ ತಪ್ಪು ಮಾಡಲಿಕ್ಕೆ ತುಂಬ ಅವಕಾಶ ಇರ್ತದೆ. ನೀವು ತಪ್ಪೇ ಮಾಡಲಿಲ್ಲ, ಇನ್ನು ಮಾಡಬೇಡಿ. ಮಕ್ಕಳು ಅಂತ ಹೇಳಿದರೆ ಅವರಿಗೆ ಕುತೂಹಲ ಜಾಸ್ತಿ, ಕ್ಯೂರಿಯಾಸಿಟಿ ಜಾಸ್ತಿ. ಯಾರೋ ಏನೋ ಮಾಡಿದರೆ ನನಗೂ ಹಾಗೆ ಮಾಡಿದರೆ ಏನು, ಯಾರೋ ಸ್ಪೀಡ್ ಹೋದರೆ ನನಗೇನು ಹಾಗೆ ಮಾಡಿದರೆ, ನಮಗೆ ಯಾರೋ ಒಂದು ಒಳ್ಳೆ ಹಿಮಾಲಯ ಬೈಕ್ ತಗೊಂಡ್ರು ಅಂತ ಹೇಳಿದರೆ ನಾವು ಸಹ ಹಿಮಾಲಯ, ಏನೋ ಒಂದು ನಮ್ಮ ಮನಸ್ಸಲ್ಲಿ ಆಕರ್ಷಣೆ ಜಾಸ್ತಿ. ಈ ಹಾಳು ವಸ್ತುವಿಗೆ ಆಕರ್ಷಣೆ ಜಾಸ್ತಿ. ಬೆಂಗಳೂರು MG ರೋಡಲ್ಲಿ ಜನವರಿ 1 ತಾರೀಕಿಗೆ ಆ ರಸ್ತೆಯಲ್ಲಿ ಅರೆಬರೆ ಬಟ್ಟೆ ಹಾಕಿ ಗಂಡ್ಮಕ್ಳು ಹೆಣ್ಮಕ್ಳು ಜೊತೆಯಲ್ಲಿ ಕುಣಿಯುವುದು, ಕುಡಿಯುವುದು, ಡ್ರಗ್ಸ್ ತಗೊಳ್ಳೋದು, ರಾತ್ರಿ ಪೂರ್ತಿ ಅಲ್ಲಿ ಏನೋ ತೂರಾಡಿಕೊಂಡು ಬೀಳೋದು, ಮಾರನೇ ದಿನ TV ಯಲ್ಲಿ ಬರೋದು, ಅದನ್ನು ನೋಡಿ ನಮಗೆ ಏನು ಅನಿಸುವುದಿಲ್ಲ. ಆದರೆ ಆ ತಂದೆ ತಾಯಿಗೆ ಹೇಗೆ ಅನಿಸ್ಬೋದು? ನಾನು ಮನೆ ಆಗಿದ್ದಿದ್ದರೆ ನಾನು ಇಲ್ಲಿ ಬರ್ತಿರಲಿಲ್ಲ. ನಮಗೆ ವಿದ್ಯಾರ್ಥಿಗಳು, ಮಕ್ಕಳು ನಮಗೆ ಆಸ್ತಿ ಇದ್ದಾಗೆ. ನನ್ನ ನಿಜವಾದ ಆಸ್ತಿ ಯಾರು ಗೊತ್ತಾ? ನನ್ನ 2 ಮಕ್ಕಳು. ನನಗೆ ನಿಜವಾದ ಆಸೆ ಯಾವುದು ಗೊತ್ತಾ? ಯಾವುದರ ಆಸೆ ಇಲ್ಲ ಬಂಧುಗಳೇ. ನನ್ನ ಮಗನ ಈಗ ಜಾಬ್ ಆಯಿತು, ಸಮಾಧಾನ ಆಯಿತು. ಈಗ ಮಗಳಿಗೆ ಒಂದು ಆಗಬೇಕು, ಅದು ಆಸೆ ನನಗೆ. ನನಗೆ ಬೆಲ್ಲ ತಿನ್ನುವ ಆಸೆ ಇಲ್ಲ, ಹೋಳಿಗೆ ಪಾಯಸ ತಿನ್ನುವ ಆಸೆ ಇಲ್ಲ. ಯಾಕಂದರೆ ನನಗೆ ತಿನ್ನಬಾರ್ದು. ಈ ಜೀವನದಲ್ಲಿ ನಮ್ಮ ಮಕ್ಕಳು, ಬೆಳೆಯುವ ಮಕ್ಕಳು ನಮ್ಮ ಆಸೆ, ನನ್ನ ಆಸ್ತಿ. ಅವ್ರಿಗೊಂದು ಸಣ್ಣ ಜ್ವರ ಬಂದರೆ ಇಲ್ಲಿ 3, 4, 5, 6 ವಿದ್ಯಾರ್ಥಿಗಳನ್ನು ನಾನು ಈ ವರ್ಷ ಸೇರಿಸಿದ್ದೇನೆ. ನಾನು ಹೆಸರು ಹೇಳೋದಿಲ್ಲ, ಯಾಕೆ ನಾಳೆ ನೀವು ಅಂತ ನೀವು ಮಾತಾಡೋದು ಬೇಡ. ಆದರೆ ಇವತ್ತು ಪಾರ್ಸೆಲ್ ಬರ್ತದೆ ಅವರದು. ನಾನೊಬ್ಬ ರಾಜ್ಯ ಕಾರ್ಯದರ್ಶಿ, ನನ್ನ ಸ್ವಾರ್ಥವನ್ನು ಬಿಟ್ಟು
ಆ ಮಗುವಿಗೋಸ್ಕರ ನಾನು ಆ ಬಾಕ್ಸನ್ನು ತಗೊಂಡು ಈ ಎಕ್ಸೆಲ್ಗೆ ನಾನು 2 ವಾರಕ್ಕೊಮ್ಮಾದರೂ ಬರ್ತೇನೆ, 3 ವಾರಕ್ಕೊಮ್ಮೆ ಆದರೂ ಬರ್ತೇನೆ. ಆ ಶಿವಮೊಗ್ಗದಿಂದ ಪಾರ್ಸೆಲ್ ತಗೊಂಡು ಬಂದು ಅಲ್ಲಿ ಕೌಂಟ್ರಲ್ಲಿ ಕೊಟ್ಟು ಹೋಗ್ತೇನೆ. ಆ ಹುಡುಗಿಯಲ್ಲಿ ಮಾತಾಡಲಿಕ್ಕೆ ನಿಲ್ಲುವುದಿಲ್ಲ. ಯಾಕೆ? ಅವಳ ಶೆಡ್ಯೂಲ್ಸ್ ಇರ್ತದೆ. ಯಾಕಂತೇಳಿದರೆ ಆ ಒಂದು ಪ್ರೀತಿ ನಾನು ಆ ಮಗುವಿಗೆ ಕೊಡ್ತೇನೆ. ಆ ಮಗು ರಜಾ ಸಿಕ್ಕಿದರೆ ಆ ಮಾಮನ ಹತ್ರ ಮನೆಗೆ ಹೋಗುವ ಅಂತ ಹೇಳ್ತದೆ. ನಾವು ಎಲ್ಲಿ ಪ್ರೀತಿ ಕೊಡ್ತೇವೆ ಅಲ್ಲಿ ನಮಗೆ ಪ್ರೀತಿ ವಾಪಸ್ ಬರ್ತದೆ. ಮಿತ್ರರೇ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಅಷ್ಟು ತ್ಯಾಗ ಮಾಡಿದ್ದಾರೆ. ನಾನು ನನ್ನ ಮಕ್ಕಳನ್ನು ತ್ಯಾಗ ಮಾಡಿದ್ದೇನೆ. ನನ್ನ ಮಗ ಒಂದು ಇಂಥ ಮಾದಕ ಚಟಗಳಿಗೆ ಬಲಿ ಬೀಳಬಾರ್ದು ಎನ್ನುವಂಥ ಒಂದು ದೊಡ್ಡ ಕನಸು ನನ್ನದಾಗಿತ್ತು. ಅದರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಇವತ್ತು ನನಗಿಂತ ಹೆಚ್ಚು ಸಂಪಾದನೆ ಅವನು ಮಾಡ್ತಾನೆ. ಇವತ್ತು ನನ್ನ ಅಕೌಂಟಿಗೆ ಅವನ ಸ್ಯಾಲ್ರಿ ಬರುತ್ತೆ. ಮಗ ಬೇಡ ಮಗ, ಅದು ನಿನ್ನಲ್ಲೇ ಇರಲಿ ಅಂತ ಹೇಳಿದರೆ, ಅಪ್ಪ ನೀನು ಇರುವವರೆಗೆ ಅದು ನಿನ್ನಲ್ಲಿ, ಮತ್ತೆ ನೋಡೋಣ ಅಂತ ಹೇಳ್ತಾನೆ. ಇಂತಹ ತಂದೆ ತಾಯಿಗಳಿಗೆ ಇಂಥ ಒಂದು ಮಗು ನೀವು ಆಗಬೇಕು ಅಂತ ಹೇಳೋದು, ನಾನು ಬೇರೆಯವರ ಉದಾಹರಣೆ ಕೊಡೋದಿಲ್ಲ, ನನ್ನ ಮಗನ ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತೇನೆ. ಹಾಗಾಗಿ ಈಗ ಅವನ ಮದುವೆ ಬರೋ ವರ್ಷ ಮದುವೆ ಆಗ್ತದೆ. ಆ ಮದುವೆಗೆ ನಾನು ತಯಾರಿ ಮಾಡ್ತಾ ಇದ್ದೇನೆ, ಎಲ್ಲ ಮನೆಯಲ್ಲಿ ತಯಾರಿ ಮಾಡ್ತಾ ಇದ್ದೇನೆ. ನಮ್ಮ ಮಕ್ಕಳು ಅಂದರೆ ನಮಗೆ ಆಸೆ. ಅವ್ರು ನೀವು ಸದೃಢವಾಗಿ ಸ್ವತಂತ್ರವಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತು ನಿಮ್ಮ ಮುಖದಲ್ಲಿ ನಗು ಬಂದರೆ ಅದು ನಮಗೆ ನೀವು ಕೊಡುವಂಥ ದೊಡ್ಡ ಕಾಣಿಕೆ. ನೀವು ದುಡಿದು ನಿಮ್ಮ ಅಪ್ಪ ಅಮ್ಮನಿಗೆ ಕೊಡಬೇಕು ಅಂತ ನಿಮ್ಮನ್ನು ಈ ಶಾಲೆಗೆ ಹಾಕಿದ್ದಲ್ಲ. ಅಥವಾ ಇಲ್ಲಿಂದ ಹೋದ ವಿದ್ಯಾರ್ಥಿಗಳು ಅಯ್ಯೋ ಇನ್ನು ಹೋದ ನಂತರ ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಆಗಿ ಬಂದು ನನಗೇನು ಗಿಫ್ಟ್ ಕೊಡಬೇಕು ಅಂತೇಳಿ ಈ ಸಂಸ್ಥೆ ನಿಮ್ಮನ್ನು ಓದಿಸುವುದೂ ಅಲ್ಲ. ಇದೆಲ್ಲವೂ ನಿಮ್ಮ ಬದುಕು ರೂಪಿಸುವುದಕ್ಕೋಸ್ಕರ. ಇದನ್ನು ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ಇಂಥ ಮಾದಕ ವಸ್ತುಗಳ ಬಲಿ ನಾನು ಆಗಬಾರ್ದು ಎನ್ನುವಂಥ ಜಾಗೃತಿ ನಿಮಗೆ ಬರ್ತದೆ. ಆ ಜಾಗೃತಿ ನಿಮಗೆ ಬರಬೇಕು. ಪ್ರೀತಿ ನನ್ನ ವಿದ್ಯಾರ್ಥಿಗಳೇ, ಸಬ್ಜೆಕ್ಟಿಗೆ ಬರೋಣ. ಮಾದಕ ವಸ್ತುಗಳಲ್ಲಿ 5 ಪಂಗಡ. ಡ್ರಗ್ಸ್ ಅಂತ ಹೇಳುವ ಪದಕ್ಕೆ 5 ಪಂಗಡ. ಇದು ಬ್ರಾಡ್ಲಿ 5 ಡಿವಿಷನ್ ಮಾಡಿದ್ದಾರೆ ಅದನ್ನು. ಒಂದು ಸ್ಟಿಮ್ಯುಲೆಂಟ್ಸ್, ಎಲ್ಲರೂ ಹೇಳಿ, ಜೋರಾಗಿ ಹೇಳಿ, ಸ್ಟಿಮ್ಯುಲೆಂಟ್ಸ್ ಆಯ್ತಾ. 2ನೇದ್ದು ಡಿಪ್ರೆಸೆಂಟ್ಸ್, ಎಲ್ಲರೂ ಹೇಳಿ, ಡಿಪ್ರೆಸೆಂಟ್ಸ್. 3ನೇದ್ದು ನಾರ್ಕೋಟಿಕ್ಸ್. 4ನೇದ್ದು ಹೆಲುಜಿನೋಜನ್ಸ್. 5ನೇದ್ದು ಕೆನಬಿಸ್. ಮಿತ್ರರೇ, ಸ್ಟಿಮ್ಯುಲೆಂಟ್ಸ್ ಅಂತ ಹೇಳಿದರೆ ನಾನು ಕೆಲವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೆಲ್ಲ ಹೇಳಿದರೆ ಸ್ವಾಸ್ಥ್ಯ ಸಂಕಲ್ಪ ಹಾಳಾಗಬಹುದು. ನೀವೆಲ್ಲ ಎಲ್ಲಾದರೂ ಬರೆದು ಬಿಟ್ಟರೆ ನನಗೆ ರಗಳೆ ಆಗ್ತದೆ. ಆದರೆ ಒಂದು ವಿಚಾರ ಹೇಳ್ತೇನೆ. ಡ್ರಗ್ಸ್ ಅಂತ ಹೇಳುವಾಗ ಅದರಲ್ಲಿ 2 ಟೈಪಿನ ಡ್ರಗ್ಸ್ ಇರ್ತದೆ. ಒಂದು ಮೆಡಿಕಲ್ ಡ್ರಗ್ಸ್, ಮತ್ತೊಂದು ನಾನ್ ಮೆಡಿಕಲ್ ಡ್ರಗ್ಸ್. ಮೆಡಿಕಲ್ ಡ್ರಗ್ಸ್ ಎಲ್ಲಿ ಸಿಗುತ್ತೆ? ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನಾನ್ ಮೆಡಿಕಲ್ ಡ್ರಗ್ಸ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಎಲ್ಲಿಯೂ ಸಿಗ್ಬೋದು, ನಿಮ್ಮ ಫ್ರೆಂಡಲ್ಲಿಯೂ ಸಿಗ್ಬೋದು. ಇತ್ತೀಚೆಗೆ ಒಂದು ಶಾಲೆಗೆ ಹೋದಾಗ ಕೈನಿ ಸಚೆಟ್ಸ್ಗಳನ್ನು ನೋಡಿದೆ. ವಿದ್ಯಾರ್ಥಿಗಳು ತೆಗೆದು ಮಿಂಟ್ ಫ್ಲೇವರ್ ಅಂತೇಳಿ ಇಲ್ಲಿ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ. ಅದರಲ್ಲಿರೋದು ಯಾವುದು? ನಗಬೇಡಿ, ನಗಬೇಡಿ ಇದು ಕ್ಯಾನ್ಸರ್, ನಗಬೇಡಿ ಇದು ಮರಣ, ನಗಬೇಡಿ ಇದು ಪಾಯ್ಸನ್. ಇದು ಇಲ್ಲಿಟ್ಟು ಯಾರು ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಕಿಕ್ ಬರುತ್ತೆ. ಇಟ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್ ಅಂತ ಹೇಳುವುದು ಅವನಿಗೆ ಗೊತ್ತಿಲ್ಲ. ಒಮ್ಮೆ ಥ್ರಿಲ್ ಮಾಡುತ್ತೆ, ಒಮ್ಮೆ ಡ್ರಿಲ್ ಮಾಡುತ್ತೆ, ಮತ್ತೆ ಶಾಶ್ವತವಾಗಿ ಕಿಲ್ ಮಾಡುತ್ತೆ. ನನ್ನ ಹೆಂಡತಿ ಇದೇ ಹತ್ತಿರದ KMCಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೊಂದು ಕ್ಯಾನ್ಸರ್ ವಾರ್ಡ್ ಇದೆ. 10 ವಾರದಲ್ಲಿ ಹೋಗಿ ನೋಡಿ, ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲ್ನ ಯಾವುದೇ ಕ್ಯಾನ್ಸರ್ ವಾರ್ಡಿಗೆ ಹೋಗಿ ನೋಡಿ. ಪ್ರೀತಿಯ ಬಂಧುಗಳೇ, ಕ್ಯಾನ್ಸರ್ ವಾರ್ಡಲ್ಲಿ ಇದ್ದಂಥ ಪೇಷಂಟ್ಗಳಲ್ಲಿ, ನೀವು ಕೇಳಿದ ಪೇಷಂಟ್ಗಳಲ್ಲಿ, ಅಲ್ಲಿರುವ 100 ಪೇಷಂಟ್ಗಳಿದ್ದರೆ ಅದರಲ್ಲಿ 70% ಕೇಸಸ್ ಡ್ಯೂ ಟು ಟಬಾಕ್. ಒಂದು 30% ಬೇರೆ ಕಾರಣಕ್ಕೆ ಬರ್ಬೋದು. ಅರ್ಥ ಮಾಡಿಕೊಳ್ಳಿ. ಅದೆಂತ ಹೇಳ್ತಾರೆ ಅದಕ್ಕೆ, ಆ ಒಂದು ಟಬ್ಯಾಕೋದಲ್ಲಿ, ಈ ಸಿಗರೇಟಲ್ಲಿ ಇರುವಂಥ ಟಬ್ಯಾಕೋ ಆಗಿರ್ಬೋದು. ಒಂದು ಸಿಗರೇಟ್ ನೋಡಿ 5 ಸೆಂಟಿಮೀಟರ್ ಉದ್ದ. ಮೊನ್ನೆ WHO ಜರ್ನಲಲ್ಲಿ ಬಂತು, ಇದು 20 ಮಿನಿಟ್ಸ್ ನಿಮ್ಮ ಆಯುಷ್ಯವನ್ನು ಕೊಲ್ತದೆ. 20 ಮಿನಿಟ್ಸ್. ನಿಮ್ಮ ಅಪ್ಪ ಒಂದು ದಿವಸಕ್ಕೆ 10ರಿಂದ, ಅಥವಾ ನಿಮ್ಮ ಅಣ್ಣ ಒಂದು 10ರಿಂದ, ಅಥವಾ ನಿಮ್ಮ ನೆರೆಕರೆಯವ ಒಂದು 10 ಸಿಗರೇಟ್ ಸೇವನೆ ಮಾಡ್ತಾನಂತಾದರೆ 10 × 2 ಸುಮಾರು 2 ಗಂಟೆ ಆಯುಷ್ಯವನ್ನು ಕಳ್ಕೊಂಡ. ನೀವು ಅರ್ಥ ಮಾಡಿಕೊಳ್ಳಿ. ಮದ್ಯಪಾನ, ಮಾದಕ ವಸ್ತುಗಳು ಮತ್ತು ಧೂಮಪಾನ, ಇದು ಪೂರಾ ಈ 5 ವಿಂಗಡಣೆಯಲ್ಲಿ ಬರ್ತದೆ. ಸ್ಟಿಮ್ಯುಲೆಂಟ್ಸ್ ಎಂಬ ಪಂಗಡಕ್ಕೆ ಆಂಪಿಟಮೈನ್, ಕೊಕೈನ್, ಡೈನಾಪಿಟಮಿನ್, ಡೆವಲಫಿನ್, ಸೈಕ್ಲೋಜಸಿನ್, ಕೈನಿ, ಚಿಲುಮೆ, ಗುಡಗಡಿ, ಪೈಪ, ಜಾಜೇಲಿ
ಮಾಜೂನ್ ಮಿಠಾಯಿ, ಹಾತಿ, ಕಾಚು, ಜರ್ದಾ, ಹಂಸು, ಪಾನ್ ಪರಾಗ್, ಎಕ್ಟಸಿ ಮಾತ್ರೆಗಳು, ಯೂಬಾ ಟ್ಯಾಬ್ಲೆಟ್ಗಳು, ಮ್ಯಾಂಡ್ರೆಟ್ ಟ್ಯಾಬ್ಲೆಟ್ಗಳು, ಅರ್ಥ ಮಾಡಿಕೊಳ್ಳಿ, ಮಶ್ರೂಮ್ ಪೌಡರ್, ಸ್ಟ್ಯಾಂಪ್ಗಳು, ಸೆಂಟ್ಗಳು, ಚಾಕ್ಲೇಟ್ಗಳು, ತಿಂಡಿ ತಿನಿಸುಗಳು, ಎಲ್ಲ ರೂಪದಲ್ಲಿ ಡ್ರಗ್ಸ್ ಸಿಗ್ತದೆ. ನಾಳೆ ಒಬ್ಳು ಚಾಕ್ಲೇಟ್ ಕೊಟ್ಟರೆ ನೀವು ತಗೊಳ್ತೀರಿ ಅಂತಾದರೆ ಅಪರಿಚಿತರು. ಇಲ್ಲಿ ನಿಮಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ನಾಳೆ ಜಾಬ್ ಓರಿಯೆಂಟೆಡ್ ನೀವು ಕೆಲಸ ಹುಡುಕಿಕೊಂಡು ಹೋಗುವಾಗ ನೀವು ಪೇಯಿಂಗ್ ಗೆಸ್ಟಾಗಿ ನಿಲ್ಲಬೇಕು. ಯಾರೊಬ್ಬ ನಿಮ್ಮ ಹತ್ರ ಕೂತಿರ್ತಾನೆ, ನಿಮ್ಮ ರೂಮ್ ಶೇರ್ ಮಾಡ್ತಾನೆ, ಅವನು ಎಂಥವನು ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಸಂಸ್ಕಾರ ಇದ್ದಾಗ, ನಿಮ್ಮಲ್ಲಿ ಸಂಸ್ಕೃತಿ ಇದ್ದಾಗ, ನಾನು ಹೇಳುವ ಪಾಠದ ಜಾಗೃತಿ ಇದ್ದಾಗ ಮಾತ್ರ ನೀವು ಬದುಕ್ತೀರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಯಾವುದು ನಿಮ್ಮನ್ನು ಬದುಕಿಸುವುದಿಲ್ಲ, ಬೇರೆ ಯಾವುದು ನಿಮ್ಮನ್ನು ಬದುಕಿಸುವುದಿಲ್ಲ, ಬೇರೆ ಯಾವುದು ನಿಮ್ಮನ್ನು, ನಿಮ್ಮ ತಂದೆ ತಾಯಿಗಳೇ ನಿಮ್ಮನ್ನು ಬದುಕಿಸಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಿಮ್ಮಲ್ಲಿ ಜಾಗೃತಿ ಇರಬೇಕು, ನಿಮ್ಮಲ್ಲಿ ಸಂಸ್ಕೃತಿ ಇರಬೇಕು, ನಿಮ್ಮಲ್ಲಿ ಇಲ್ಲಿಯ ಸಂಸ್ಕಾರ ಇರಬೇಕು. ಅದು ಮಾತ್ರ ನಿಮ್ಮನ್ನು ಬದುಕಿಸ್ತದೆ. ಅದಕ್ಕಾಗಿ ಇವತ್ತು ಇಂಥ ಡ್ರಗ್ಸ್ಗಳು, ಗಾಂಜಾ, ಚರಾಸ್, ಬಂಗ್, ಅಫೀಮು, LSD, ಹೆರಾಯಿನ್, ಕೊಕೈನ್, ಆಂಪಿಟಮೈನ್, ಇದು ಎಲ್ಲವೂ ಇವತ್ತು ಪಾರ್ಟಿಗಳಾಗಿ ಬದಲಾಗ್ತಾ ಇವೆ. ಬೆಂಗಳೂರಲ್ಲಿ ಕೊಕೈನ್ ಪಾರ್ಟಿ ನಡೀತದೆ. ಸಾಂಸ್ಕೃತಿಕ ರಂಗದಲ್ಲಿ ಇತ್ತೀಚೆಗೆ ಒಂದು ಪಾರ್ಟಿ ನಡೆಯಿತು. ಯಾರೆಲ್ಲ ಸಿಕ್ಕಿಬಿದ್ರು ಗೊತ್ತಿದೆ. ಸಂಜನಾ ಗಲ್ರಾಣಿ ಅಂತವರೆಲ್ಲ ಸಿಕ್ಕಿಬಿದ್ರು, ಮೊನ್ನೆವರೆಗೆ ಬಂದರು. ಪ್ರೀತಿಯ ಬಂಧುಗಳೇ, ಸಾಂಸ್ಕೃತಿಕ ರಂಗಕ್ಕೆ ತಟ್ಟಿದೆ. ನೀವು ಯಾರು ಹೀರೋ ಅಂತ ಎದೆ ಬಡಿದು ಬೊಬ್ಬೆ ಹಾಕ್ತಿರಲ್ಲ, ಸ್ಟೇಟಸಲ್ಲಿ ಹಾಕ್ತಿರಲ್ಲ, ಅವರೆಲ್ಲ ನಿಮ್ಮ ಹೀರೋಗಳಲ್ಲ. ನಿಮ್ಮ ನಿಜವಾದ ಹೀರೋ ನಿಮ್ಮ ಅಂತಃಕರಣ, ನಿಮ್ಮ ನಿಜವಾದ ಹೀರೋ ನಿಮ್ಮ ತಂದೆ ತಾಯಿ, ನೀವು ಬೋಧಿಸಿದ ಗುರು ಅಂತೇಳಿ ತಿಳ್ಕೊಂಡು ಇನ್ನು ಮುಂದಿನ ಭವಿಷ್ಯವನ್ನು ಕಟ್ಟುವ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಅಂಥ ಜಾಗೃತೆ ಮತ್ತು ಜಾಗರಣೆ ಬರಲಿ. ಅದಕ್ಕಾಗಿ ಇದು 1 ಗಂಟೆಯ ಪಾಠ ಅಂತ ಭಾವಿಸಬೇಡಿ. ಇದು ಜೀವನದ ಪಾಠ, ಇದು ಮನೋಬಲದ ಪಾಠ. ಅಲ್ಲಿ ಫೇಲ್ ಆದರೆ ಸಪ್ಲಿಮೆಂಟ್ರಿ ಇದೆ, ಈ ಪಾಠದಲ್ಲಿ ಫೈಲ್ ಆದರೆ ಸಪ್ಲಿಮೆಂಟ್ರಿ ಇಲ್ಲ. PUCಯಲ್ಲಿ ನಿಮಗೆ 1 ಸ್ಟೇಟಲ್ಲಿ 1 ಸಿಗಲಿ, ನಾಳೆ ಈ ಕಾಲೇಜಿನಲ್ಲಿ ನಿಮ್ಮ ಗುಣಕ್ಕೆ ಕಾಂಡಕ್ಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಕೊಟ್ಟರೆ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಲ್ಲ. ನಿಮಗೆ ಎಷ್ಟು ನೀವು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದೀರೋ ಅಷ್ಟೇ ನೀವು ಗುಣನಡತೆಯಲ್ಲಿ ಮುಂದಿರಬೇಕು. ನೋಡಿ, ನನಗೆ ಹುಷಾರಿಲ್ಲ ಅಂತ ನಾನು ಹೇಳಿದಾಗ ನಿಮಗೆ ಬೇಸರ ಆಯಿತು. ಇಫ್ ದ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ನಾನು ಟೆನ್ಷನ್ ಮಾಡೋದೇ ಇಲ್ಲ. ಯಾಕೆ? ನನ್ನ ಸಂಬಳದ 0.1% ಮಾತ್ರ ನಾನು ಮೆಡಿಸಿನ್ಗೆ ಖರ್ಚು ಮಾಡ್ತೇನೆ. ಅದರಿಂದ ನಾನು ಬೆಡ್ಡಲ್ಲಿಲ್ಲ, ನಿಮ್ಮಲ್ಲಿ ಮಾತಾಡ್ತಾ ಇದ್ದೇನೆ. ತಲೆಬಿಸಿ ಇಲ್ಲ. ನನ್ನ ಬಾವಿಯಲ್ಲಿ 12 ತಿಂಗಳು ನೀರು ಸಿಗಲ್ಲ, 10 ತಿಂಗಳು ಸಿಗುತ್ತೆ. ಆ ಬಾವಿಯ ಸುಖ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, 2 ತಿಂಗಳು ಮಾತ್ರ ಸಿಗಲ್ಲ ಅಷ್ಟೇ. ಹಾಗಾಗಿ ಪೊಟ್ಟು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ದನ ಹಾಲು ಸಿಗಲ್ಲ ಅಂತ ಹೇಳುವಾಗ ಆ ದನ ಪ್ರಯೋಜನ ಇಲ್ಲದು ಅಂತ ನಾವು ಹೇಳಲ್ಲ. ಅದರಿಂದ ಸೆಗಣಿ ಸಿಗುತ್ತೆ, ಅದು ಗೊಬ್ಬರ ಮಾಡುತ್ತೆ, ಅಷ್ಟಕ್ಕಾದ್ರೂ ಪ್ರಯೋಜನ ಇದೆ. ಒಂದು ಗೋಡೆಯಲ್ಲಿರುವ ಗಡಿಯಾರ 12 ಗಂಟೆಗೆ ಹಾಳಾದರೆ ಅದು ಹಾಳಾಗಿದೆ ಅಂತ ಹೇಳಲಿಕ್ಕಿಲ್ಲ, ಯಾಕೆಂದ್ರೆ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇದೆ. ಅಥವಾ 12 ಗಂಟೆಗೆ ಎದ್ದು ನೋಡಿದರೆ ಅದು ಕರೆಕ್ಟ್ ಟೈಮ್ ತೋರಿಸುತ್ತೆ. ಆ ಟೈಮು ಆ 12 ಗಂಟೆ ರಾತ್ರಿ ಎದ್ದು ನೋಡಿದ್ರು ಕರೆಕ್ಟ್ ಟೈಮು, ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಎದ್ದು ನೋಡಿದ್ರು ಕರೆಕ್ಟ್ ಟೈಮ್. ಅದು 2 ದಿವಸಕ್ಕೆ 2 ಸಲ ಕರೆಕ್ಟ್ ಟೈಮ್ ತೋರಿಸುತ್ತೆ. ಎಲ್ಲರೂ ಪೂರ್ತಿ ಸೊನ್ನೆ ಇಲ್ಲ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ. ಇಲ್ಲಿ ಕೂತವರು ಕೆಲವೆಲ್ಲ ವಿದ್ಯಾರ್ಥಿಗಳ ತಲೆಯಲ್ಲಿದೆ, ನಾನು ಸಪುರ, ನಾನು ತೋರ, ನಾನು ಬಿಳಿ, ನಾನು ಕಪ್ಪು, ನಾನು ಉದ್ದ, ನಾನು ಗಿಡ್ಡ, ನನ್ನ ಕೂದಲು ಹೀಗೆ, ಅವಳ ಕೂದಲು ಹೀಗೆ, ಅವಳು ಚಂದ, ನಾನು ಚಂದ ಇಲ್ಲ. ಸತ್ಯ ಹೇಳ್ತೇನೆ, ಇದು ಯಾವುದೂ ನಿಮ್ಮ ಲೈಫನ್ನು ಲೀಡ್ ಮಾಡೋದಿಲ್ಲ. ಇದು ಕೌಂಟೇ ಆಗಲ್ಲ. ಡೋಂಟ್ ವರಿ. ನಿಮಗೆ ನಾನು ಶಕ್ತಿ ತುಂಬಿಸ್ತಾ ಇದ್ದೇನೆ. ಇದು ಎಲ್ಲಿಯಾದರೂ ಇಲ್ಲಿ ಕೂತ್ಕೊಂಡು ಅವನು ಚಂದ ಅವಳು ಚಂದ ಅಂತ ಹೇಳಿದರೆ ಆ ಕ್ಷಣಕ್ಕೆ ಮಾತ್ರ. ಫೇಸ್ಬುಕ್ಕಲ್ಲಿ ಲೈಕ್ ಕೊಟ್ಟಾಗೆ ಅಷ್ಟೇ, ಫೇಸ್ಬುಕ್ ಕಮೆಂಟ್ ಕೊಟ್ಟಾಗೆ. ನಾನು ಕೆಲವೊಮ್ಮೆ ನನ್ನ ಫೋಟೋ ಬಂದರೆ ನನ್ನ ಸ್ಟಾಫ್ಗಳು ಏನು ಹಾಕ್ತಾರೆ, ನೈಸ್ ಸರ್ ಅಂತ ಹಾಕ್ತಾರೆ. ಯಾಕೆ ಗೊತ್ತುಂಟಾ? ನನ್ನನ್ನು ನೈಸ್ ಮಾಡೋದು ಅಷ್ಟೇ. ನಿಜವಾಗಿ ಅವರಿಗೆ ಹಾಕಬೇಕು ಅಂತ ಕಾಣಿಸುವುದಿಲ್ಲ. ಕೆಲವರಿಗೆ ನಮಸ್ಕಾರ ಕೊಟ್ಟಾಗೆ ನಾವು, ಯಾಕೆ ಕೊಡಬೇಕಲ್ಲ ಅದಕ್ಕೆ ಕೊಡೋದು. ನಿನ್ನೆ ಬೈದಿದ್ದಾರೆ, ನೀನು ನಮಸ್ಕಾರ ಕೊಡೋದಲ್ಲ ಅಂತೇಳಿ ಹಿಂದಿನ ನಾವು ಮಾತಾಡ್ತೀವಿ. ಅದರ ಅರ್ಥ ಈ ಎಲ್ಲ ವ್ಯವಸ್ಥೆ ಅಡಿಯಲ್ಲಿ ನಾವು ಬದುಕುತ್ತಿರುವಾಗ ನಿಮ್ಮ ಜೀವನ ರೂಪಿಸುವುದು ಕಷ್ಟ. ಅದಕ್ಕಾಗಿ ಮೆಡಿಕಲ್ ಡ್ರಗ್ಸ್ ಏನಿದೆ ಇದನ್ನು ವಿತ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ. ನಿಮಗೆ ಇನ್ಫಾರ್ಮೇಷನ್ ಇಷ್ಟೇ. ನೀವು ಎಜುಕೇಟೆಡ್, ಇನ್ನೂ ಓದ್ತೀರಿ ನೀವು. ಅದು ಡಾಕ್ಟರ್ ಓದಬೇಕಾದ್ರೆ, MD ಆಗಬೇಕಾದ್ರೆ ಮಿನಿಮಮ್ ಒಂದು 5-6 ವರ್ಷ 10 ವರ್ಷ ಬೇಕು. 1 ಕೋಟಿ ಮೇಲೆ ಖರ್ಚು ಮಾಡಬೇಕು. ಎಷ್ಟು ಎಲಿಜಿಬಿಲಿಟಿ, ಎಷ್ಟು ಮೆರಿಟ್ ಇದ್ರು ಖರ್ಚು ಮಾಡಬೇಕು. ಓಕೆ,
ಡೇ ಆ್ಯಂಡ್ ನೈಟ್ ಹಾರ್ಡ್ ವರ್ಕ್ ಮಾಡಬೇಕು. ಅಂಥ ಡಾಕ್ಟ್ರು ಕೊಟ್ಟ ಪ್ರಿಸ್ಕ್ರಿಪ್ಷನ್ ಮಾತ್ರ ತಗೊಂಡು ಮೆಡಿಕಲ್ನಿಂದ ಮದ್ದು ನಾವೆಂತ ಮಾಡ್ತೀವಿ? ಈಗ ಮೆಡಿಕಲ್ ಶಾಪಿಗೆ ಡೈರೆಕ್ಟ್ ಹೋಗ್ತೀವಿ. ನನಗೆ ಜ್ವರ, ನನಗೆ ಶೀತ, ನನಗೆ ಕೆಮ್ಮು, ಇಷ್ಟಕ್ಕಾದರೂ ತೊಂದರೆ ಇಲ್ಲ, ಎಲ್ಲ ಕಾಯಿಲೆಗೆ ಹೋಗಿ ಅಲ್ಲಿಂದಲೇ ಮದ್ದು ತರ್ತೀರಲ್ಲ, ಇದು ದುರುಪಯೋಗ. ಇದು ಯಾವಾಗ ನೀವು ಮಾಡ್ತೀರಿ, ಅವನು ಫಾರ್ಮಸಿಸ್ಟ್. ಫಾರ್ಮಸಿಯಲ್ಲಿರುವವರು ಫಾರ್ಮಸಿಸ್ಟ್, ಅವ್ರು ಡಾಕ್ಟರ್ ಅಲ್ಲ. ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? 1-2 ರೂಪಾಯಿ ಜಾಸ್ತಿ ಆಗಬಹುದು, ಅಥವಾ ಡಾಕ್ಟರ್ ಫೀಸ್ ಜಾಸ್ತಿ ಆಗಬಹುದು. ಒಂದು ಕೆಮ್ಮಿನ ಸಿರಪ್ಪೇ ಒಂದು 30, 40, 50, 100 ಇದೆ. ನಿಮ್ಮ ಯಾವ ಟೈಪಿನ ಕೆಮ್ಮು ಅಂತೇಳಿ ಗೊತ್ತಿರೋದು ಡಾಕ್ಟ್ರಿಗೆ, ಫಾರ್ಮಸಿಯವರಿಗೆಲ್ಲ. ಯಾಕೆ ಇದನ್ನು ಕೈ ಮುಗಿದು ಕೇಳಿಕೊಳ್ತೇನೆ ಅಂದರೆ, ಇವತ್ತು ಅತಿ ಹೆಚ್ಚು ಜನ ಮೆಡಿಕಲ್ ಡ್ರಗ್ಸ್ನಿಂದ ಎಡಿಕ್ಟ್ಗಳಾಗಿದ್ದಾರೆ. ಕಫ್ ಸಿರಪ್ ಎಡಿಕ್ಟ್ ಆಗಿದ್ದಾರೆ, ಹೆಸರು ಹೇಳಲ್ಲ, ಹೇಳ್ಬೋದು. ಬೆನೆಡ್ರಿಲ್ ಸಿರಪ್ಪು, ಕೋಡೈನ್ ಸಿರಪ್ಪು, ಲಿಂಕ್ಟಸ್ ಕೋಡೈನ್ ಅಂತೇಳಿ, ಅಥವಾ ಕೊರೆಕ್ಸ್ ಸಿರಪ್ಪು, ಇಂಥೆಲ್ಲ ಸಿರಪ್ಗಳನ್ನು ಬಾಟ್ಲಿ ಕುಡಿದು ನಮ್ಮಲ್ಲಿ ಅಡ್ಮಿಟ್ ಆಗುವವರಿದ್ದಾರೆ. ಪೈನ್ ಕಿಲ್ಲರ್ಸ್ ದಯಮಾಡಿ ತಗೊಳ್ಬೇಡಿ. ಇಲ್ಲಿ ಮೆಡಿಕಲ್ಗೆ ಹೋದರೆ ಒಂದು ಪ್ಯಾರಾಸಿಟಮಲ್ ಕೊಡ್ತಾರೆ, ಅಥವಾ ಡೋಲೋ ಕೊಡ್ತಾರೆ, ಓಕೆ, ಇಟ್ಸ್ ಓಕೆ. ಅದರ ಒಟ್ಟಿಗೆ ಒಂದು ಮಿಸಿಪ್ ಕೊಡ್ತಾರೆ. ನಾನು ಇತ್ತೀಚೆಗೆ ಈ ಮಾತ್ರೆಯನ್ನು ತಗೊಂಡು ವಿದೇಶಕ್ಕೆ ಹೋಗಬೇಕಾದ್ರೆ ಅಲ್ಲಿ ಬ್ಯಾನ್ ಮಾಡಿದರು. ಇದು ಫಾರಿನಲ್ಲಿ ಬ್ಯಾನ್ಡ್. ಭಾರತದ ಮೆಡಿಕಲಲ್ಲಿರುವ, ನಾನು ನೋಡಿ ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ ಟಿ ವಿಯಲ್ಲಿ, ಭಾರತದ ಮೆಡಿಕಲಲ್ಲಿರುವ 40% ಮೆಡಿಸಿನ್ ಹೊರದೇಶದಲ್ಲಿ ಬ್ಯಾನ್ ಆಗಿದೆ. ಆದರೂ ತಗೊಳ್ಬೇಡ ಅಂತ ಹೇಳುವುದಿಲ್ಲ. ಯಾಕೆ? ಭಾರತ ಸರ್ಕಾರ ಅನುಮತಿಸಿದೆ ಅಲ್ಲ, ತಗೊಳ್ಳಿ. ಕರ್ನಾಟಕ ಸರ್ಕಾರ ಅನುಮತಿಸಿದೆ ಅಲ್ಲ, ತಗೊಳ್ಳಿ. ಆದರೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ತಗೊಳ್ಬೇಡಿ. ಈಗ ನಿಮಗೆ ಜ್ವರ ಬಂತು, 2-3 ದಿನದ ಆ್ಯಂಟಿಬಯೋಟಿಕ್ ತಗೊಂಡ್ರಿ, ಗುಣ ಆಗಲಿಲ್ಲ, ಗುಣ ಆಯಿತು. 5 ದಿನದ್ದು ತಗೊಳ್ಬೇಕಾದದ್ದು 3 ದಿನದಲ್ಲಿ ತಗೊಂಡು ಇನ್ನೊಂದು 2 ದಿನದ್ದು ಬಾಕಿ ಮಾಡಿ, ಇನ್ನೊಂದು 6 ತಿಂಗಳ ನಂತರ ಅದೇ ಜ್ವರ ರಿಪೀಟ್ ಆದರೆ ಪುನಃ ಫುಲ್ ಕೋರ್ಸ್ ಮಾಡುವಾಗ ಇದು ಸೈಡ್ ಇಫೆಕ್ಟ್ ಆಗ್ತದೆ. ಇವತ್ತು ನಾವು ತಿನ್ನುವ ಆಹಾರವೇ ಸರಿ ಇಲ್ಲ. ಈ ಅಂಗಡಿಗಳಲ್ಲಿ ಫ್ರಿಜ್ಜಲ್ಲಿ ಸಿಗುತ್ತೆ ಸ್ಟ್ರಿಂಜ್ ಅಂತ, ಅದನ್ನು ನೀವು ಕುಡಿದವರು ಇಲ್ಲಿದ್ದೀರಿ. ಹೊರಗೆ ಹೋದರೆ ಅದನ್ನೇ ಕುಡಿತೀರಿ. ಅದನ್ನೊಮ್ಮೆ ಓದಿದ್ದೀರಾ? ಕೀಪ್ ಅವೇ ಫ್ರಮ್ ಚಿಲ್ಡ್ರನ್. ನೀವು ಯಾರು ಮತ್ತೆ ಅಡಲ್ಟಾ? ಕೀಪ್ ಅವೇ ಫ್ರಮ್ ಚಿಲ್ಡ್ರನ್, ಕೀಪ್ ಅವೇ ಫ್ರಮ್ ಪ್ರೆಗ್ನೆಂಟ್ ವುಮೆನ್. ಕೆಫೀನ್ ಇದೆ ಅದರಲ್ಲಿ. ಅದು ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾರೆ. ನಿಮಗೇನು ಎನರ್ಜಿ ಕಮ್ಮಿ ಇದೆಯಾ? ಇನ್ನು ಜಾಸ್ತಿ ಎನರ್ಜಿ ಹೋಗಿ ಫೈಟಿಂಗ್ ಮಾಡಲಿಕ್ಕಿದೆಯಾ? ಏನಿಲ್ಲ. ದಯಮಾಡಿ ನಾರ್ಮಲ್ ನೀರು ಕುಡೀರಿ, ನಾರ್ಮಲ್ ಹಾಲು ಬಾದಾಮ್ ಕುಡೀರಿ, ಎಳ್ನೀರು ಕುಡೀರಿ, ಒಳ್ಳೆ ಜ್ಯೂಸ್ಗಳನ್ನು ತಿನ್ನಿ, ಫ್ರೂಟ್ಸ್ಗಳನ್ನು ತಿನ್ನಿ. ಜಂಕ್ ಫುಡ್ ಬಿಟ್ಬಿಡಿ. ಇದು ರೋಡ್ ಸೈಡಲ್ಲಿ ಸಿಗುವಂಥ ಪಾನಿಪುರಿ, ಅದಕ್ಕೆ ವಿನಿಗರ್ ಒಂದು ಬಾಟ್ಲು ಹಾಕ್ತಾರೆ. ವಿನಿಗರ್ ಅಂದರೆ ಸಿರ್ಕ ಅಂದರೆ ಸಿಟ್ರಿಕ್ ಆ್ಯಸಿಡ್. ಅದನ್ನು ಒಂದು ಬಾಟ್ಲು ಹಾಕ್ತಾರೆ. ಈ ಫೋರ್ಕ್ ಪದಾರ್ಥ ಮಾಡುವವರು 1 kg 1 ಬೂಚ್ ಹಾಕ್ತಾರೆ. ಇದು ಇಡೀ ಯಾವುದಕ್ಕೆ ಪಾನಿಪುರಿಗೆ ಇಡೀ ಬಾಟ್ಲ್ ಹಾಕ್ತಾರೆ. ಅದು ಚೆಂದ ಕುಡಿತಾರೆ. ಕೆಲವರು ಪಾನಿನೇ ಕುಡಿತಾರೆ, ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು ಅಂತ, ಬೇಗ ಹೋಗಲಿಕ್ಕೆ ಒಳ್ಳೆಯದು ಅಷ್ಟೇ. ದಯಮಾಡಿ ಹೇಳ್ತೇನೆ, ಇಂಥದ್ದೆಲ್ಲ ನಿಮಗೆ ತಿನ್ನಲಿಕ್ಕೆ ಮನಸ್ಸಿದ್ರೆ ಮನೆಯಲ್ಲಿ ಅಮ್ಮನಲ್ಲಿ ಹೇಳಿ. ಈಗ ತುಂಬ ರೆಸಿಪಿಗಳು ಬರ್ತವೆ, ಮಾಡಿ ತಿನ್ನಿ. ಎಲ್ಲ ಆಹಾರವನ್ನು ಸಾಧ್ಯ ಆದಷ್ಟು ಮನೆಯಲ್ಲಿ ಮಾಡಿ. ಅಪರೂಪಕ್ಕೊಮ್ಮೆ ಏನಾದರೂ ತಿಂದರೆ ನಾನು ಅಲ್ಲ ಅಂತ ಹೇಳಲ್ಲ, ಅವರೆಷ್ಟು ಕೊಳಕು ಮಾಡ್ತಾರೆ ಎಂಬುದು ನಿಮಗೆ ಗೊತ್ತಿದೆ. ಅದಕ್ಕಾಗಿ ಮೆಡಿಕಲ್ ಡ್ರಗ್ಸ್ ಎಂಬುದು ಮೆಡಿಕಲ್ ಶಾಪಲ್ಲಿ ತಗೊಳ್ಳೋದು ಸರಿ, ಆದರೆ ವಿತ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ. ಇಷ್ಟೇ, ಉದ್ದಕ್ಕೆ ನಾನು ಹೇಳೋದಿಲ್ಲ. ನಾನ್ ಮೆಡಿಕಲ್ ಡ್ರಗ್ಸ್ ನಾನು ಈಗ ಹೇಳಿದ್ದು ಇದೆಲ್ಲೂ ಸಿಗೋದಿಲ್ಲ, ಅದರ ಬಳಕೆ ಬೇಡ. ಮಾದಕ ವಸ್ತುಗಳ ಅಪ್ಪ ಯಾರು ಅಂತ ಕೇಳಿದರೆ ಯಾವುದು? ಓಪಿಯಂ. ಈ ಒಂದು ಅಫೀಮ್ನ ಕಚ್ಚಾ ವಸ್ತುವಿನಿಂದ, ಆಯಿತಾ, ಅಫೀಮು ಅಫ್ಘಾನಿಸ್ತಾನದಲ್ಲಿ ಬೆಳೀತಾರೆ. ಇಡೀ ವಿಶ್ವಕ್ಕೆ ಸಪ್ಲೈ ಮಾಡುವಂಥ ದೇಶ ಅದು ನಮ್ಮ ನೆರೆಕರೆ. ಮಾದಕ ವಸ್ತುಗಳ ಮಾರಾಟ ಜಾಲದಲ್ಲಿ ಪ್ರಥಮ ಸ್ಥಾನ ಅದು ಗೋಲ್ಡನ್ ಕ್ರೆಸೆಂಟ್ ರಾಷ್ಟ್ರಗಳಿಗೆ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಇರಾನ್. ಇದು ನಮ್ಮ ನೆರೆಕರೆ. ಇವರಿಗೆ ಟಾರ್ಗೆಟ್ ಭಾರತದ ಯುವಕರು. ನಮ್ಮ ಭಾರತದ ಪಠಾಣ್ಕೋಟ್ ಅದು ಮಾದಕ ವಸ್ತುಗಳ ಜಾಲದ ಪ್ರವೇಶ ದ್ವಾರ, ಗೇಟ್ ವೇ ಆಫ್ ಡ್ರಗ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಪಂಜಾಬ್, ಇದರಿಂದ ಏನಾಗಿದೆ? ಗೋಧಿಯ ಕಣಜ ಅಂತ ಪಂಜಾಬ್ ಅಂತ ನಾವು ಕರಿತಿದ್ವು, ಅವತ್ತು ಡ್ರಗ್ಸ್ ಕಣಜ ಆಗಿದೆ. ಇವತ್ತು ಗಾಂಜಾ ಲೀಗಲ್ ಆಗುವ ಹಂತದಲ್ಲಿದೆ. ಅರ್ಥ ಮಾಡಿಕೊಳ್ಳಿ.
ಇವತ್ತು ಮಂಗಳೂರಲ್ಲಿ ಇದು ಬೆಂಗಳೂರಲ್ಲಿಯೂ ಕೂಡ ಸಾಂಸ್ಕೃತಿಕ ರಂಗದ 16 ಜನ ಹೋಗಿ ಗಾಂಜಾವನ್ನು ಲೀಗಲ್ ಮಾಡಿ ಅಂತ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದಾರೆ. ನೀವು ಅರ್ಥ ಮಾಡಿಕೊಳ್ಳಿ, ಇನ್ನು ಮುಂದಕ್ಕೆ ನಮ್ಮ ಸಂಸ್ಕಾರ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಹೋಗದಿದ್ದರೆ, ನಮ್ಮ ಭವಿಷ್ಯದ ಬಗ್ಗೆ ನಾವು ಪ್ರೀತಿಸದಿದ್ದರೆ ಅದು ಕಷ್ಟ ಆಗ್ತದೆ. ಅದಕ್ಕಾಗಿ ಕಾರ್ಯಕ್ರಮ ಇಲ್ಲಿ ಇಟ್ಟಿದ್ದೇವೆ. ನೋಡಿ, ಇದು ಯಾರನ್ನೂ ಬಿಡುವುದಿಲ್ಲ. ನಿನ್ನೆ ಮಹಾತ್ಮ ಗಾಂಧೀಜಿಯವರ ಹುಟ್ಟುದಿನ. ಅವರಿಗೆ 4 ಮಕ್ಕಳು. ಹಿರಿ ಮಗ ಹರಿಲಾಲ, 2ನೇ ಮಗ ಮಣಿಲಾಲ ಏನೋ, 3ನೇ ಇನ್ನೂ 4 ಮಕ್ಕಳು ಗಂಡು ಮಕ್ಕಳು. ಹಿರಿ ಮಗ ಹರಿಲಾಲ್, ಇವನಿಗೆ ಎಣ್ಣೆ ಅಭ್ಯಾಸ. ಒಂದು ವೇಳೆ ಮಹಾತ್ಮ ಗಾಂಧೀಜಿಯವರ ಪಥದಲ್ಲಿ ನಡೀತಿದ್ರೆ ಇವತ್ತು ಅವನ ಫೋಟೋವನ್ನು ವಿಧಾನಸೌಧದಲ್ಲಿ ಇಡಬಹುದಿತ್ತು. ಅದು ದಾರಿ ತಪ್ಪಿದ ಮಗನಾದ, ತಂದೆಯ ಮಾತು ಕೇಳಲಿಲ್ಲ, ರೆಬೆಲ್ ಆದ. 4 ರೀತಿಯ ಮಕ್ಕಳಿರ್ತಾರಂತೆ: ರೆಸ್ಪಾನ್ಸಿಬಲ್ ಚೈಲ್ಡ್, ಎಜೆಸ್ಟಿವ್ ಚೈಲ್ಡ್, ಪ್ಲಕೇಟಿಂಗ್ ಚೈಲ್ಡ್ ಆ್ಯಂಡ್ ರೆಬೆಲಿಯಸ್ ಚೈಲ್ಡ್. ಇವರು ರೆಬೆಲ್ ಆದ ಕಾರಣಕ್ಕಾಗಿ ಅವನಿಗೆ ಹೆಣ್ಣು ಹುಡುಗಿಯರ ಚಟ ಸ್ಟಾರ್ಟ್ ಆಯಿತು. ಲಗಾಮಿಲ್ಲದೆ ವರ್ತಿಸಿದ. ಕೊನೆಗೆ ಆ ವ್ಯಕ್ತಿ ಎಣ್ಣೆ ಬಾಕನಾದ. ಜಾತಿ ಬಿಟ್ಟು ಇಸ್ಲಾಂ ಧರ್ಮಕ್ಕೆ ಸೇರಿದ. ಇಸ್ಲಾಂ ಧರ್ಮಕ್ಕೆ ಸೇರಿದಾಗ ಇಸ್ಲಾಂ ಧರ್ಮದವರು ಯಾರೂ ಸಂತೋಷ ಪಡಲಿಲ್ಲ. ಯಾಕೆ? ಅವರು ಎಣ್ಣೆಯನ್ನೇ ಪ್ರೀತಿಸಲ್ಲ. ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಮದ್ಯಪಾನ ಮಾರುವವರನ್ನು, ಮದ್ಯಪಾನ ಕುಡಿಯುವವರನ್ನು, ಮದ್ಯಪಾನಕ್ಕೆ ಪ್ರಚೋದನೆ ನೀಡುವವರನ್ನು ಧಿಕ್ಕರಿಸಲು ಅಲ್ಲಾಹನು ನನಗೆ ಆಜ್ಞೆ ಮಾಡಿದ್ದಾನೆ. ಮದ್ಯಪಾನ ಹರಾಮ್, ಮದ್ಯಪಾನಿ ಕಾಫೀರ್ ಅಂತ ಹೇಳಿದವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು. ಯಾರಾದರೂ ಮದ್ಯಪಾನ ಮಾಡುವವ ಕುಡಿದು ಸತ್ತರೆ ಅವನ ಹೆಣವನ್ನು ಮಸೀದಿಗೆ ತರಬೇಡಿ, ಮರುಭೂಮಿಯಲ್ಲಿ ಬಿಸಾಡಿ, ತೋಳಗಳು ಅವನ ಹೆಣವನ್ನು ತಿನ್ನಲಿ, ಇದರಿಂದ ಸ್ವರ್ಗ ರಾಜ್ಯದ ಮೆಟ್ಟಿಲಾದರೂ ನೋಡಲಿ ಅಂತೇಳಿ ಕನಿಕರ ತೋರಿದವ ಹಜರತ್ ಮೊಹಮ್ಮದ್ ಪೈಗಂಬರ್. ಗಾಂಧೀಜಿಯ ಮಗ ಇಸ್ಲಾಂ ಧರ್ಮಕ್ಕೆ ಸೇರಿದುದರಿಂದ ಯಾವ ಪ್ರಯೋಜನ ಆಗಲಿಲ್ಲ. ಅಲ್ಲಿ ಯಾರೂ ಅವರನ್ನು ಸ್ವಾಗತಿಸಲಿಲ್ಲ. ಈ ಕಾರಣಕ್ಕಾಗಿ ಆರ್ಯ ಸಮಾಜಕ್ಕೆ ಹೋದ. ಕೊನೆಗೆ TB ಕಾಯಿಲೆ ಬಂತು. 1947 ಜನವರಿ 29ಕ್ಕೆ ಮಹಾತ್ಮ ಗಾಂಧೀಜಿಯನ್ನು ಸ್ವದೇಶಿಯರೊಬ್ಬರು ಕೊಂದರು. ಅವರು ಸತ್ತರು. ಅವರ ಅಂತ್ಯ ಸಂಸ್ಕಾರಕ್ಕೆ ಬರಬೇಕಾದ ಮಗನು ಹಾಸಿಗೆ ಹಿಡಿದಿದ್ದ, ಅವನಿಗೆ ಬರಲಿಕ್ಕಾಗಲಿಲ್ಲ. 3ನೇ ಮಗ ಮಣಿಲಾಲ್ ಬಂದು, 3ನೇನೋ 2ನೇನೋ ಮಗ ಮಣಿಲಾಲ್ ಎಂಬವರು ಬಂದು ಅಂತ್ಯ ಸಂಸ್ಕಾರ ಮಾಡಿದರು. ಜನವರಿಯಲ್ಲಿ ಅಪ್ಪ ಸತ್ತರು, ಜೂನಲ್ಲಿ ಮಗ ಸತ್ತ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಚಟ ಮಾಡುವವನಿಗೆ 3 ಗ್ಯಾರಂಟಿ, ಸರ್ಕಾರದಲ್ಲ, ಮಾದಕ ವಸ್ತುಗಳದ ಗ್ಯಾರಂಟಿ 3. 1 ಅಕಾಲಿಕ ಮರಣ, ಎಲ್ಲರೂ ಹೇಳಿ. 2ನೇದು ಅಪಘಾತ, 3ನೇದು ಆತ್ಮಹತ್ಯೆ. ಇದು 3 ಯಾರಿಗಾದರೂ ಬೇಕಾ? ಹಾಗಾದರೆ ಬಿಟ್ಟುಬಿಡಿ, ಇದರ ಬಗ್ಗೆ ಯೋಚಿಸು. ಅಕಾಲಿಕ ಮರಣ ಅಂದರೆ ಸಣ್ಣ ಎಕ್ಸಾಂಪಲ್. ನಾನು ಆಗಲೇ ಹೇಳಿದೆ, ಸ್ಮೋಕ್ ಮಾಡುವವ 20 ನಿಮಿಷದ ಆಳು, 70 ಇದ್ದರೆ 50ರಲ್ಲಿ ಸಾಯೋದು ಅಕಾಲಿಕ ಮರಣ ಅಂದರೆ. ಅಪಘಾತ ಅಂದರೆ ತುಂಬ ಅಪಘಾತ ಆಯಿತು, ಕೇಳಿ ಒಮ್ಮೆ ಕ್ರೈಮ್ ನ್ಯೂಸಲ್ಲಿ ಹೇಗಾಯಿತು ಅಂತ ಕೇಳಿ. ಇದೆಲ್ಲ ಮಾದಕ ವಸ್ತುಗಳ ಚಟದಿಂದ ಆಗ್ತದೆ. 3ನೇದು ಇಲ್ಲಿ ಕೇಳಿ, ಆತ್ಮಹತ್ಯೆ. 90% ಆತ್ಮಹತ್ಯೆಗಳು ಪೊಲೀಸರಲ್ಲಿ ಕೇಳಿ ಡ್ಯೂ ಟು ಆಲ್ಕೋಹಾಲ್. ಇಂಥ ಚಿಂತೆಗಳಿಗೆ ಕಡಿಮೆ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಬಳಕೆಯಿಂದಲೇ ಇವತ್ತು ಆತ್ಮಹತ್ಯೆಗಳು ನಡೀತವೆ. ಅದಕ್ಕಾಗಿ ಆತ್ಮಹತ್ಯೆ ಅದೊಂದು ಪಾಪ, ಅಪಘಾತ ಒಂದು ಯಾರಿಗೂ ಬರಬಾರ್ದು. ಅಕಾಲಿಕ ಮರಣ ಅದು ನಾವು ಸ್ವಯಂಕೃತ ಅಪರಾಧ. ನಮ್ಮ ಶರೀರ ಅಂದರೆ ಒಂದು ಫ್ಯಾಕ್ಟ್ರಿ ಇದ್ದಂಗೆ. ಯಾವ ರೀತಿಯ ರಾ ಮೆಟೀರಿಯಲ್ ನೀವು ಬಾಯಿಯಿಂದ ಹಾಕ್ತೀರಿ, ಆ ರೀತಿಯ ಪ್ರೊಡಕ್ಷನ್ ಹೊರಗೆ ಬರ್ತದೆ. ನಿನ್ನೆ ಒಬ್ಬರು ಸಿಕ್ಕಿದ್ರು, ಏನ್ರಿ ತುಂಬ ಡಲ್ ಇದ್ದೀರಿ ಸರ್, ನಿನ್ನೆ ಚಿಕನ್ ತಿಂದೆ, ಹಾಗೆ ಸ್ವಲ್ಪ ಹೀಟು. ನೋಡಿ, ನಿನ್ನೆ ಚಿಕನ್ ತಿಂದದ್ದು ಇವತ್ತು ಹೀಟು. ಮತ್ತೊಬ್ಬರಿಗೆ ಕೋಲ್ಡು, ನಮ್ಮ ಆಫೀಸ್ನಲ್ಲಿ ಒಬ್ಬರು ಬಂದು ಕೋಲ್ಡು, ಏನು ಕೋಲ್ಡ್ ಆಗಿದೆಯಾ ಅಂತ ಕೇಳಿ, ಹೌದು ನಿನ್ನೆ ಕುಕ್ಕುಂಬರ್ ತಿಂದೆ ಅದಕ್ಕೆ ಕೋಲ್ಡು. ಅರ್ಥ ಮಾಡಿಕೊಳ್ಳಿ, ಖಾಲಿ ಕುಕ್ಕುಂಬರ್, ಖಾಲಿ ಚಿಕನ್ ಪೀಸು, ಖಾಲಿ ಒಂದು ಡ್ರೈ ಫ್ರೂಟ್ಸು ಮಾರನೇ ದಿನದ ನಮ್ಮ ಜೀವದ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತದಂತಾದರೆ ಆಲ್ಕೋಹಾಲ್ ವಿಷ. ಒಂದು ಎಕ್ಸಾಂಪಲ್, ಆಲ್ಕೋಹಾಲ್, ಡ್ರಗ್ಸ್ ಇದೆಲ್ಲ ತುಂಬ ಹೆಸರು ಹೇಳಬೇಕಾಗ್ತದೆ. ಅದಕ್ಕಾಗಿ ಆಲ್ಕೋಹಾಲನ್ನು ತರ್ತೇನೆ ನಾನು. ಡಿಪ್ರೆಸೆಂಟ್ ಎಂಬ ವರ್ಗಕ್ಕೆ ಬರ್ತದೆ ಅದು. ಒಂದು ಆಲ್ಕೋಹಾಲ್, ಅದರಲ್ಲಿ ಏನಿದೆ? ಅದೊಂದು ಕಣ್ಣಿಗೆ ಕಾಣುವಾಗ ನೀರು ಅಂತ ಕಾಣ್ತದೆ, ಆದರೆ ಅದರಲ್ಲಿರೋದು C2H5OH ಎನ್ನುವ ರಾಸಾಯನಿಕ ಸೂತ್ರ ಇರುವ ಇಥೇಲ್ ಮಿಥೇಲ್ ಆಲ್ಕೋಹಾಲ್. ಇದು ಟಾನಿಕ್ ಅಲ್ಲ, ಇದು ಪ್ಯೂರ್ ಪಾಯ್ಸನ್.
ಆದರೆ ಇದು ಸ್ಲೋ ಕಿಲ್ಲಿಂಗ್ ಪಾಯ್ಸನ್, ವ್ಯತ್ಯಾಸ ಅಷ್ಟೇ. ನಿಧಾನವಾಗಿ ಕೊಲ್ಲುವ ವಿಷ. ಇದು ಒಮ್ಮೆಲೆ ನಮ್ಮನ್ನು ಕೊಲ್ಲುವುದಿಲ್ಲ, ಇದು ಪಾರ್ಟ್ ಬೈ ಪಾರ್ಟ್ ಕೊಲ್ತದೆ. ನಾನು ಡಾಕ್ಟ್ರಿಂದ ಬರ್ಕೊಂಡಿದ್ದೇನೆ. ಇದು ಹೇಗೆ ಕೊಲ್ತದಂದರೆ, ನೀವು ಕೇಳಿದರೆ ನಿಮಗೆ ಶಾಕ್ ಆಗ್ತದೆ. ನಮ್ಮ ಶರೀರದ 11 ವಿಭಾಗವನ್ನು ಡ್ಯಾಮೇಜ್ ಮಾಡ್ತದೆ. ನೀವಿನ್ನು ಡಾಕ್ಟರ್ ಆಗಲಿಕ್ಕೆ ಹೋಗುವವರು 11 ವಿಭಾಗ ಇದೆ ಅಂತೆ ನಮ್ಮ ಬಾಡಿಯಲ್ಲಿ. ಒಂದು ಕಾರ್ಡಿಯೋವೆಸ್ಕ್ಯುಲರ್, ಎರಡನೇದು ರೆಸ್ಪಿರೇಟರಿ, ಮೂರನೇದು ಗ್ಯಾಸ್ಟ್ರೋ, ನಾಲ್ಕನೇದು ಹೆಮಟೊಲಾಜಿ, ಐದನೇದು ನ್ಯೂರಾಲಜಿ, ಆರನೇದು ನ್ಯೂಟ್ರಿಷನಲ್, ಏಳನೇದು ಮೆಟಬಾಲಿಕ್, ಎಂಟನೇದು ಎಂಡೋಸ್ಟ್ರೈನ್, ಒಂಬತ್ತನೇದು ಫೇಶಿಯಲ್, ಮೆಸ್ಕ್ಯುಲೋಸ್ಕೆಲಿಟಲ್. ಈ ರೀತಿ 9, 10, 11 ವಿಭಾಗವನ್ನು. ನಾಗರ ಸರ್ಪದ ತಲೆಯಲ್ಲಿ ಮಾತ್ರ ವಿಷ. ಸರ್ಪ ನೋಡಿದರೆ ನೀವು ಹೆದರ್ತೀರಿ, ಯಾಕೆ? ಅದರ ತಲೆಯಲ್ಲಿ ವಿಷ ಕಚ್ಚಿದ್ರೆ ಸಾಯ್ತೀವಿ ಅಥವಾ ಎಮರ್ಜೆನ್ಸಿ ಆಗ್ತೀವಿ. ಸರ್ಪದ ತಲೆಯಲ್ಲಿ ಮಾತ್ರ ವಿಷ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆ ಮಾಡುವವನ ಶರೀರ ಪೂರ್ತಿ ವಿಷ. ಅವನ ತಲೆ ಕೂದಲಿನಿಂದ ಕಾಲಬುಡದವರೆಗೆ ಅದು ಡ್ಯಾಮೇಜ್ ಮಾಡದ ಪಾರ್ಟೇ ಇಲ್ಲ, ಆದರೆ ನಿಧಾನವಾಗಿ ಡ್ಯಾಮೇಜ್ ಮಾಡ್ತದೆ. ಅದಕ್ಕಾಗಿ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿದೆ. ಚಾಪೆ ಮೂಸಿದರೆ ನಿದ್ದೆ ಬರ್ತದೆ, ತಿಂದದ್ದೆಲ್ಲ ಜೀರ್ಣ ಆಗ್ತದೆ. ಇಂಥ ಒಂದು ಅದ್ಭುತವಾದ ಆರೋಗ್ಯ. ಆರೋಗ್ಯವಂತ ಶರೀರವೇ ಆತ್ಮದ ಅರಮನೆ, ಅನಾರೋಗ್ಯವಂತ ಶರೀರವೇ ಆತ್ಮದ ಸೆರೆಮನೆ. ತಿಂದಾರದಲ್ಲಿ ದೇವನೂ ಆಗಬಹುದು, ತಿಂದಾರದಲ್ಲಿ ರಾಕ್ಷಸನೂ ಆಗಬಹುದು. ಈಗ ನಿಮಗೆಲ್ಲ ಜ್ಯೂಸ್ ಕುಡ್ದಿದ್ದೀರಿ, ಹಾಲು ಕುಡ್ದಿದ್ದೀರಿ, ಈಗ ಎಲ್ಲರೂ ಸರಾಯಿ ಕುಳಿತಿದ್ರು, ಇಲ್ಲಿ ಪಾಠ ಮಾಡ್ಲಿಕ್ಕೆ ಆಗ್ತಿತ್ತ? ಅದು ಅದರ ಗುಣ. ಅದಕ್ಕಾಗಿ ಮನೆಯವರು ಹೇಳ್ತಾರೆ, ಬೆಳಗ್ಗೆ ಹೋಗುವಾಗ ದೇವರು, ರಾತ್ರಿ ಬರುವಾಗ ರಾಕ್ಷಸ. ಬೆಳಗ್ಗೆ 2 ಕಾಲಲ್ಲಿ ಹೋಗ್ತಾರೆ, ಸಂಜೆ 4 ಕಾಲಲ್ಲಿ ಬರ್ತಾರೆ. ಅದರ ಅರ್ಥ ಏನು? ತಲೆ ಹಾಳಾಗ್ತದೆ ಅವ್ರದ್ದು, ಬುದ್ಧಿಮಾಂದ್ಯ ಆಗ್ತದೆ, ಸಮತೋಲನ ತಗ್ತದೆ, ಕ್ರಿಯಾಶೀಲತೆ ಕಡಿಮೆ ಆಗ್ತದೆ. ಬಾಯಿಗೆ ಬಂದಾಗೆ. ಮೊನ್ನೆ ಒಬ್ಬ ಲೈಟ್ ಕಂಬಕ್ಕೆ ಮಾತಾಡ್ತಾ ಇದ್ದ, ನೀನನ್ನು ಬಿಡು ಪೂಜಿ ಅಂತ. ನಿನ್ನನ್ನು ಬಿಡುವುದಿಲ್ಲ ಅಂತ ಲೈಟ್ ಕಂಬಕ್ಕೆ ಹೇಳಿದ್ರಿ, ಎಂತ ಪ್ರಯೋಜನ? ನಾಯಿ ಕಚ್ಚಿತು ಅಂತ ನಾಯಿಗೆ ಕಚ್ಚಿದವರಿಗೆ ಏನು ಮಾಡೋದು? ಇದೇ ಹತ್ರದ ಒಂದು ಊರಲ್ಲಿ, ಉಳ್ಳಾಲದಲ್ಲಿ, ಇಲ್ಲಿ ಕೇಳಿ, ಬಿಡಿ ಸ್ಟೋರಿ ರಪ್ಪ ಬಿಟ್ಟು ಬಿಡಬೇಕು. ಇದೇ ಹತ್ರದ ಉಳ್ಳಾಲದಲ್ಲಿ ಒಬ್ಬರು ನೆರೆಮನೆ ಹೆಂಗಸು, ಸರ್ ಮನೆಗೆ ಹಾವು ಬಂದಿದೆ. ಯಾವುದು? ಕನ್ನಡಿ ಹಾವು. ಅದೆಲ್ಲ ನನಗೆ ಗೊತ್ತಿದೆ ಅಂತೇಳಿ ಎಣ್ಣೆ ಹಾಕಿದ, ಹೋದ, ಹಿಡಿದ, ಕಚ್ಚಿದ, ಸತ್ತ. ಒಂದು ವಿಚಿತ್ರ ಸಾಹಸ ಪ್ರವೃತ್ತಿ. ಎಷ್ಟೋ ಜನ ಬಿದ್ದು ಸತ್ರು. ಈ ರೋಡಲ್ಲಿ ಹೋಗುವಾಗ ಸರಿ ಇದ್ದವ ಕರೆಕ್ಟ್ ನಡೀತಾನೆ. ಈ ಸಣ್ಣ ಸಣ್ಣ ಹೊಂಡ ಇದ್ದರೆ ಅವನು ಹಾರೋದು, ದೊಡ್ಡ ಹೊಂಡ ಇದ್ದರೆ ಬೀಳೋದು. ಯಾಕೆ? ಈ ಕುಡುಕನಿಗೆ ಮತ್ತು ವ್ಯಸನಿಗೆ ಯಾವುದು ಸಣ್ಣದಿದೆ ಅದು ದೊಡ್ಡದು ಕಾಣೋದು, ಯಾವುದು ದೊಡ್ಡದಿದೆ ಅದು ಸಣ್ಣದು ಕಾಣೋದು. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಕರೆಕ್ಟ್ ಕಾಣ್ತಾ ಇದೆ. ಕಾಣದಿದ್ದರೆ ಕನ್ನಡಕ ಮಾಡಿದ್ದೀರಿ, ನನ್ನ ಹಾಗೆ ಎಲ್ಲ ಕಾಣ್ತದೆ. ಏನು ತಲೆಬಿಸಿ ಮಾಡಬೇಡಿ. ಯಾವುದು ಸರಿ, ಯಾವುದು ತಪ್ಪು, ಇದನ್ನು ವಿಮರ್ಶೆ ಮಾಡಲಿಕ್ಕೆ ನಿಮಗೆ ಗೊತ್ತಿದೆಯೋ ಇಲ್ವೋ? ಗೊತ್ತಿದೆಯೋ ಇಲ್ವೋ? ಯಾವುದು ರಾತ್ರಿ ಹಗಲು ಗೊತ್ತಿದೆಯಾ? ಹಾಗೆ ಯಾವುದು ಸರಿ ತಪ್ಪು, ಯಾವುದು ರಾತ್ರಿ ಹಗಲು, ಯಾವುದು ಬೇಕು ಬೇಡ, ಯಾವುದು ನಂದು ನಂದಲ್ಲ, ಯಾವುದು ಹುಡುಗ ಯಾವುದು ಹುಡುಗಿ, ಯಾರು ತಂಗಿ ಯಾರು ನೆರೆಮನೆಯವಳು, ಎಲ್ಲವೂ ನಿಮಗೆ ಗೊತ್ತಿರ್ತದೆ. ಭಾರಿ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ಕೇಳಿ. ನಮ್ಮ ಶರೀರ ಎಂಬುದೊಂದು ಕಾರ್ಖಾನೆ ಇದೆ ನೋಡಿ. ಇಲ್ಲಿ ಮುಂದೆ ಹೋದರೆ ಒಂದು ಕಬ್ಬಿನ ಗಾಣ ಇದೆ. ಕಬ್ಬಿನ ಗಾಣಕ್ಕೆ ಕಬ್ಬು ಕೊಟ್ಟರೆ ಏನು ಬರುತ್ತೆ? ಕಬ್ಬಿನ ಜ್ಯೂಸ್ ಬರುತ್ತೆ. ಕಬ್ಬಿನ ಗಾಣಕ್ಕೆ ಕೈ ಕೊಟ್ಟರೆ ಬೇಡ ಅಂತ ಹೇಳ್ತದ, ನೀನು ಕೊಡಬೇಡ ಅಂತ ಗಾಣ ಹೇಳ್ತದ? ಇಲ್ಲ, ಅದು ತಗೊಳ್ತದೆ, ರಕ್ತ ಬರ್ತದೆ. ನಮ್ಮ ಬಾಡಿ ಹಾಗೆ, ನೀವು ಏನು ಒಳಗೆ ಕೊಡ್ತೀರಿ ಆ ರೀತಿಯ ಪ್ರೊಡಕ್ಷನ್ ಹೊರಗೆ ಬರ್ತದೆ. ಧ್ವನಿಯಂತೆ ಪ್ರತಿಧ್ವನಿ, ಕ್ರಿಯೆಯಂತೆ ಪ್ರತಿಕ್ರಿಯೆ, ಯೋಚಿಸಿದಂತೆ ಪ್ರಪಂಚ, ದೃಷ್ಟಿಯಂತೆ ಸೃಷ್ಟಿ. ಇದು ನಮ್ಮ ಶರೀರದ ಒಂದು ದೊಡ್ಡ ವ್ಯವಸ್ಥೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಏನಾದರೂ ನಾವು ಒಳ್ಳೆಯದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನಮ್ಮ ಶರೀರದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಪ್ರಾಣಿ ಪಕ್ಷಿಗಳು ತಿಂತವೆ, ಕುಡಿತವೆ, ಬದುಕ್ತವೆ. ಎಲ್ಲಿಯಾದರೂ ಪ್ರಾಣಿಗಳು ಕುಡಿದು ತಿಂದು ಸತ್ತದ್ದು ನೋಡಲಿಲ್ಲ. ಆದರೆ ಯಾರಾದರೂ ವಿಷ ಹಾಕಬೇಕಷ್ಟೆ. ಮನುಷ್ಯ ಮಾತ್ರ ತಿಂತಾನೆ, ಕುಡಿತಾನೆ, ಸಾಯ್ತಾನೆ. ಡ್ರಿಂಕ್, ಡೈನು ತಿನ್ನೋದು, ಡ್ಯಾನ್ಸು ಯಾರ ಜೊತೆನೂ ಆಗುತ್ತೆ, ಡೈ ಸಾಯೋದು. 4 ಡಿಯಲ್ಲಿ ಮನುಷ್ಯ ಮುಗಿದೋಯ್ತು. ಅದಕ್ಕಾಗಿ ಇವತ್ತು ನಿಮ್ಮಲ್ಲಿ ನನ್ನ ಪ್ರೀತಿಯ ಮನವಿ ಇಷ್ಟೇ, ದಯಮಾಡಿ ಇದು ಯಾರನ್ನು ಬಿಡುವುದಿಲ್ಲ. ಮಹಾತ್ಮ ಗಾಂಧೀಜಿಯನ್ನು ಬಿಟ್ಟಿಲ್ಲ, ನೇಪಾಳದ ಅರಸು ಮನೆತನವನ್ನು ಬಿಟ್ಟಿಲ್ಲ. ಒಬ್ಬ ಮಗ 12 ಮಂದಿಯನ್ನು ಕೊಂದ ಡ್ರಗ್ ಅಡಿಕ್ಟ್ ಅವ. ಪ್ರಮೋದ್ ಮಹಾಜನ್ ಎಷ್ಟು ಒಳ್ಳೆಯ ಮಿನಿಸ್ಟರ್, ತಮ್ಮ ಪ್ರವೀಣ್ ಮಹಾಜನ್ ಕುಡುಕ, ತಮ್ಮ ಗುಂಡಿಟ್ಟು ಕೊಂದ, ಅಣ್ಣ ಸತ್ತ. ಎಷ್ಟು ಮನೆಯಲ್ಲಿ
ಮೊನ್ನೆ ಪೇಪರಲ್ಲಿ ಬಂತು, ಅತ್ತೆ ಹೆಂಡತಿ ಗಂಡನನ್ನು ಕೊಂದ್ಲು, ಗಂಡ ಹೆಂಡತಿಯನ್ನು ಕೊಂದ್ಲು, ಕುಡುಕನ ಕಿರುಕುಳ ತಾಳಲಾರದೆ 3 ಮಕ್ಕಳನ್ನು ಬಾವಿಗೆ ಹಾಕಿ ಹೆಂಡತಿ ಆತ್ಮಹತ್ಯೆ ಮಾಡಿದ್ಲು. ಅರ್ಥ ಮಾಡಿಕೊಳ್ಳಿ, ಈ ಎಲ್ಲ ದುರ್ಘಟನೆಗಳ ಸರಮಾಲೆ ನಿಮ್ಮ ಬದುಕಿಗೆ ಬೇಡ. ನಾನಿಲ್ಲಿ ಬಂದದಕ್ಕೆ ಮುಖ್ಯ ಕಾರಣ, ನಮ್ಮ ಭಾರತ ದೇಶ ಭಾಳ ಒಳ್ಳೆಯ ದೇಶ. ಯಾರೋ ಹೇಳ್ತಿದ್ರು, ಅಥವಾ ನಾನೇ ಹೇಳ್ತೀನಿ, ಇಡೀ ವಿಶ್ವದ ದೇವರ ಕೋಣೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ದೇಶದಲ್ಲಿ ನಮ್ಮ ನೆರೆಕರೆ ಸರಿ ಇಲ್ಲ. ಗೋಲ್ಡನ್ ಕ್ರೆಸೆಂಟ್ ರಾಷ್ಟ್ರಗಳು ಹೇಳಿದೆ ನಾನು, ಗೋಲ್ಡನ್ ಟ್ರಯಾಂಗಲ್ ರಾಷ್ಟ್ರಗಳು ಬರ್ಮಾ, ಥೈಲ್ಯಾಂಡ್, ಲಾವೋಸ್, ಇದು ಟೂರಿಸಂ ರಾಷ್ಟ್ರಗಳು. ಇವು ನಮ್ಮ ಮೇಲೆ ಟಾರ್ಗೆಟ್ ಇಟ್ಟಿವೆ. ಈಚೆಯಿಂದ ಬಾಂಗ್ಲಾ ನುಸುಳುಗೋರರು, ಆಚೆಯಿಂದ ಶ್ರೀಲಂಕಾ LTT. ಈ ಒಟ್ಟಾರೆಯಾಗಿ ನಾವು ಬ್ರೆಡ್ಡಿನ ಮಧ್ಯೆ ಜಾಮ್ ಸಿಕ್ಕಿದಾಗಿ ಸಿಕ್ಕಿಕೊಂಡಿದ್ದೇವೆ. ನಮ್ಮ ಯುವಕರು ಸಿಕ್ಕಿಕೊಂಡಿದ್ದಾರೆ. ಇತ್ತೀಚೆಗೆ NCB ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದವರು ಕೊಚ್ಚಿ ಕಡಲ ತೀರದಿಂದ 2525 kg ಬ್ಯಾಗ್ಗಳನ್ನು 134 kg ತೂಕದ ಕೊಕೈನ್, ಹೈ ಪ್ಯೂರಿಟಿ ಮೆಥಾಬೆಟಮೈನ್ ಎನ್ನುವ ಡ್ರಗ್ಸನ್ನು ಹಿಡಿದ್ರು. ಇದು ಹಿಡಿದದ್ದು ಒಳಗೆ ಬಂದದ್ದು ಎಲ್ಲಿಗೆ ಹೋಗ್ತದೆ? ಶಾಲಾ ಕಾಲೇಜುಗಳಿಗೆ ಹೋಗ್ತದೆ. ಈಗ ಒಂದು ಸೆಂಟ್ ಬಾಟ್ಲಿ ಬಂದಿದೆ, ಇಷ್ಟು ಸಣ್ಣದು. ಅದನ್ನು ಕೈಗೆ ಒರೆಸ್ಕೊಳ್ತಾರೆ, ಮೂಸ್ತಾರೆ. ಒಮ್ಮೆ ಜಮ್ಮಾಗುತ್ತೆ, ನಿದ್ರೆ ಬಿಡ್ತದೆ ಅಂತ ಭಾವಿಸ್ತಾರೆ. ನಿಮ್ಮ ಬ್ಯಾಗಲ್ಲೂ ಇರ್ಬೋದು, ಅಥವಾ ಯಾರೂ ಕೊಟ್ಟಿರ್ಬೋದು. ಓವರ್ ಸ್ಟ್ರೈನ್ ಆಗುತ್ತೆ ಅಂತೇಳಿ ನೀವು ನಿದ್ದೆ ಬರುವುದಕ್ಕೋಸ್ಕರ, ನಿದ್ದೆ ಬಾರದೇ ಇರುವುದಕ್ಕೋಸ್ಕರ ಅದನ್ನು ಮೂಸ್ಲಿಕ್ಕೆ ಹೋಗಬೇಡಿ. ಇದು ಒಂದು ರೀತಿಯ ಡ್ರಗ್ಸೇ. ಯಾರಾದರೂ ನಿಮಗೆ ಕೊಟ್ಟಿದ್ದಿದ್ರೆ ಅದನ್ನು ಅವನ ಮುಖಕ್ಕೆ ಬಿಸಾಡಿ. ದಯಮಾಡಿ ಇದನ್ನು ಮಾಡಿ 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 1 ವರ್ಷ ಅದನ್ನು ಸೇವನೆ ಮಾಡಿದಂಥ ವಿದ್ಯಾರ್ಥಿ ಇವತ್ತು ನಿಷ್ಕ್ರಿಯನಾಗಿ ಮನೆಯಲ್ಲಿ ಮಲಗಿದ್ದಾನೆ. ದಯಮಾಡಿ ಹೇಳ್ತೇನೆ, ಯಾರು ಕೊಟ್ಟ ಆರ್ಟಿಫಿಷಿಯಲ್ ಸೆಂಟನ್ನು ಮೂಸ್ಲಿಕ್ಕೆ ಹೋಗಬೇಡಿ. ಸೆಂಟ್ ಅಲ್ಲದು, ಬೆಳ್ಳುಳ್ಳಿಯ ಒಂದು ಇಂಗ್ರೀಡಿಯೆಂಟ್ಸ್ ಇರುವಂಥದ್ದು ಅಂತ ಹೇಳ್ತಾರೆ. ಅದರ ಬದಲಿಗೆ ನಿಮ್ಗೆ ಏನಾದರೂ ಮನಸ್ಸಿದ್ರೆ ಬೆಳ್ಳುಳ್ಳಿಯನ್ನೇ ಗುದ್ದಿ ಮೂಸಿ, ಬೇಜಾರಿಲ್ಲ. ದಯಮಾಡಿ ಅಂಥದ್ದನ್ನು ಮಾಡಬೇಡಿ. ನಿಮ್ಮ ಮೇಲಿನ ಪ್ರೀತಿಯಿಂದ ಹೇಳ್ತೀನಿ ನಾನು, ಮಾಡಬೇಡಿ. ಇವತ್ತು ಎನಿ ಅಡಿಕ್ಷನ್ ಅದು ಡಿಸೀಸ್ ಅಂತ ಹೇಳಿದೆ ವಿಶ್ವ ಆರೋಗ್ಯ ಸಂಸ್ಥೆ. 1956 ಹೇಳಿದೆ, ಇದೊಂದು ಮಾನಸಿಕ ರೋಗ, ದೈಹಿಕ ರೋಗ, ಕೌಟುಂಬಿಕ ರೋಗ, ಸಾಮಾಜಿಕ ರೋಗ, ಬೆಳೆದುಕೊಂಡು ಹೋಗುವ ಮಾರಣಾಂತಿಕ ರೋಗ ಅಂತ ಹೇಳಿದ್ದಾರೆ. ಅದಕ್ಕಾಗಿ ದಯಮಾಡಿ ಹೇಳ್ತೇನೆ, ಇವತ್ತು ನಿಮ್ಮ ಶರೀರವನ್ನು, ನಿಮ್ಮ ವಿದ್ಯಾಭ್ಯಾಸವನ್ನು ಪ್ರೀತಿಸಿ. ಜೀವನ ಅಂದರೆ 7ರ ಮಗ್ಗಿ, 7 ಬಾಲ್ಯ. ನೀವು ಮಾಡಿದ್ದೇನಿಲ್ಲ, ನಿಮ್ಮ ಅಪ್ಪ ಅಮ್ಮ ಮಾಡಿದ್ದು. 7 2 14 ಹದಿಹರೆಯ, 7 3 21. ಏನು ಹೇಳಿದಾಗ ಹುಡುಗ ಹುಡುಗಿ 14ರಿಂದ 21 ರಿಸ್ಕ್ ಏಜ್. ಹಾಗಾದ್ರೆ ನಿಮ್ದು ಯಾವ ಏಜ್? ರಸ್ಕ್. ಜೋರು ಹೇಳಿ ಹಾಗಾದ್ರೆ. ರಿಸ್ಕ್ ಏಜ್, ಇದು ಗೋಲ್ಡನ್ ಏಜ್ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಇದನ್ನು ರಿಸ್ಕ್ ಏಜ್ ಅಂತ ಹೇಳ್ತಾರೆ. ಇದಕ್ಕೆ ಎಡಬಿಡಂಗಿ ಪ್ರಾಯ ಅಂತ ಹೇಳ್ತಾರೆ. ನಮ್ಮ ಅಶೋಕ್ ಹೇಳಿದರು, ಹುಚ್ಚುಕೋಡಿ ಮನಸ್ಸು 16ರ ವಯಸ್ಸು ಅಂತ. ಇದೊಂದು ಆ ವಯಸ್ಸಿಗೆ ಒಂದು ನಿರ್ದಿಷ್ಟವಾದಂಥ ತೀರ್ಮಾನ ಮಾಡುವಂಥ ಉದ್ದೇಶ ಇರುವುದಿಲ್ಲ. ಎಲ್ಲರೂ ಯೂನಿಫಾರ್ಮ್ ಹಾಕಿದ ಯುವಕರು ಯುವತಿಯರು ಏನು ಮಾಡ್ತಾರೆ ಎಂಬುದನ್ನು ನಾನು ಮೊಬೈಲಲ್ಲಿ ನಿಮಗೆ ತೋರಿಸಿದರೆ ಈ ಜಾಗ ಗಲೀಜಾಗಬಹುದು. ಲೈಂಗಿಕವಾಗಿ ವರ್ತಿಸ್ತಾರೆ. ದಯಮಾಡಿ ಹೇಳ್ತೇನೆ, ಇದೆಲ್ಲ ಕೆಟ್ಟ ವಿಚಾರ. ಇದಕ್ಕೆ ಕೌನ್ಸಿಲಿಂಗ್ ಮಾಡ್ಕೊಳ್ಬೇಕು ನೀವು. ಯಾರಾದರೂ ಇಲ್ಲಿ ಅಂಥ ಭಾವನೆಗಳು ಬಂದರೆ ಇಮಿಡಿಯೇಟ್ ನಿಮಗೆ ಕೌನ್ಸಿಲಿಂಗ್ ಆಗಬೇಕು. ಯಾಕೆ ಈ ಪ್ರಾಯದಲ್ಲಿ ಅದು ಬರಬಾರ್ದು. ನಿಮ್ಮ ಲೈಫ್ ಸೆಟ್ಲ್ ಆಗಲಿಲ್ಲ. ಇದರ ಅರ್ಥ ಏನು ಗೊತ್ತಾ? ನಿಮಗೆ ಬೇಸರ ಆದರೂ ತೊಂದರೆ ಇಲ್ಲ, ನಿಮ್ಮ ಯಾವುದೋ ಒಂದು ನರ ಕೆಟ್ಟದಾಗಿ ಕೆಲಸ ಮಾಡ್ತದೆ ಅಂತ ಅರ್ಥ. ಅದಕ್ಕಾಗಿ ದಯಮಾಡಿ ಹೇಳ್ತೇನೆ, ನೀವು ಇನ್ನೂ ಸ್ವಲಿಂಗದವರಿಗೆ ಆಗಲಿ ಅನ್ಯಲಿಂಗದವರಿಗೆ ಆಗಲಿ ಆಕರ್ಷಣೆ ಆಗುವ ವಯಸ್ಸಲ್ಲ ಇದು. ನಿಮ್ಮ ಪುಸ್ತಕಕ್ಕೆ ಆಕರ್ಷಿತರಾಗಬೇಕು, ನಿಮ್ಮ ಭವಿಷ್ಯಕ್ಕೆ ಆಕರ್ಷಿತರಾಗಬೇಕು. ಇಲ್ಲಿ ನಿಮ್ಮನ್ನು ಯಾರು ಹೀರೋ ಮಾಡೋದು ಬೇಡ, ನೀವು ಹೀರೋನೂ ಅಲ್ಲ. ಹಾಗಂತೇಳಿ ನಾನು ಕಾಲೇಜಲ್ಲಿ ನಿಮ್ಮ PUC ದಾಟಿದವನೇ, ಡಿಗ್ರಿ ದಾಟಿದವನೇ. ಈ ಭಾವನೆಗಳಲ್ಲಿ ಇಲ್ಲಿ ಮೊದಲು ನಮ್ಮ ಕಾಲದಲ್ಲಿ ಕಷ್ಟ ಇತ್ತು. ಈಗ ಒಂದು ಮೊಬೈಲು ಮತ್ತು ಮಾತುಕತೆಗೆ ಸಿಕ್ಕಿದಾಗ ನಾವು ಒಂದು ಕ್ಷಣ ಭೇಟಿಯಾಗಿ ತೀರ್ಮಾನ ತಗೊಳ್ತೇವೆ. ಕ್ಷಣಿಕ ತೀರ್ಮಾನ, ಕ್ಷುಲ್ಲಕ ಕಾರಣ ಯಾವುದು ಮಾಡಬೇಡಿ. ಇಷ್ಟು 30 ವರ್ಷದ ಅನುಭವದಲ್ಲಿ ಮಾದಕ ವಸ್ತುಗಳಿಗೆ ಒಂದೇ ಒಂದು ಡೆಫಿನೇಷನ್: ತನ್ನ ಗುಣ, ನಡತೆ, ಸ್ವಭಾವ, ಆಲೋಚನೆ ಮತ್ತು ಭವಿಷ್ಯವನ್ನು ಹಾಳು ಮಾಡುವಂಥ ವಸ್ತುಗಳೇ ಮಾದಕ ವಸ್ತುಗಳು. ಮಾದಕ ವಸ್ತುಗಳಿಗೆ ಮತ್ತು ಇತರ ಚಟಗಳಿಗೆ ಒಂದೇ ಕಾರಣ. ತುಂಬ ಜನ ಹೇಳ್ಬೋದು ಅವೈಲೇಬಿಲಿಟಿ, ಲೋನ್ಲಿನೆಸ್ಸು, ಟಯರ್ಡ್ನೆಸ್ಸು, ಲೋನು, ಟೆನ್ಷನ್ನು ಅಥವಾ ಜಿಗುಪ್ಸೆ, ಏನೋ ಬೇರೆ ಬೇರೆ ಕಾರಣ ಹೇಳ್ಬೋದು.
ಕಾರಣವೇ ಇಲ್ಲ. ಮೊನ್ನೆ ಐಸಿಎ ಕಪ್ ಗೆದ್ದಿತು ಅಂತೇಳಿ ನಾವು ಕುಡಿದ್ರೆ ಅವರು ಸೋತಿತ್ತು ಅಂತಾರೆ ಕುಡಿತಾರೆ. ಹುಟ್ಟಿದೆ ಅಂತ ಹೇಳಿದ್ರೆ ಕುಡಿದ್ರೆ ಸತ್ತಿದೆ ಅಂತೇಳಿ ಕುಡಿತಾರೆ. ಬರ್ತಡೆ ಈಗ ಅಡಿಕೆ ಬಿದ್ದಿದೆ ಅಂತ ಕುಡಿತಾರೆ, ನಾಳೆ ಅಡಿಕೆ ಬಂಪರ್ ಅಂತ ಕುಡಿತಾರೆ. ಹೇಳೋಕ್ಕಾಗಲ್ಲ. ನೋ ರೀಸನ್. ಒಂದೇ ಒಂದು ರೀಸನ್, ಈಚೆ ಕೇಳಿ, ಒಂದೇ ಒಂದು ರೀಸನ್, ವೀಕ್ ಮೈಂಡ್ ಆ್ಯಂಡ್ ವೀಕ್ ಪರ್ಸನಾಲಿಟಿ. ನಿಮ್ಮ ಮೈಂಡ್ ಮತ್ತು ಪರ್ಸನಾಲಿಟಿ ಸ್ಟ್ರಾಂಗ್ ಆಗಿದ್ದರೆ ಯಾವ ಮಗನಿಂದಲೂ ನಿಮ್ಮನ್ನು ಕೊಯ್ಯೋಕ್ಕೆ ಸಾಧ್ಯ ಇಲ್ಲ. ಕೊಯ್ಯೋವನ ಗರಗಸವೇ ಜಾಮ್ ಆಗ್ತದೆ. ಅಂಥ ಸ್ಟೇಟಸ್, ಅಂಥ ಸ್ಟ್ಯಾಂಡರ್ಡನ್ನು ನೀವು ಉಳಿಸಿಕೊಂಡು ಹೋಗಬೇಕು. ಹಾಗಾಗಿ ಕೊನೆಯ ಒಂದು ಮಾತು, ನಾನು ಮೊನ್ನೆ ನಿಮ್ಮ ಹಾಗೆ ಸ್ಟೂಡೆಂಟ್ ಆಗಿದ್ದೆ. ನೋಡ್ತಾ ಇದ್ದ ಹಾಗೆ ರಿಟೈರ್ಡ್ ಏಜ್ ಆಯಿತು, 54 ಆಯಿತು. ಇನ್ನು 6 ವರ್ಷದ ನಂತರ ಅಥವಾ ಅದರ ಮೊದಲೇನೋ ಗೊತ್ತಿಲ್ಲ, ನಾನು ಖಂಡಿತವಾಗಿಯೂ ರಿಟೈರ್ಡ್ ಆಗಬೇಕು. ಅದರ ಒಟ್ಟಿಗೆ ನಾನು ಹೇಳ್ತೇನೆ, ನೀವು ಇಷ್ಟು ಬುದ್ಧಿವಂತರು. ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿ, ಸರ್ ನೀವು ಎಷ್ಟು ವರ್ಷ ಬದುಕ್ತೀರಿ ಅಂತ. ನನ್ನಲ್ಲಿ ಆನ್ಸರ್ ಇಲ್ಲ. ನಾನು ನಿಮ್ಮಲ್ಲಿ ಕೇಳಿದರೆ ನೀವು ಹೇಳ್ಬೋದು 50 ಅಂತ. ನೋ ಆನ್ಸರ್. ನಾನು ಇವತ್ತಿನಿಂದ ನಾಳೆಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ. ನಿಮ್ಮ ತಲೆ ಮೇಲಿರುವ ಫ್ಯಾನಿಗೆ ಗ್ಯಾರಂಟಿ ಇದೆ, ಮೈಕಕ್ಕೆ ಗ್ಯಾರಂಟಿ ಇದೆ, ಈ ಪೆನ್ನಿಗೆ ಗ್ಯಾರಂಟಿ ಕೊಡ್ತಾರೆ, ಈ ಕನ್ನಡಕದ ಫ್ರೇಮಿಗೆ 1 ವರ್ಷ ಗ್ಯಾರಂಟಿ ಇದೆ, ನಿಮ್ಮ ತಲೆ ಮೇಲೆ ಇರುವ 100 ರೂಪಾಯಿ ಬಲ್ಬ್ಗೆ ಗ್ಯಾರಂಟಿ ಇದೆ. ಆದರೆ ನಿಮ್ಮ ಮುಂದೆ ಮಾತಾಡುವ ಈ ವಿವೇಕನಿಗೆ ಇನ್ನು ಅರ್ಧ ಗಂಟೆ ಬದುಕ್ತೇನೆ ಇಲ್ಲವಂತ ಗ್ಯಾರಂಟಿ ಇಲ್ಲ. ಮತ್ತ್ಯಾಕೆ ಹಠ, ಮತ್ತ್ಯಾಕೆ ಚಟ? ಈ ಜೀವನ ಇರುವುದು ಸುಖ ಪಡೆಯುವುದಕ್ಕೆ. ಸುಖದ ವ್ಯಾಖ್ಯಾನವನ್ನು ನಿಮ್ಮ ವ್ಯವಸ್ಥೆಯಲ್ಲಿ ಹುಡುಕಿ, ವೈನ್ ಶಾಪಲ್ಲಿ ಹುಡುಕಬೇಡಿ, ಪಕ್ಕದ ಮನೆಯ ಹುಡುಗಿಯಲ್ಲಿ ಹುಡುಕಬೇಡಿ, ಪಕ್ಕದ ಮನೆಯ ಹುಡುಗನಲ್ಲಿ ಹುಡುಕಬೇಡಿ. ನಿಮ್ಮೆಲ್ಲ ಸುಖ ನಿಮ್ಮ ಒಳಗಿದೆ. ಕಸ್ತೂರಿ ಮೃಗ ಪರಿಮಳವನ್ನು ಹುಡುಕ್ತಿತ್ತಂತೆ, ನೋಡುವಾಗ ಅಲ್ಲೇ ಇತ್ತು. ಕೊಲಂಬಸ್ ಅಮೆರಿಕವನ್ನು ಕಂಡು ಹುಡುಕಿದ, ಸತ್ಯ. ಆದರೆ ಅಮೆರಿಕ ಅಲ್ಲೇ ಇತ್ತು, ಹೆಸರು ಮಾತ್ರ ಕೊಟ್ಟದ್ದು. ಅದಕ್ಕಾಗಿ ಸುಖ ನಿಮ್ಮಲ್ಲೇ ಇದೆ, ನಿಮ್ಮ ಅಂಗೈಯಲ್ಲಿದೆ. ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನ ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ದಯಮಾಡಿ ನಿಮ್ಮಲ್ಲಿ ಮನವಿನಲ್ಲಿ ಇಷ್ಟೇ, ಸುಖ ನಿಮ್ಮೊಳಗಿದೆ, ಸುಖ ನಿಮ್ಮಲ್ಲೇ ಇದೆ, ಇನ್ನೊಬ್ಬರಲ್ಲಿ ಇಲ್ಲ. ಹಾಗಾಗಿ ಯಾವುದೇ ಸುಖವನ್ನು ಹುಡುಕಿ ಯಾವ ಪಾರ್ಟಿಗೆ ಹೋಗಬೇಡಿ. ನಿಮ್ಮದೇ ಆದಂಥ ಒಂದು ಪಾರ್ಟಿ, ನಿಮ್ಮ ಮನೆ ಇದೆ. ನಿಮ್ಮವರನ್ನು ಸಂತೋಷಪಡಿಸುವಂಥ ತೃಪ್ತಿ ಯಾವ ಪಾರ್ಟಿಯಲ್ಲೂ ಸಿಗುವುದಿಲ್ಲ ಎನ್ನುವುದನ್ನು ತಿಳ್ಕೊಂಡು ನೀವು ಲೈಫ್ ಈಸ್ ವೆರಿ ಶಾರ್ಟ್, ಮೇಕ್ ಇಟ್ ವೆರಿ ಸ್ವೀಟ್. ಥ್ಯಾಂಕ್ ಯು. ವಿದ್ಯಾರ್ಥಿ ಜೀವನದಲ್ಲಿ ದುಶ್ಚಟಗಳಿಂದ ದೂರ ಉಳಿದು ಉತ್ತಮ ಜೀವನವನ್ನು ರೂಪಿಸಿಕೊಂಡು ಸತ್ಪ್ರಜೆಗಳಾಗಬೇಕು ಎಂದು ತಿಳಿ ಹೇಳಿದ ಶ್ರೀ ವಿವೇಕ್ ವಿನ್ಸೆಂಟ್ ಪೈಸ್, ಪ್ರಾದೇಶಿಕ ನಿರ್ದೇಶಕರು, ತಾಲೂಕು ಜನಜಾಗೃತಿ ವೇದಿಕೆ, ಇವರಿಗೆ ಸಹ ಧನ್ಯವಾದಗಳು. ಮುಂದಿನ ಹಿತವಚನಕ್ಕಾಗಿ ಶಾರದಾ ರೈ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಕಾರ್ಯಕ್ರಮದ ರೂವಾರಿಗಳಾದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರನ್ನು ಮತ್ತು ಮಾತೃಶ್ರೀ ಅಮ್ಮನವರನ್ನು ನೆನೆಯುತ್ತಾ, ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೂ ಗುರು ನಮಗೂ ಗುರು ಅಂತ ನಾವು ಹೇಳ್ತೇವೆ. ಯಾಕಂದರೆ ಅವರಿಗೆ ಶಿಷ್ಯರು ನಿಮ್ಮಿಂದ ಸಣ್ಣವರಿಂದ ಹಿಡಿದು ದೊಡ್ಡ ಅಜ್ಜನವರು ಕೂಡ ಅವರಿಗೆ ಶಿಷ್ಯರಾಗಿದ್ದಾರೆ. ಆದ ಕಾರಣ ಅವರ ಮಾತನ್ನು ಕೇಳಿದ ಮೇಲೆ ನಮಗಿನ್ನೂ ಏನು ಕೇಳೋದು ಬೇಡ ಅಂತ ಹೇಳುವಂಥ ಭಾವನೆ ನಿಮಗಿರ್ಬೋದು. ಈಗಾಗಲೇ ಅವರು ಹೇಳ್ತಾ ಇರುವಾಗಲೇ ನಾನು ಗಮನಿಸ್ತಾ ಇದ್ದೆ, ಕೆಲವಾರು ಮಕ್ಕಳು ಬಾಯನ್ನು ತೆರೀತಾ ಸ್ವಲ್ಪ ಆಯಾಸ ಆದವರಾಗಿ, ಅದು ಸಹಜವೇ. ಯಾಕಂತ ಹೇಳಿದರೆ ನಿಮಗೊಂದು ಪಿರಿಯಡ್ ಅಂತ ಹೇಳಿದರೆ ಸಾಧಾರಣ ಹೆಚ್ಚು ಅಂದರೆ 1 ಗಂಟೆ ಇರ್ಬೋದು. ಆದರೆ ಗಂಟೆಗಟ್ಟಲೆ ಕೂತ್ಕೊಳ್ಳೋ ವಿಚಾರ ಯಾರಿಗೂ ಕೂಡ ಅದು ಕಷ್ಟವೇ ಅಂತ ಹೇಳೋ ವಿಚಾರ ಕೂಡ ನನಗೂ ಗೊತ್ತುಂಟು. ಆದ ಕಾರಣ ಇವರು ಹೇಳಿದ ಹಾಗೆ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಈ ಕಾಲೇಜುಗಳಲ್ಲಿ ಈ PUC 10th ಮಕ್ಕಳಿಗೆ ಎಲ್ಲ ನಾವು ವ್ಯಾಪಕವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತುಂಟು, ನಾವೀಗ ರಿಸಲ್ಟಿನ ಬಗ್ಗೆ ಹೇಳೋದಿದ್ದರೆ ಫಸ್ಟ್ PUCಯಲ್ಲಿ ಫಸ್ಟ್ ಗ್ರೇಡ್ ಯಾವ ಜಿಲ್ಲೆ ಅಂತ ಹೇಳಿದರೆ ಯಾವುದು ಹೇಳ್ತಾರೆ? ಮಂಗಳೂರು ಹೇಳ್ತಾರೆ ಅಲ್ವಾ? ಉಡುಪಿ ದಕ್ಷಿಣ ಕನ್ನಡ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ದಕ್ಷಿಣ ಕನ್ನಡ, ಇಲ್ಲದಿದ್ದರೆ ಉಡುಪಿ. ಅದೇ ಫಸ್ಟ್ ಸೆಕೆಂಡ್ ಕಾಂಪಿಟೀಷನಲ್ಲಿ ಬರ್ತಾ ಇರ್ತದೆ. ಆದರೆ ಇನ್ನೂ ಒಂದು ವಿಚಾರದಲ್ಲಿ
ನಾವು ಎಲ್ಲ ನಮ್ಮ ರಾಜ್ಯದಲ್ಲಿ ನೋಡಿದರೆ ಕೂಡ ನಾವು ಲೀಡಲ್ಲಿ ಇದ್ದೇವೆ ಅಂತ ಹೇಳುವಂಥ ವಿಚಾರ ನಮಗೆ ಅಂದರೆ ಈ ಜನಜಾಗೃತಿಯವರಿಗಾಗಿ ಈ ಸ್ವಾಸ್ಥ್ಯ ಸಂಕಲ್ಪ ಮಾಡುವ ಉದ್ದೇಶವನ್ನು ಹೆಚ್ಚಿಸ್ತಾ ಇದೆ. ಅದೇನಂತ ಹೇಳಿದರೆ ನಾವು ಈ ಡ್ರಗ್ಸ್ ಮಾದಕ ದ್ರವ್ಯಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಕೂಡ ನಾವು ಫಸ್ಟ್ ಸೆಕೆಂಡ್ ಪ್ಲೇಸಲ್ಲೇ ಇದ್ದೇವೆ ಅಂತ ಹೇಳುವಂಥ ದುರಂತದ ವಿಚಾರ ಅದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಯಾಕಂತ ಹೇಳಿದರೆ ನಾವು ಅದಕ್ಕಾಗಿ ನಾವು ಹೆಚ್ಚು ಸ್ಟ್ರೆಸ್ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನೀವು ಕೇಳಿದ ಒಂದೊಂದು ಮಾತುಗಳನ್ನು ಕೂಡ ಇಲ್ಲಿ ಬಿಡದೆ ಅದನ್ನು ಖಂಡಿತವಾಗಿಯೂ ಗಮನದಲ್ಲಿ ಇಟ್ಟುಕೊಳ್ಳಿ. ಯಾಕಂತ ಹೇಳಿದರೆ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಏನೂ ಆಗ್ಬೋದು, ವಿಜ್ಞಾನಿಯೂ ಆಗ್ಬೋದು, ಅಧ್ಯಾಪಕರಾಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನೂ ಆಗ್ಬೋದು. ಆದರೆ ನೀವು ಏನೂ ಆಗಿ ಏನನ್ನು ಕಲಿತ ಕೂಡಲೇ ಅದನ್ನು ಆಗೋದಿಲ್ಲ. ನಾವು ಸಾಧಕರಾಗಬೇಕು. ನಮ್ಮ ಫೀಲ್ಡಲ್ಲಿ ನಾವು ಸಾಧಕರಾಗಬೇಕು. ಏನನ್ನಾದರೂ ಒಂದು ಅವನು ಸಹ ಡಾಕ್ಟರ್ ಇದ್ದಾನೆ, ನಾನು ಸಹ ಇಂಜಿನಿಯರ್ ಇದ್ದೇನೆ, ಇನ್ನೂ ಅಷ್ಟು ಜನ ಅವರಲ್ಲಿ ಒಬ್ಬರಾಗೋದಲ್ಲ, ಅದರಲ್ಲಿ ಒಂದು ಎಕ್ಸೆಲ್ ಆಗಿ ಈ ನಿಮ್ಮ ಕಾಲೇಜಿನ ಹೆಸರೇ ಎಕ್ಸೆಲ್. ಅದರಿಂದ ನೀವು ಎಕ್ಸೆಲ್ ಅಂದರೆ ಈ ಎಕ್ಸೆಲ್ಲಲ್ಲಿ ಕಲಿತವರು ಎಕ್ಸೆಲ್ ಆಗಿ ಮುಂದುವರಿಬೇಕು. ಹಾಗಂತ ಹೇಳಿಕೊಂಡು ನಾವು ಏನೂ ಮತ್ತೊಂದು ಇದು ಸಹ ಉಂಟು. ಯಾಕಂತ ಹೇಳಿದರೆ ನಾವು ಏನಾದರೂ ಎಣಿಸಿದಷ್ಟು ಸಾಧಿಸಲಿಕ್ಕಾಗಲಿಲ್ಲ, ಆಗ ನಾವು ಏನು ಮಾಡೋದು? ಏನೂ ಮಾಡಲಿಕ್ಕಾಗೋದಿಲ್ವಾ? ಈಗ ನಾವು ನಮ್ಮ ಶಾಲೆಗಳಲ್ಲಿ ನೋಡ್ತೇವೆ, ತುಂಬ ಮಕ್ಕಳು ಈಗ ಇಂಥ ಇನ್ಸ್ಟಿಟ್ಯೂಷನ್ಗೆಲ್ಲ ಹಾಕಿದವರು ಒಳ್ಳೆ ಕಲಿತಾರೆ, 10% ತೆಗಿತಾರೆ, 99%, 90% ಎಲ್ಲ ಮೇಲೆ. ಆದರೂ ಕೂಡ ಒಂದು ಜೀವನ ಅಂತ ಉಂಟಲ್ಲ, ಆ ಜೀವನದಲ್ಲಿ ನಾವು ಸೋಲುವುದನ್ನು ಸಹ ನಾವು ಕಂಡಿದ್ದೇವೆ ಸರ್. ಅಂದರೆ ಈ ಇನ್ಸ್ಟಿಟ್ಯೂಷನ್ ಅಂತಲ್ಲ, ತುಂಬ ಸರ್ತಿ ಅಂದರೆ ತುಂಬ ಮೆರಿಟಲ್ಲಿ ಕಲಿತವರು ಮುಂದೆ ಅವರಿಗೆ ಅವರು ಎಣಿಸಿದಂತಹ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಗುವಾಗ ನಾವು ಫೈಲಿಯರೇ ಆಗಿದ್ದೇವೆ ಅಂತ ಹೇಳುವುದನ್ನು ಸಹ ನಾವು ಅವರು ಎಣಿಸಿಕೊಂಡು ಮುಂದೆ ಒಂದು ದಿನ ಈಗ ವಿವೇಕರು ಹೇಳಿದಾಗೆ ಒಂದು ದುರಂತ ಅಂತ್ಯವನ್ನು ಸಹ ಕಂಡವರನ್ನು ನಾವು ನೋಡಿದ್ದೇವೆ, ತುಂಬ ಜನರನ್ನು ನೋಡಿದ್ದೇವೆ. ಕಡೆಗೆ ಈಗ ನಾವು ಕಾಣ್ತಾ ಇರೋದು ಒಬ್ಬರು ಮಕ್ಕಳು, ಇಬ್ಬರು ಮಕ್ಕಳು ಅಂತ ಇರುವ ಫ್ಯಾಮಿಲಿಯಲ್ಲಿ ಒಂದೊಂದು ಅಂಥ ದುರಂತಗಳಾದರೆ ಅದು ಅವರನ್ನು ಮಾತ್ರ ಅಲ್ಲ, ಅವರ ಇಡೀ ಫ್ಯಾಮಿಲಿಯನ್ನೇ ಅದು ಒಂದು ಅವರು ಸಹ ಒಂದು ಅಂತ್ಯಕ್ಕೆ ಬರುವಂಥ ಸಂದರ್ಭಗಳು ಕಾಣ್ತಾ ಇದ್ದೇವೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾನು ನಿಮಗೆ ಮುಖ್ಯವಾಗಿ ಹೇಳುವುದೇನಂತ ಹೇಳಿದರೆ, ನಾವು ಯಾವುದನ್ನು ಕಲಿತೇವ ನಮ್ಮ ಜೀವನ ಪಾಠದಲ್ಲಿ ಕೂಡ ನೀವು ಇಲ್ಲಿ ಶಾಲಾ ಪಾಠಗಳಲ್ಲಿ ಹೇಗೆ ಮುಂದುವರಿಬೇಕಾ, ನಮ್ಮ ಜೀವನ ಪಾಠದಲ್ಲಿ ಕೂಡ ಅಷ್ಟೇ ಮುಂದುವರಿಬೇಕು. ತುಂಬ ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಸಹಚರರು, ಕೆಟ್ಟ ಎಷ್ಟು ಸಿಗ್ತದೆ. ಆದರೆ ನೀವು ಯಾರೂ ಕೂಡ ನೀವು ಒಳ್ಳೆಯವರಾಗಿ ನೀವು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳುವುದನ್ನು ಯಾರೂ ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಎಲ್ಲರಿಗೂ ಕೂಡ ಬೇರೆಯವರಿಗೆ ಅವ್ರು ಹೇಳಿದಾಗೆ ನಮ್ಮ ತಂದೆ ತಾಯಿ ನಮಗೆ ಒತ್ತಿ ಹೇಳುವಾಗ ನಮಗೆ ಸರಿ, ನಮ್ಮ ತಂದೆ ತಾಯಿಯವರು ನಮ್ಮ ಒಳ್ಳೆಯದನ್ನೇ ಬಯಸ್ತಾರೆ. ಯಾಕಂದರೆ ನಮಗೆ ಕೆಲವು ಸರ್ತಿ ಬೇಸರ, ನಾವು ನಮ್ಮ ತಂದೆ ತಾಯಿಯವರು ಹೇಳುವಾಗ ನಮಗಾಗೋದು ಇವರು ಎಷ್ಟು ಹೇಳ್ತಾರಪ್ಪ, ಅವ್ರಿಗೆ ಹೇಳುವುದನ್ನು ಕೇಳುವುದೇ ಬೇಡ ಅಂತ ಹೇಳುವ ಮನಸ್ಥಿತಿ ಬರ್ತದೆ. ಆದರೆ ನಾನು ಮೊನ್ನೆ ಒಂದು ನಮ್ಮ ಹತ್ತಿರದವ್ರದ್ದೊಂದು ಅವರು ತೀರಿ ಹೋದರು, ಸಡನ್ನಾಗಿ ತೀರಿ ಹೋದರು. ಅವರ ಮಗ ಸ್ವಲ್ಪ ಅಂದರೆ ಅವರು ಎಣಿಸದ ರೀತಿಯೆಲ್ಲ ಸ್ವಲ್ಪ ಡೈವರ್ಟ್ ಆಗ್ತಾನೆ ಅಂತ ಹೇಳುವಾಗ ಅವರ ತಾಯಿ ತುಂಬ ಅವನ ಬೆನ್ನ ಹಿಂದೆ ಬಿದ್ದು ಅವನಿಗೆ ಅದು ಇದು ಹೇಳ್ತಾನೆ, ಅಂದರೆ ಯಾವಾಗಲೂ ಹೇಳೋದನ್ನು ಮಾಡ್ತಾಯಿದ್ರು. ಆಗ ಅವನಿಗೆ ಆಗ್ತಾಯಿತ್ತು ಇವರೊಂದು ಎಂತ ಮಾತಾಡ್ತಾರೆ, ಏನು ಮಾಡ್ತಾರೆ ಅಂತ. ಆದರೆ ಮೊನ್ನೆ ಅವರು ತೀರಿ ಹೋದಾಗ ಅವನು ಕರೆದು ಹೇಳ್ತಾ ಇದ್ದಾನೆ, ಅಮ್ಮ ನೀವು ಬನ್ನಿ, ನನಗೆ ಬೈಲಿಕ್ಕಾದರೂ ಬನ್ನಿ, ನನಗೆ ಬುದ್ಧಿ ಹೇಳಲಿಕ್ಕಾದರೂ ಬನ್ನಿ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದರೆ ನಾವು ನಮ್ಮದೇ ಒಂದು ದಾರಿ, ನಾವು ಹೋದದ್ದೇ ಒಂದು ದಾರಿ ಅಂತ ಹೇಳಿಕೊಂಡು ಹೋದರೆ ಆಗೋದಿಲ್ಲ. ಯಾಕಂದರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಹೇಳುವವರು, ಒಳ್ಳೆಯ ಮಾರ್ಗದರ್ಶನ ನೀಡುವವರನ್ನು ಸದಾ ನೆನಪಿಟ್ಟುಕೊಳ್ಬೇಕು. ಯಾವಾಗಲೂ ಕೆಟ್ಟ ಚಾಟಕ್ಕೆ, ದುರಭ್ಯಾಸಗಳಿಗೆ ಅವರು ಹೇಳಿದ ಹಾಗೆ ನಾವು ನಮ್ಮ ಕಾಲೇಜಿನ ಸುತ್ತಮುತ್ತಲೇ ಈಗಲ್ಲ 10-15 ವರ್ಷದ ಕೆಳಗೆ ನನ್ನ ಮಗ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಾಗ ಕೂಡ ನನಗೆ ತುಂಬ ಹೆದರಿಕೆ ಆಗೋದು. ಅಲ್ಲಿ ಡ್ರಗ್ಸ್ ಉಂಟಂತೆ, ಇಲ್ಲಿ ಡ್ರಗ್ಸ್ ಉಂಟಂತೆ ಅಂತ ಹೇಳುವಾಗ ನಾನು ಹೇಳೋದು, ಮಗ ನನಗೆ ತುಂಬ ಹೆದರಿಕೆ ಆಗ್ತದೆ, ನೀನು ಜಾಗ್ರತೆಯಲ್ಲಿ ಇರಬೇಕು, ಫ್ರೆಂಡ್ಶಿಪ್ ಮಾಡುವಾಗ ಜಾಗ್ರತೆ ಇರಬೇಕು ಅಂತ. ಆಗ ಒಂದು ಮಾತು ನನ್ನ ಮಗ ಹೇಳಿದ, ಅಮ್ಮ ನಿಮ್ಮ ಮತ್ತು ಪಪ್ಪನ ಮಾರ್ಗದರ್ಶನ ಇದ್ದು ಕೂಡ ನಾನು ಅದಕ್ಕೆ ಡೈವರ್ಟ್ ಆದರೆ ಮತ್ತೆ ನಾನು ನಿಮ್ಮ ಅಂಡರಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಇದ್ದೇನು ಪ್ರಯೋಜನ? ನೀವು ನಿಮ್ಮ ಮಗನ ಮೇಲೆ ನಿಮಗೆ ನಂಬಿಕೆ ಇಡಿ, ನಾನು ನಿಮ್ಮ ಮಗ ಅಂತ ಹೇಳಿದ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಾನು ಅದನ್ನು ವಿವೇಕರ ಹತ್ರ ಸಹ ಹೇಳಿದ್ದೇನೆ. ಯಾಕಂತ ಹೇಳಿದರೆ ಅಂಥ ನಿಮ್ಮ ಮಗ ನಾನು, ನಿಮ್ಮ ಹಾಗೆ ನೀವು ಹೇಳಿದ ಮಾತುಗಳನ್ನು ನಾನು ಕೇಳ್ತೇನೆ ಅಂತ ಹೇಳಿದ ನನ್ನ ಮಗ ನನಗೆ ಅಷ್ಟು ಹೇಳುವಾಗ ನಮಗೆ ಅಷ್ಟು ತೃಪ್ತಿ ಆಯಿತು. ಆಮೇಲೆ ನಾನು ಹೇಳೋದನ್ನು ಬಿಟ್ಟಿದ್ದೇನೆ. ಯಾಕಂತ ಹೇಳಿದರೆ ಎಲ್ಲ ಯಾವ ಕಡೆ ಹೋದರೆ ಸಹ ಯಾರು ಸಿಗ್ತಾರೋ, ಯಾರು ಫ್ರೆಂಡ್ಸ್ ಸಿಗ್ತಾರೋ, ಯಾರು ಇವತ್ತಲ್ಲಿ ಪಾರ್ಟಿ ಮಾಡಿದರು, ಅಲ್ಲಿ ಡ್ರಿಂಕ್ಸಿಗೆ ಹೋಗ್ತಾರೋ, ಅಲ್ಲಿ ಮೆಹಂದಿಗೆ ಹೋಗ್ತಾರ, ಏನು ಮಾಡ್ತಾರೆ ಅಂತ ಹೇಳುವ ಯಾವಾಗಲೂ ನಿರಂತರ
ನಾವು ಮಂಡೆಯಲ್ಲಿ ಇಟ್ಟುಕೊಂಡು ಇರುವುದ ಬದಲು ನೀವು ಎಲ್ಲಿ ಹೋದರೂ ಕೂಡ ನಿಮಗೆ ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿ ಅಂತ ಹೇಳುವಾಗೆ ನಿಮ್ಮ ಜೀವನದ ದಾರಿಗೆ ನೀವೇ ಮಾರ್ಗದರ್ಶಕರು ಅಂತ ಹೇಳುವ ರೀತಿಯಲ್ಲಿ ನಾವು ನಿಜವಾಗ್ಲೂ ನಮ್ಮ ಮನೆ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶಕರಾಗಿರ್ತಾರೆ. ನಮ್ಮ ನಡತೆಯೇ ಅವರಿಗೆ ಮಾರ್ಗದರ್ಶನ ನೀಡ್ತದೆ. ಆದ ಕಾರಣ ನೀವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಫ್ಯಾಮಿಲಿಯ ಹೆಡ್ ಆಗ್ತೀರಿ, ನೀವು ಕೂಡ ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡಲಿಕ್ಕಾಗ್ತೀರಿ. ಹಾಗಿರುವಾಗ ನೀನು ಹೀಗೆ ಮಾಡ್ತಾ ಇದ್ದಿ, ನನಗೆ ಯಾಕೆ ಹೇಳ್ತಾ ಇದ್ದಿ ಅಂತ ಹೇಳುವ ಮಾತನ್ನು ನಿಮ್ಮ ಮಕ್ಕಳು ಹೇಳಬಾರ್ದು, ನಿಮ್ಮ ಯಾರಾದರೂ ನಿಮ್ಮ ಸಮಾಜದವರು ಹೇಳಬಾರ್ದು. ಆದ ಕಾರಣ ಆ ರೀತಿಯಾಗಿ ನಿಮ್ಮ ಜೀವನ ಉತ್ಕೃಷ್ಟವಾಗಿ ಬೆಳಗಬೇಕು. ನೀವು ಎಲ್ಲ ಒಂದು ಉತ್ತಮವಾದ ದಾರಿಯಲ್ಲಿ ನಡಿಬೇಕು, ಉತ್ತಮವಾದ ಕೆಲಸಗಳನ್ನು ಮಾಡಬೇಕು. ನೀವು ನಿಮ್ಮದು ಮಾತ್ರ ಅಲ್ಲದೆ ನಿಮ್ಮ ಸಮಾಜಕ್ಕೂ ಕೂಡ ನಮ್ಮಿಂದ ಏನಾದರೂ ಕೊಡ್ಬೋದಾ, ನಮ್ಮ ಸಮಾಜಕ್ಕೂ ಕೂಡ ನಮ್ಮ ಕೊಡುಗೆ ಬೇಕು, ಹಾಗೆ ನಮ್ಮ ದೇಶಕ್ಕೂ ನಿಮ್ಮೆಲ್ಲರ ಕೊಡುಗೆ ಬೇಕು ಅಂತ ಹೇಳುತ್ತಾ ನೀವೆಲ್ಲರೂ ಉತ್ತಮ ಬದುಕಿ ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಾವು ಎಷ್ಟು ನಿಮ್ಮಲ್ಲಿ ಹಣ ಇರಲಿ, ಎಷ್ಟು ನಿಮ್ಮಲ್ಲಿ ಜ್ಞಾನ ಇರಲಿ, ಆದರೆ ಯಾವಾಗ ನಾವು ಸೋಲ್ತೇವೆ, ಯಾವಾಗ ನಮ್ಮ ಆರೋಗ್ಯ ಹಾಳಾಗ್ತದ, ಯಾವಾಗ ನಮ್ಮ ಸ್ವಾಸ್ಥ್ಯ ಅಂತ ಹೇಳಿದರೆ ಆರೋಗ್ಯ ಸರಿ ಇರುವುದಿಲ್ವ, ಆಗ ನಾವು ಏನನ್ನೂ ಕೂಡ ಸಾಧಿಸಲಿಕ್ಕಾಗೋದಿಲ್ಲ. ನಾವು ಒಬ್ಬರು ದೊಡ್ಡ ಫಿಲ್ಮ್ ಇದರಲ್ಲೆಲ್ಲ ಆರ್ಟಿಸ್ಟ್ ಆಗಿದ್ದವರು, ತುಂಬ ಅವರು ಕ್ಯಾನ್ಸರಲ್ಲಿ ಕಡೆಗೆ ಅವರು ಮೇಕಪ್ ಆರ್ಟಿಸ್ಟ್, ಅವರು ಒಂದು 5-6 ವರ್ಷದ ಹಿಂದೆ ತೀರಿ ಹೋದರು. ಕ್ಯಾನ್ಸರ್ ಆಗಿ ಕಡೆಗೆ ಅದರಲ್ಲಿ ಮಲಗಿ ಅವ್ರು ಹೇಳ್ತಾರೆ, ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮೆಸೇಜ್ ಹಾಕಿದ್ರು ಸಮಾಜಕ್ಕೆ. ಅಂದರೆ ನನ್ನ ಹತ್ರ ಈಗ ಎಲ್ಲ ಉಂಟು, ಎಷ್ಟು ಹಣ ಬೇಕಿದ್ರೂ ಉಂಟು, ಎಷ್ಟು ಬೇಕಿದ್ರೂ ನಾನು ಒಳ್ಳೊಳ್ಳೆ ಫುಡ್ಡನ್ನು ತಿನ್ಬೋದಿತ್ತು, ಮತ್ತು ಎಷ್ಟು ದೊಡ್ಡ ಆ್ಯಕ್ಟಿವಿಟಿ ಕೂಡ ಮಾಡ್ಬೋದಿತ್ತು. ಆದರೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂದರೆ ನನಗೀಗ ಏನೂ ಬೇಡ, ಏನೂ ಆಗೋದಿಲ್ಲ. ಆದ ಕಾರಣ ನಾವು ಏನೂ ಇದ್ದರೆ ಕೂಡ ನನ್ನ ಆರೋಗ್ಯ ಸರಿ ಇಲ್ಲದೆ ನನಗೆ ಎಷ್ಟು ಇದ್ದು ಸಹ ಪ್ರಯೋಜನ ಇಲ್ಲ. ಯಾರೂ ಕೂಡ ನಾನು ಮಾಡಿದಂಥ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳುವ ಸಂದೇಶವನ್ನು ಕೊಡ್ತಾರೆ. ಈಗ ನಾವು ಕೆಲವು ಸರ್ತಿ ಫೇಸ್ಬುಕ್ಕಲ್ಲಿ ಇದರಲ್ಲೆಲ್ಲ ಡೆತ್ ಬೆಡ್ಡಲ್ಲಿರುವವರ ತುಂಬ ಸಂದೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ನಾವು ಹೇಳೋದು, ನೀವು ಉತ್ತಮ ಸಾಧಕರಾಗಿ, ಉತ್ತಮ ವ್ಯಕ್ತಿಗಳಾಗಿ, ಸಮಾಜಕ್ಕೂ ನಿಮ್ಮ ಮನೆಗೂ ಎಲ್ಲರಿಗೂ ಕೂಡ ಉತ್ತಮ ಆಸ್ತಿಗಳಾಗಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಪ್ರಮಾಣ ವಚನ. ಎದ್ದು ನಿಲ್ಲಿ, ಎಲ್ಲ ಎದ್ದು ನಿಲ್ಲಿ ಅಮ್ಮ. ನಿಮ್ಮ ಬಲಗೈಯನ್ನು ಮುಂಜಾಕೆ ಚಾಚಿ ಒಂದು ಸಂಕಲ್ಪ ಮಾಡಲಿಕ್ಕಿದೆ. ಜೋರಾಗಿ. ನಾನು ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದು, ಈ ದಿನ ಗಾಂಧೀಜಿ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಂತಹ ದುಶ್ಚಟ ದುರಾಭ್ಯಾಸದ ವಿರುದ್ಧ ಜಾಗೃತಿ ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನೀಡಲಾದ ಮಾಹಿತಿಯನ್ನು ಪಡೆದಿರುತ್ತೇನೆ. ಈ ಮಾಹಿತಿಯು ಬೆಳೆಯುವ ಹಂತದಲ್ಲಿರುವ ನನಗೆ ಬಹಳಷ್ಟು ಅನುಕೂಲವಾಗಿದೆ. ಈ ಮಾಹಿತಿಯನ್ನು ನಾನು ನನ್ನಲ್ಲಿ ಇಟ್ಟುಕೊಂಡು ಈ ಸತ್ವವನ್ನು ತಿಳಿದು ದುಶ್ಚಟ ದುರಾಭ್ಯಾಸವನ್ನು ಮಾಡದೆ ಇತರರಿಗೂ ಮಾದರಿಯಾಗಿ ಅವರಿಗೂ ಈ ವಿಷಯವನ್ನು ತಿಳಿಸಿ ದುಶ್ಚಟ ಮುಕ್ತ ಸಮಾಜ, ವ್ಯಸನ ಮುಕ್ತ ಭಾರತ ಮಾಡುವ ಹೆಗಡೆಜಿಯವರ, ಗಾಂಧೀಜಿಯವರ ಸಂಕಲ್ಪದಲ್ಲಿ ನಾನು ಪಾಲುದಾರಳಾಗಿ ಈ ಒಂದು ವಿಷಯವನ್ನು ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸುತ್ತೇನೆಂದು ಪ್ರಮಾಣೀಕರಿಸುತ್ತೇನೆ. ಥ್ಯಾಂಕ್ ಯು. ಮುಂದಿನ ಅಧ್ಯಕ್ಷೆ ನುಡಿಗಾಗಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು
ಪರಮ ಪೂಜ್ಯ ಕಾವಂದರನ್ನು ನಮ್ಮ ಅಧ್ಯಕ್ಷರು ಯಾವಾಗಲೂ ನೆನಪಿಸಿಕೊಂಡಿರ್ತಾರೆ. ನಿಮಗೆ ಯಾವತ್ತೂ ಭಾಷಣ ಮಾಡುವಾಗ ಅವರು ಹೇಳೋದೊಂದೇ, 8 ವರ್ಷಗಳ ತನಕ ನಾನು ಹಾಸ್ಟೆಲಲ್ಲಿದ್ದೆ, ಹೌದು ತಾನೇ, ಸಿದ್ಧವನದಲ್ಲಿದ್ದೆ, ಇದನ್ನೇ. ಹಾಗಾಗಿ ಅವರು ಇವತ್ತು ಉಪಸ್ಥಿತರಿರಬೇಕಾಗಿತ್ತು, ಕಾರಣಾಂತರಗಳಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡಿಕೊಂಡು ಸನ್ಮಾನ್ಯ ಅಧ್ಯಕ್ಷರನ್ನು ಅವರ ಅನುಪಸ್ಥಿತಿಯಲ್ಲಿ ಗೌರವಿಸಿಕೊಂಡು ಈ ವೇದಿಕೆಯಲ್ಲಿ ಬಹಳ ಚೆನ್ನಾಗಿ ಸೊಗಸಾಗಿ ಮಾತುಗಳನ್ನು ಆಡಿರುವಂತಹ ವಿನ್ಸೆಂಟ್ ಪಾಯ್ಸ್ ಅವರ ಮಾತುಗಳೇ ಹಾಗೆ, ಅದೊಂಥರ ಆಕರ್ಷಕ. ನೀವು ಸೆಂಟ್ ಬಳಸಬಾರ್ದು, ವಿನ್ಸೆಂಟ್ ಅವರ ಮಾತುಗಳನ್ನು ಹೆಚ್ಚೆಚ್ಚು ಕೇಳಿಸಿಕೊಳ್ಳಬೇಕು, ಆ ಮಾಹಿತಿಯನ್ನು ಸರಿಯಾಗಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಆ ಮಾತುಗಳೇ ಆಕರ್ಷಕ. ಯಾಕಂದರೆ ಅಂಕಿ ಅಂಶಗಳನ್ನು ದಾಖಲೆಗಳನ್ನು ಇಟ್ಟುಕೊಂಡು ಅವರು ಕೊಡುವಂಥ ವಿವರಣೆಗಳಿದ್ದಾವಲ್ಲ, ಈಗ 1.5 ಗಂಟೆ ಮಾತಾಡಿದರು, ಇನ್ನು 1-2 ದಿನ ಮಾತಾಡಿದರು ಮುಗಿಲಿಕ್ಕಿಲ್ಲ, ಅಷ್ಟೊಂದು ವಿಷಯಗಳು ಅವರಲ್ಲಿದ್ದಾವೆ. ಅಂತಹ ಮಾತುಗಳು ನಿಮಗೆ ಸ್ಫೂರ್ತಿಯಾಗಲಿ, ಮಾರ್ಗದರ್ಶಿ ಆಗಲಿ ಅಂತ ಹಾರೈಸಿಕೊಂಡು, ನಿನ್ನೆ ತಾನೇ ಶಾರದಾ ಪೂಜೆ ಮಾಡಿದ್ದೇವೆ ನಾವು, ವಿಜಯದಶಮಿಯ ದಿನ ಅಲ್ವಾ? ನೀವೆಲ್ಲ ದೇವಿಗೆ ನಮನಗಳನ್ನು ಸಲ್ಲಿಸಿದ್ದೀರಿ. ಇವತ್ತು ಶಾರದಾ ಹೆಸರಿನ ಮಾತೆಯೊಬ್ಬರು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗೆ ಎಲ್ಲ ಶುಭದ ಲಕ್ಷಣ. ಹಾಗೆ ನಮ್ಮ ವೇದಿಕೆಯ ಮೇಲೆ ಇರುವಂತಹ ತಾಲೂಕು ಯೋಜನಾಧಿಕಾರಿಗಳು ಕೂಡ ಶೋಕ ಇಲ್ಲದವರು ಅಂತ. ನಿಮಗೆ ಯಾವತ್ತೂ ಶೋಕ ತಟ್ಟದೇ ಇರಲಿ. ಈ ಇಂಥದ್ದೆಲ್ಲ ಬಳಕೆ ಮಾಡಿದರೆ ಶೋಕವೇ ಅದು ಬದುಕಿನಲ್ಲಿ. ಮದ್ಯಪಾನ ಮಾಡೋದು, ಧೂಮಪಾನ ಮಾಡೋದು, ಮಾದಕ ವಸ್ತುಗಳ ಬಳಕೆ ಎಲ್ಲ ಇದೆಯಲ್ಲ, ಬದುಕಿನ ಪೂರ್ತಿ ಅದು ಶೋಕವನ್ನೇ ತಂದು ಕೊಡ್ತದೆ. ಅದು ಯಾವುದೂ ನಿಮ್ಮ ಹತ್ರ ಬರಬಾರ್ದು ಅಂತ ಹೇಳಿದರೆ ನೀವು ಅಶೋಕರಾಗಿರಬೇಕು, ಶೋಕದಿಂದ ದೂರ ಇರಬೇಕೆನ್ನುವಂತಹ ಸಂದೇಶ ವೇದಿಕೆಯ ಮೇಲೆ ಇರುವಂತಹ ಗಣ್ಯರ ಮೂಲಕ ನಿಮಗೆ ಸಂದೇಶ ಬಂದಿದೆ ಅಂತ ಹೇಳ್ತಾ ಒಂದು ನೆನಪಿಸ್ಕೊಳ್ತೇನೆ. ಮೊನ್ನೆ ರಾತ್ರಿ ಒಂದು 11:30 ನಂತರ ಕಾಲೇಜಿನಿಂದ ನಾನು ಹೋಗೋ ಹೊತ್ತಿಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಸ್ಕೂಟರ್ನಲ್ಲಿ ಇಸ್ಕೊಂಡಿದ್ದ. ಈ ಹೊತ್ತಿಗೆ ಇಲ್ಲೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ ಎದುರೆದುರೇ ಮಾತಾಡಿಕೊಂಡು ಹೋದ. ಮರುದಿವಸ ನಾನು ನಮ್ಮ JP ಅವರು ಇದ್ದಾರೆ, ಅವರಲ್ಲೆಲ್ಲ ಕೇಳಿದಾಗ ನನಗೆ ಬಂದಿರುವಂಥ ವಿಷಯ, ಅವರೆಲ್ಲ ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡಿ ಸರ್, ಜನಗಳು ಸರಿ ಇಲ್ಲ. ಈಗಾಗಲೇ ವಿನ್ಸೆಂಟ್ ಸರ್ ಏನನ್ನು ಪ್ರಸ್ತಾಪ ಮಾಡಿದರು ಅಂಥದ್ದನ್ನೆಲ್ಲ ಬಳಕೆ ಮಾಡುವವರಿದ್ದಾರೆ, ಹಾಗಾಗಿ ಜಾಗೃತ ಮಾಡಿ ಅಂತ ಹೇಳಿಕೊಂಡು. ಹಾಗಾಗಿ ನಮ್ಮ ಆಸುಪಾಸಿನಲ್ಲಿ ಇಂಥದ್ದೆಲ್ಲ ವಾತಾವರಣ ಇರುವಾಗ ನಾವು ಮೈಯೆಲ್ಲ ಕಣ್ಣಾಗಿ ಯಾರ ಜೊತೆಗೆ ವ್ಯವಹಾರ ಮಾಡಬೇಕು, ಯಾರ ಜೊತೆಗೆ ಮಾತಾಡಬೇಕು, ಯಾರ ಜೊತೆಗೆ ಹೇಗಿರಬೇಕು ಅನ್ನೋದನ್ನು ಬಹಳ ಯೋಚನೆ ಮಾಡಿಕೊಂಡೇ ನಿರ್ಧಾರ ಮಾಡಬೇಕು. ಈಗ ಸರಿ ಹೇಳುವಾಗ ಆಶ್ಚರ್ಯ ಆಗ್ತದೆ, ಸಿಹಿ ತಿಂಡಿಯಲ್ಲೂ ಇರಬಹುದು, ಚಾಕ್ಲೇಟ್ನಲ್ಲೂ ಇರಬಹುದು, ನಮಗೆ ಕೊಡುವಂಥ ಯಾವುದೋ ಮೆಡಿಸಿನ್ ಮೂಲಕವೂ ನಮ್ಮ ದೇಹಕ್ಕೆ ಡ್ರಗ್ಸ್ ಬರ್ಬೋದು. ವಿಕ್ಸಿದಂತಹ, ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಅಂತಹ ವಸ್ತುವನ್ನೇ ನಿರಂತರವಾಗಿ ಬಳಕೆ ಮಾಡೋದು, ಅದು ಕೂಡ ನಿಧಾನಕ್ಕೆ ಮಾದಕ ವಸ್ತುಗಳ ಕಡೆಗೆ ವಾಲುವ ಹಾಗೆ ಮಾಡಿಬಿಡ್ತದೆ ಅಂತ ಹೇಳಿಕೊಂಡು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅದರಿಂದ ಸರ್ಕ್ಯುಲರ್ ತಂದಿದೆ. ಹಾಗಾಗಿ ನಮ್ಮ ಕಾಲೇಜಿಗೆ ಎಂಟರ್ ಆಗುವಾಗಲೇ ಗೇಟಿನ ಪಕ್ಕದಲ್ಲೇ ಇದೆ, ಮಾದಕ ವಸ್ತುಗಳ ಬಳಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಇದು ಬಹಳ ದೊಡ್ಡ ಅಪರಾಧ ಕೂಡ ಆಗ್ತದೆ. ವಾಸ್ತವದಲ್ಲಿ ಮಾದಕ ವಸ್ತುಗಳಾಗಲಿ, ಮದ್ಯಪಾನ ಆಗಲಿ, ಧೂಮಪಾನ ಆಗಲಿ, ಸಂಸ್ಥೆಯ ಆಸುಪಾಸಿನಲ್ಲಿ 100 ಮೀಟರ್ ಆಸುಪಾಸಿನಲ್ಲಿ ಮಾರಾಟ ಮಾಡೋದು, ತರುವುದು, ಬಳಕೆ ಮಾಡೋದು ಬಿಡಿ, ಯಾರಾದರೂ ಅಂಗಡಿಯವರು ಇಟ್ಟುಕೊಂಡ್ರೂ ಕೂಡ ಅದು ಬಹಳ ದೊಡ್ಡ ಅಪರಾಧ ಆಗ್ತದೆ ಅಂತ ಹೇಳಿಕೊಂಡು ಕಾನೂನು ಹೇಳ್ತದೆ. ಜೊತೆಗೆ ಅವರಿಗೆ ಬಹಳ ದೊಡ್ಡ ಶಿಕ್ಷೆ ಕೂಡ ಕಾದಿದೆ. ಇರುವುದು ಒಂದೇ ಬದುಕು, ಇನ್ನೊಂದು ಬದುಕಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಗೊತ್ತಿಲ್ಲ ಪುನರ್ಜನ್ಮ ಇದೆಯೋ ಇಲ್ಲವೋ ಅಂತ, ಆಯಿತಾ? ಹಾಗಾಗಿ ಇರುವಂತಹ ಆ ಬದುಕನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಳಿಬೇಕು ಅಂತ ಹೇಳಿದರೆ ಭಗವಂತ ನಿಮಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಒಳ್ಳೆಯ ಕಾಲೇಜಿಗೆ ಬಂದಿದ್ದೀರಿ, ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆಯ ಕೋಚಿಂಗ್ ಸಿಗ್ತದೆ, ಒಳ್ಳೆಯ ಟೀಚಿಂಗ್ ಸಿಗ್ತದೆ, ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ಸಿಗ್ತದೆ. ಅದನ್ನು ಬಳಸಿಕೊಂಡು ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡುವಂತಾಗಲಿ, ದೊಡ್ಡ ಡಾಕ್ಟರ್ಗಳಾಗಿ, ಎಂಜಿನಿಯರ್ಗಳಾಗಿ, ವಿಜ್ಞಾನಿಗಳಾಗಿ, CAಗಳಾಗಿ, CS ಕ್ಲಾಟ್ ಕಂಪ್ಲೀಟ್ ಮಾಡಿ, ಹಾಗಾಗಿ ನಿಮ್ಮ ಬದುಕು ಚೆನ್ನಾಗಿರಲಿ ಅಂತ ಹಾರೈಸ್ತಾ ಯಾವುದೇ ದುಶ್ಚಟಗಳು ನಿಮ್ಮನ್ನು ಬಾಧಿಸದೇ ಇರಲಿ. ಅದಕ್ಕೆ ಬೇಕಾಗಿ ವಿನ್ಸೆಂಟ್ ಪಾಯ್ಸ್ ಅವರು ಹಚ್ಚಿದಂಥ ದೀಪ ಈಗಲೂ ಉರಿತಾ ಇದೆ ಫ್ಯಾನ್ಗಳ ಮಧ್ಯೆ. ಅದರ ಉದ್ದೇಶ, ಅದರ ಸೂಚನೆ ಏನು ಅಂತ ಹೇಳಿದ್ರೆ, ಅವರು ಹಚ್ಚಿರುವಂಥ ಈ ಜ್ಞಾನದ ಬೆಳಕಿದೆಯಲ್ಲ, ಅದು ಸದಾ ನಮ್ಮನ್ನು ಕಾಪಾಡ್ತದೆ, ನಮ್ಮ ಜೊತೆಗೆ ಬೆಳಗ್ತಾ ಇರ್ತದೆ ಅಂತ ಹೇಳ್ತೀನಿ. ಇತ್ತೀಚೆಗೆ ನಮ್ಮ ಕಾಲೇಜಿಗೆ ಸೂ ಫ್ರಮ್ ಸೋ ಚಲನಚಿತ್ರದ ನಟರು ಬಂದಿದ್ದರು, ನಿರ್ದೇಶಕರು ಬಂದಿದ್ದರು. ಅದರ ಹಾಡೊಂದು ಬಹಳ ಜನಪ್ರಿಯ ಆಗಿದೆ, ಬಂದರು ಬಂದರು ಭಾವ ಬಂದರು ಅಂತ ಹೇಳಿಕೊಂಡು, ಆಯಿತಾ? ಅಲ್ಲಿ ಯಾವುದೋ ಭಾವ ಕುಣಿದಾಗ ನಮಗೆ ಖುಷಿ ಆಗ್ತದೆ, ನಾವು ತಮಾಷೆ ಮಾಡ್ತೇವೆ. ಆದರೆ ಅದೇ ಭಾವ ಅಥವಾ ಆ ಭಾವನ ಸನ್ನಿವೇಶದಲ್ಲಿ ನಮ್ಮ ತಂದೆಯನ್ನು, ನಮ್ಮ ಅಣ್ಣನನ್ನು, ನಮ್ಮ ಹತ್ತಿರದ ಸಂಬಂಧಿಕನನ್ನು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಗಮನಿಸಿ, ಇಂತಹ ಸನ್ನಿವೇಶಗಳು, ಕುಡುಕರ ಸನ್ನಿವೇಶಗಳನ್ನೆಲ್ಲ ನಾವು ನೋಡುವಾಗ ಅಥವಾ ಡ್ರಗ್ ಅಡಿಕ್ಟ್ಗಳ ಸನ್ನಿವೇಶಗಳನ್ನೆಲ್ಲ ನೋಡುವಾಗ ಯಾರೋ ಒಬ್ಬರು ಅಂತ ಹೇಳಿದಾಗ ನಾವು ತಮಾಷೆ ಆಗ್ತೇವೆ. ನಮ್ಮ ಕುಟುಂಬದ ಒಬ್ಬರು ಸದಸ್ಯರು ಅಂಥವ್ರು ಆಗ್ತಾರೆ ಅಂತ ಹೇಳುವಾಗ ನಾವು ಹೆದರ್ತೇವೆ, ಅದು ಬೇಡ ಅಂತ ಅನ್ನಿಸ್ತದೆ. ಹಾಗಾಗಿ ಯಾವತ್ತಿಗೂ ನಿಮಗಿರಲಿ, ನಿಮ್ಮ ಬಳಿಯಲ್ಲಿ ಇರುವಂಥ ಇತರರಿಗಿರಲಿ, ನಿಮ್ಮ ಕುಟುಂಬದ ಸದಸ್ಯರಿಗೆ ಇರಲಿ, ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಬಾಧೆ ತಟ್ಟದೇ ಇರಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಜಗದ್ರಕ್ಷಕ ಮಂಜುನಾಥ ಸ್ವಾಮಿಯ ಪುಣ್ಯ ಪಾದಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಆತನಲ್ಲೇ ಬೇಡಿಕೊಂಡು ಈ ಮಾತುಗಳಿಗೆ ಪೂರ್ಣವಿರಾಮ ಇಡ್ತೇನೆ. ವಂದನೆಗಳು.
ಇಂದಿನ ವಂದನಾರ್ಪಣೆಗಾಗಿ ಶ್ರೀ ಯಶೋಧ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತಿನ ಈ ಒಂದು ಗಾಂಧಿ ಜಯಂತಿ ಪ್ರಯುಕ್ತ ನಾವಿವತ್ತು ದುಶ್ಚಟ ದುರಭ್ಯಾಸಗಳ ವಿರುದ್ಧ ಜಾಗೃತಿ ಮೂಡಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವತ್ತು ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ನೀಡಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ನಮ್ಮ ಪ್ರಾದೇಶಿಕ ನಿರ್ದೇಶಕರಾದಂಥ ಶ್ರೀಯುತ ವಿವೇಕ್ ವಿನ್ಸೆಂಟ್ ಪಾಯಸ್ರವರು, ಅದೇ ರೀತಿಯಲ್ಲಿ ತಾಲೂಕಿನ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ರೈ ಮೇಡಮ್, ಅದೇ ರೀತಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಡಾಕ್ಟರ್ ನವೀನ್ ಸರ್ ಅವರು, ಹಾಗೆ ತಾಲೂಕು ಯೋಜನಾಧಿಕಾರಿ ಅವರಾದಂಥ ಶ್ರೀಯುತ ಅಶೋಕ್ ಸರ್ ಅವರು ಉಪಸ್ಥಿತರಿದ್ದು ತಮಗೆ ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿರುತ್ತಾರೆ. ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ ಹಾಗೂ ಶಿಕ್ಷಣ ಸಂಸ್ಥೆಯ ಪರವಾಗಿ ಆತ್ಮೀಯ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳೊಂದಿಗೆ ನಮ್ಮೊಂದಿಗಿದ್ದು ನಮಗೆ ಬಹಳಷ್ಟು ಪ್ರಯೋಜನಗಳನ್ನು ಸಹಾಯವನ್ನು ಮಾಡ್ತಾ ನಮ್ಮೊಂದಿಗೆ ಇರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಸುಮನ್ ಸರ್ ಅನುಪಸ್ಥಿತಿಯಲ್ಲಿದ್ದಾರೆ. ಆದರೆ ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಅಧ್ಯಕ್ಷರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆ ಉಪಸ್ಥಿತರಿರುವಂತಹ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಮಾಧ್ಯಮ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ.